भारत जननीय तनुजाते जय हे कर्नाटक माते, जय सुंदर नदी वनಗಳ ನಾಡೆ, जय हे ರಸ ಋಷಿಗಳ ಬೀಡೆ,
ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗನಿಯೇ ರಾಘವ ಮಧುಸೂದನರವಧರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಬಲ ಕುಣಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ತೈಲಪ ಹೊಯ್ಸಳರಾಳಿದ ನಾಡೆ ಡಂಕಣ ಜಕನರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈನಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಹರೇಕಳ ಗ್ರಾಮ ಪಂಚಾಯತ್ ಉಳ್ಳಾಲ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ನಮ್ಮ ಈ ಒಂದು ಗ್ರಾಮಸ್ಥರ ಬಹಳ ದಿವಸದ ಕನಸು ನನಸಾದಂತಹ ಒಂದು ದಿನವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹರೇಕಳ ಪಂಚಾಯತ್ ಅಂದ್ರೆ ಅದು ಅಧಿಕಾರಿ ವರ್ಗದವರಾಗಿರ್ಬೋದು ಇತರ ಯಾರೊಬ್ರು ಈ ಒಂದು ಪ್ರದೇಶಕ್ಕೆ ಕಾಲಿಡಲು ಹಿಂಜರಿಯುವಂತಹ ಒಂದು ಸನ್ನಿವೇಶ ಇತ್ತು. ನಾವು ನಮ್ಮ ಎಲ್ಲ ಗ್ರಾಮ ಪಂಚಾಯತ್ನ ಸದಸ್ಯರ ಸರ್ವ ಬೆಂಬಲದೊಂದಿಗೆ ನೀವು ಎಲ್ಲಿ ತುಳಿದಿದ್ದೀರಾ ಅಲ್ಲಿ ನಾವು ಹರೇಕಳ ನೀವು ಇನ್ನು ಹರೇಕಳ ಗ್ರಾಮವನ್ನು ನೋಡಿ ಕಲೀರಿ ಅಂತ ನಿಮ್ಮ ಬಾಯಿಂದಲೇ ಹೇಳಿಸುವಷ್ಟು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಮಗೆ ಹೆಮ್ಮೆ ಆಗ್ತಿದೆ. ಇದಕ್ಕೆ ನನ್ನ ಸಂಪೂರ್ಣ ನನಗೆ ಬೆಂಬಲ ಕೊಟ್ಟಂತಹ ನನ್ನ ಎಲ್ಲ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರಲಿ ಪಂಚಾಯತ್ ಅಭಿವೃದ್ಧಿ ಆಗಿರಲಿ ಸಿಬ್ಬಂದಿ ವರ್ಗದವರಾಗಲಿ ಎಲ್ಲರನ್ನು ನಾನು ಈ ಸಭೆಯ ಮುಂದೆ ತಮ್ಮನ್ನು ಅಭಿನಂದಿಸ್ತಾ ಇದ್ದೇನೆ. ಯಾಕೆಂದ್ರೆ ಹರೇಕಳ ಅಂದ್ರೆ ಒಂದು ಗ್ರಾಮೀಣ ಪ್ರದೇಶ. ಈ ಪ್ರದೇಶದಲ್ಲಿ ನಮಗೆ ಜನರು ಕೂಲಿ ಮಾಡಿ ಜೀವನ ನಡೆಸುವಂತ ಇಲ್ಲಿಯ ಕುಟುಂಬಗಳೇ ನಮಗೆ ತುಂಬಾ ಜಾಸ್ತಿಯಾಗಿ ಉಂಟು. ಸಂದರ್ಭದಲ್ಲಿ ಅವರು ಕಟ್ಟಿದಂತ ಈ ಟ್ಯಾಕ್ಸ್ ಅಂದ್ರೆ ನಮಗೆ ಟೋಟಲಿ ನಾವು ನಮ್ಮ ಡಿಮ್ಯಾಂಡ್ ಅಲ್ಲಿ 15 ಲಕ್ಷ ಇದ್ರೂ ಕೂಡ ಅದು ನಮ್ಗೆ ಅಷ್ಟು ಬರುವುದಿಲ್ಲ. ಯಾಕೆಂದ್ರೆ ಎಲ್ಲರೂ ಟ್ಯಾಕ್ಸ್ ಕಟ್ಟುವುದಿಲ್ಲ. ಅಂದ್ರೆ ಅವರು ಬೇರೆ ಬೇರೆ ಇದರಲ್ಲಿ ಅವರಿಗೆ ಈ ದಿನನಿತ್ಯದ ಅವರು ಮಾಡಿದಂತಹ ಎಲ್ಲ ಹಣವು ಅವರ ದಿನನಿತ್ಯದ ಖರ್ಚಿಗೆ ಪೋಲಾಗ್ತದೆ. ನಾವು ಸಂದರ್ಭದಲ್ಲಿ 1.5 ವರ್ಷಕ್ಕಿಂತ ಮುಂಚೆ ನಾವು ಎಲ್ಲರೂ ಸೇರಿಕೊಂಡು ನಮ್ಮ ಮಾರ್ಗದರ್ಶಕರಾದಂತಹ ಮುಸ್ತಫರವರು ಸೇರಿಕೊಂಡು ನಮ್ಮ ತ್ಯಾಗಂ ಮಾಸ್ಟರ್ ರವೀಂದ್ರ ಮಾಸ್ಟರ್ ಎಲ್ಲರೂ ಸೇರಿಕೊಂಡು ನಾವೊಂದು ಎಲ್ಲ ನಮ್ಮ ಗ್ರಾಮದ ಎಲ್ಲ ರಾಜಕೀಯ ಪಕ್ಷದ ಮುಖಂಡರನ್ನು ಸೇರಿಸಿಕೊಂಡು ಒಂದು ಸಭೆ ಮಾಡಿಕೊಂಡು ನಾವು ಇಂಥ ಒಂದು ಜಾಗದಲ್ಲಿ ಒಂದು ಪಂಚಾಯತ್ ಕಟ್ಟಡವನ್ನು ನಿರ್ಮಾಣ ಮಾಡಬೇಕಂತ ಎಲ್ಲರ ಸಹಮತದೊಂದಿಗೆ ನಾವು ಈ ಜಾಗವನ್ನು ಆಯ್ಕೆ ಮಾಡಿಕೊಂಡು ಆಗಸ್ಟ್ 16ರಂದು ಕಳೆದ ವರ್ಷ ನಾವು ಇದಕ್ಕೆ ಶಿಲಾನ್ಯಾಸಗೈದಿದ್ದೇವೆ. ಶಿಲಾನ್ಯಾಸಗೈದ ನಂತರ 1 ವರ್ಷ 3 ತಿಂಗಳಲ್ಲಿ ನಾವು ಈ ಕಟ್ಟಡವನ್ನು ಪೂರ್ತಿಗೊಳಿಸಿದ್ದೇವೆ. ಈ ಸಂದರ್ಭದಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತವರು ನಾವು ಉಪ್ಪಿನಂಗಡಿಯ ಪಂಚಾಯತ್ ಅನ್ನು ಮಾದರಿಯಾಗಿ ಇಟ್ಟುಕೊಂಡು ನಾವು ಕೊರೋನಾ ಸಂದರ್ಭದಲ್ಲಿ ನಮ್ಮ ಶಾಸಕರನ್ನು ಭೇಟಿ ಮಾಡಿದಾಗ ಶಾಸಕರು ಕೇಳಿದ್ರು ಎಂತ ಇದೆ ಅಂತ ಕೇಳಿದ್ರು. ಅವಾಗ ನಾವು ಹೇಳಿದೆವು ಇದರಿಂದ ಇದೇ ಮಾಡೆಲ್ ಅಲ್ಲಿ ನಾವು ಒಂದು ಸಣ್ಣದನ್ನು
ನಾವು ಪಂಚಾಯತ್ ಮಾಡ್ತೇವೆ. ಆ ಸಂದರ್ಭದಲ್ಲಿ ನಮಗೆ ಹುರುಪನ್ನು ತುಂಬಿಕೊಂಡು ನಿಮ್ಮ ಬೆನ್ನ ಹಿಂದೆ ನಾವು ಇದ್ದೇವೆ ಅಂತ ಹೇಳಿಕೊಂಡು ಇಷ್ಟೊಂದು ಚಂದವಾದ ಈ ಕಟ್ಟಡವನ್ನು ರಚನೆ ಮಾಡಲಿಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಶಾಸಕರು. ಅವರನ್ನು ಹರೇಕಲದ ಜನತೆ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೇನೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಹೇಳ್ಬೋದು ಇದರಲ್ಲಿ ನಾವು ಮಾಡಿದ್ದು ಅಂತ, ಎಲ್ಲದಕ್ಕೂ ಸಂಪೂರ್ಣ ಇದಕ್ಕೆ ಕಾರಣಕರ್ತರು ನಮ್ಮ ಯುಟಿ ಖಾದರ್ ಸಾಹೇಬರಾಗಿರ್ತಾರೆ. ಯಾಕೆಂದ್ರೆ ನಮ್ಮ ಗುತ್ತಿಗೆದಾರರಾದಂಥ ಇಂತಿಯಾಜ್ ಅವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟುಕೊಂಡು, ಅಂದ್ರೆ ಅವರು ಆ ಮಾತು ಹೇಳಿದ್ರೆ ಅವನಿಗೆ ಗೊತ್ತುಂಟು ಅದು ಯಾವ ರೀತಿ ಅವರನ್ನು ಪೂರ್ತಿಗೊಳಿಸುತ್ತಾರೆ ಅಂತ. ಆ ನಿಟ್ಟಿನಲ್ಲಿ ಅನುದಾನ ಇರ್ಲಿ ಇಲ್ಲದಿರಲಿ ಇದಕ್ಕೆ ನಾವು ಈ ಕಟ್ಟಡವನ್ನು ನಾವು ಪೂರ್ತಿಗೊಳಿಸಿದ್ದೇವೆ. ಈ ಸಂದರ್ಭದಲ್ಲಿ ಇದಕ್ಕೆ ಇನ್ನೂ ಕೂಡ ನಾವು ಹೇಳಲಿಕ್ಕೆ ಉಂಟು. ನಾವು ಇಲ್ಲಿ ನಮ್ಮ ಬರಕ ಇಂಡಸ್ಟ್ರೀಸ್ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ನಶಲ್ ರವರನ್ನು ಶಾಸಕರ ಮುಖಾಂತರ ಸಂಪರ್ಕ ಮಾಡಿದಾಗ ಇದಕ್ಕೆ ಬೇಕಾದಂತಹ ಒಳ ವಿನ್ಯಾಸಕ್ಕೆ ಸುಮಾರು 14 ಲಕ್ಷ ರೂಪಾಯಿ, ಅಂದ್ರೆ ಅವರು ಸ್ವಂತ ಮನೆಗೆ ಹಾಕುವಂತ ಅದೇ ರೀತಿಯ ಸಾಮಾನುಗಳನ್ನು ತರಿಸಿಕೊಂಡು ಒಂದು 3.5 ಲಕ್ಷದಷ್ಟು ಅದಕ್ಕೆ ಮಜೂರಿ ಕಟ್ಟಿಕೊಂಡು ನಾವು ಏನೆಲ್ಲ ಹೇಳಿದ್ದೇವೆ ಅದಕ್ಕಿಂತ ವಿಭಿನ್ನವಾದ ರೀತಿಯಲ್ಲಿ ಈ ಒಂದು ಕಟ್ಟಡವನ್ನು ನಮಗೆ ರಚನೆ ಮಾಡಲು ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಗುತ್ತಿಗೆದಾರರಾದಂತಹ ನಾಡೋಜ ಜಿ ಶಂಕರ್ ಅವರು ಇದರ ಮೇಲ್ಛಾವಣಿಗೆ ಮತ್ತು ಇದರ ಕೆಳಗೆ ಬೇಕಾದಂತಹ ಎಲ್ಲ ಟೈಲ್ಸ್ ವ್ಯವಸ್ಥೆಯನ್ನು ಅವರು ಮಾಡಿಕೊಟ್ಟಿದ್ದಾರೆ. ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಅಬ್ದುಲ್ ಸತ್ತಾರ್ ಅವರು ಮರ್ಹೂಮ್ ಅಬ್ದುಲ್ ಮಜೀದ್ ರಾಜ್ ಕಮಲ್ ಅವರ ಧರ್ಮಪತ್ನಿಯನ್ನು ಭೇಟಿಯಾದ ಸಂದರ್ಭದಲ್ಲಿ ಅವರ ಮಗಳ ಮುಖಾಂತರ 2 ಹವಾನಿಯಂತ್ರಣ ಮತ್ತು ಕೂಲರ್ನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇದು ಈ ಸಂದರ್ಭದಲ್ಲಿ ಅವರನ್ನು ಕೂಡ ನಾನು ಅಭಿನಂದಿಸ್ತೇನೆ. ನಮಗೆ ಘನತ್ಯಾಜ್ಯ ಘಟಕ ನಿರ್ಮಾಣಕ್ಕೆ ನಾವು ಮಾಡಿದ್ದೇವೆ. ಇದಕ್ಕೆ ನಮ್ಮ ಸರ್ಕಾರದ ಆದೇಶ, ನಾವು ನಮ್ಮ 15 ಫೈನಾನ್ಸ್ ಅಲ್ಲಿ ಘನ ವಾಹನವನ್ನು ತೆಗಿಬೇಕಂತ ಹೇಳಿದ ಸಂದರ್ಭದಲ್ಲಿ ನಾವು ನಮ್ಮ ಸಹ ಕುಲಪತಿಗಳಾದಂತಹ ಫರಾಜ್ ಸರನ್ನು ಫರಾಜ್ ಸರನ್ನು ಸಂಪರ್ಕಿಸಿದಾಗ ನಮಗೆ 1 ವಾರಕ್ಕೆ ಮುಂಚೆ ವಾಹನದ ವ್ಯವಸ್ಥೆಯನ್ನು ನಾವು ಕೂಡ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯ ವಿವಿಧ ದಾನಿಗಳು ನಮ್ಮ ಬರೋಡಾ ಬ್ಯಾಂಕ್ನವರಾಗಿರ್ಲಿ ಎಲ್ಲರೂ ನಮಗೆ ಈ ಕಟ್ಟಡಕ್ಕೆ ಬೇಕಾದಂತ ಒಂದು ಉತ್ತಮವಾದಂತಹ ಒಂದು ಎಲ್ಲ ಡೋನರ್ಸ್ ಮುಖಾಂತರ, ಮತ್ತೆ ಅದೇ ರೀತಿ ನಮ್ಮ ಇಲ್ಲಿಯ ನಸೀಮಾಜಿ ಅಂತ ಇನ್ನೊಬ್ಬರು ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಅವರು ಕೂಡ ಒಂದು ಹವಾನಿಯಂತ್ರವನ್ನು ನಾವು ಎಸಿಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಎಲ್ಲರ ಸಹಕಾರ ಈ ಸಂದರ್ಭದಲ್ಲಿ ನಾನು ಪ್ರಾಸ್ತಾವಿಕವಾಗಿ ನಾನು ಆದಷ್ಟು ಬೇಗ ಮುಗಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ ಈ ಕಟ್ಟಡ ಶಾಶ್ವತ, ಇದರ ಕಟ್ಟಡದಲ್ಲಿ ಕಟ್ಟಿದಂತಹ ನಾವು ಅಧಿಕಾರದಲ್ಲಿ ಇದ್ದವರು ಶಾಶ್ವತ ಅಲ್ಲ. ಇದು ಮುಂದಿನ ಪೀಳಿಗೆಯಲ್ಲಿ ನಮಗೆ ಇದಕ್ಕೆ ನಂತರದಲ್ಲಿ ಬರುವಂತಹ ಅಧಿಕಾರ ವಹಿಸಿದಂತ ಎಲ್ರಿಗೂ ಕೂಡ ಇದೊಂದು ಇದಾಗ್ತದೆ. ಅದೇ ರೀತಿಯಲ್ಲಿ ಯಾವ ಗ್ರಾಮದವರು ಕೂಡ ಇದನ್ನು ಬಂದು ವೀಕ್ಷಣೆ ಮಾಡಬಹುದು. ಇದೇ ರೀತಿಯ ಒಂದು ಮಾಡೆಲ್ ಆದಂತಹ ಒಂದು ಕಟ್ಟಡವನ್ನು ಕಟ್ಟಬಹುದು. ಕಟ್ಟಡವನ್ನು ಕಟ್ಟುವುದು ಸುಲಭವಲ್ಲ. ಇಲ್ಲಿ ನಮ್ಮ ಪ್ರತಿಯೊಬ್ಬರ ಶ್ರಮ, ಅಂದ್ರೆ ನಮಗೆ ಮೂಲ ಆದಾಯ ಇಲ್ಲದಿದ್ದರೂ ಕೂಡ ನಾವು ಇದನ್ನು ಕಟ್ಟಿದ್ದೇವಲ್ಲ, ಇದನ್ನು ನಾವು ಇವತ್ತು ನಮ್ಮ ಯುಟಿ ಖಾದರ್ ಸಾಹೇಬರ ಮುಖಾಂತರ ಲೋಕಾರ್ಪಣೆ ಮಾಡಿದ್ದಕ್ಕೆ ಅದಕ್ಕೂ ಕೂಡ ನಮಗೆ ಹೆಮ್ಮೆ ಆಗ್ತಾ ಇದೆ. ಸಂದರ್ಭದಲ್ಲಿ ನಮ್ಮ ವೇದಿಕೆಯಲ್ಲಿ ನಮ್ಮ ಶಾಸಕರಾದಂತಹ ಯುಟಿ ಖಾದರ್ ಅವರು ಹರೇಕಳ ಗ್ರಾಮಕ್ಕೆ ಏನು ಬೇಕಾದರೂ ಬ್ರಿಡ್ಜ್ ಆಗಿರ್ಲಿ, ನಮ್ಮ ಜಿಶಂಕರ್ ಮುಖಾಂತರ ಇಲ್ಲಿ ಆಸ್ಪತ್ರೆ ಆಗಿರ್ಲಿ, ಈ ಪಂಚಾಯತ್ಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆ, ಕುಡಿಯುವ ನೀರಿನ ಇದಾಗಿರ್ಲಿ, ರಸ್ತೆ ಆಗಿರ್ಲಿ, ಅಥವಾ ಇನ್ನಿತರ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಾವು ಅವರಿಗೆ ನಮಗೆ ಮನವಿ ಮಾಡಿದಾಗ ಹರೇಕಳ ಒಟ್ಟಿಗೆ ಬಹಳ ಪ್ರೀತಿ. ಈಗ ತುಂಬಾ ಜನ ಹೇಳ್ತಾರೆ ಶಾಸಕರಿಗೆ ಕ್ಷೇತ್ರದಲ್ಲಿ ಈಗ ಹರೇಕಳ ಅಂದ್ರೆ ಅವರ ಮನಸ್ಸಲ್ಲಿ ಕೂತ್ಕೊಂಡಿದೆ ಒಂದೇ ಗ್ರಾಮ ಇರೋದಂತ. ನಮ್ಮ ಗ್ರಾಮಸ್ಥರ ಹೆಮ್ಮೆ ಆಗಿರ್ತದೆ, ಶಾಸಕರ ಮನಸ್ಸಲ್ಲಿ ನಾವು ಕೂತ್ಕೊಂಡಿದ್ದೇವೆ. ಶಾಸಕರೇ, ಇನ್ನೂ ಕೂಡ ನಮಗೆ ಅಭಿವೃದ್ಧಿಗೆ ತಮ್ಮ ಸಹಾಯ ಹಸ್ತಬೇಕು, ತಾವು ಒದಗಿಸಿಕೊಡ್ತೀರಂತ ಭರವಸೆ ಕೂಡ ನಮಗೆ ಇದೆ. ಈ ಸಂದರ್ಭದಲ್ಲಿ ಇಲ್ಲಿ ನೆರೆದಂತಹ ಎಲ್ಲ ಗ್ರಾಮಸ್ಥರು, ಅಧಿಕಾರಿಗಳ ಪರವಾಗಿ ನಾನು ತಮ್ಮನ್ನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ಸರ್. ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರಿಗೆ ಶ್ರೀಯುತ ಮೊಹಮ್ಮದ್ ಮುಸ್ತಫಾ ಮಾಜಿ ಸದಸ್ಯರು ತಾಲೂಕು ಪಂಚಾಯತ್ ಮಂಗಳೂರು ಇವರು ಶಾಲನ್ನ ಹಾಕಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ರು ಮುಖ್ಯ ಅತಿಥಿಗಳು ನಮಗೆ ಈ ಕಟ್ಟಡಕ್ಕೆ ಬೇಕಾದಂತಹ ಅನೇಕ ಸಹಾಯವನ್ನು ನೀಡಿದಂತಹ ಬರಕ ಇದರ ಇಂಡಸ್ಟ್ರೀಸ್ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ನಶಲ್ ರವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಇವರಿಗೆ ಪಂಚಾಯತ್ ಸದಸ್ಯರಾಗಿರುವ ಅಬ್ದುಲ್ ಮಜೀದ್ ಅವರು ಸತ್ತರ್ ಅವರು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಅದೇ ರೀತಿ ಇನ್ನೊಬ್ಬರು ಮುಖ್ಯ ಅತಿಥಿಗಳು
ನಮ್ಮ ಹರೇಕಳ ಎಂಬ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯಿಸಿದಂತ ಅಕ್ಷರ ಸಂತ ಹಾಜಬ್ಬ ಪದ್ಮಶ್ರೀ ಪುರಸ್ಕೃತರು ಅವರನ್ನು ನಾನು ಹರೇಕಳ ಗ್ರಾಮ ಪಂಚಾಯತ್ ವತಿಯಿಂದ ಈ ಸರ್ವ ನಾಗರಿಕ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ ಸದಸ್ಯರಾಗಿರುವ ಬಶೀರ್ ಅವರು ನೆನಪಿನ ಕಾಣಿಕೆ ಮತ್ತು ಗುಲಾಬಿಯ ಪ್ರೀತಿಯ ದ್ಯೋತಕ ಗುಲಾಬಿ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಅದೇ ರೀತಿ ಇನ್ನೊಬ್ಬರು ಮುಖ್ಯ ಅತಿಥಿ ನಮಗೆ ಹಲವಾರು ರೀತಿಯ ಸಹಾಯವನ್ನು ನೀಡಿದಂತ ಅಬ್ದುಲ್ ಮಜೀದ್ ರಾಜ್ ಕೆಮಾಲ್ ರವರ ಪುತ್ರಿಯರಾದ ರಂಜೀನರವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ತಾರಕ್ಷಿ ಅವರು ಕಾರ್ಯದರ್ಶಿಯಾಗಿರುವ ತಾರಕ್ಷಿ ಅವರು ಬಂದು ನೆನಪಿನ ಕಾಣಿಕೆ ಮತ್ತು ಗುಲಾಬಿ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಹರೇಕಳ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಕಲ್ಯಾಣಿ ಅವರಿದ್ದಾರೆ ವೇದಿಕೆಯಲ್ಲಿ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜಯಶ್ರೀ ಅವರು ಬಂದು ಗುಲಾಬಿ ಮತ್ತು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇವೆ. ನಮ್ಮ ಉಳ್ಳಾಲ ತಾಲೂಕಿನ ಇಒರಾದಂತಹ ರಾಜಣ್ಣರವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಿರಿಯ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಅಬ್ದುಲ್ ಮಜೀದ್ ಅವರು ಬಂದು ನೆನಪಿನ ಕಾಣಿಕೆ ಮತ್ತು ಗುಲಾಬಿ ನೀಡಿ ಗೌರವಿಸಬೇಕು ಅಂತ ವಿನಂತಿ. ಇನ್ನೊಬ್ಬರು ಮುಖ್ಯ ಅತಿಥಿಗಳು ನಮ್ಮ ಮಂಗಳೂರು ಇಒ ಆಗಿರುವಂತಹ ನಾಗರಾಜ್ ಸರ್ ಅವರು. ಅವರೀಗ ಅರಸೀಕೆರೆ ಇದರಲ್ಲಿ ಇಒ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮಗೆ ಈ ಪಂಚಾಯತ್ ಕಟ್ಟಡಕ್ಕೆ ಈ ರೀತಿಯಾಗಿ ಕಟ್ಟಡ ಸಂದರ್ಭದಲ್ಲಿ ನಮಗೆ ಅವರ ಸಹಾಯ ಕೂಡ ನಮಗೆ ಬಹಳ ನಮಗೆ ನೀಡಿದ್ದಾರೆ. ಇಲ್ಲಿಗೊಂದು ಅವರ ಸಂದರ್ಭದಲ್ಲಿ ಒಂದು ಕಂಪ್ಯೂಟರ್ ಅನ್ನು ಕೂಡ ನಮಗೆ ನೀಡಿದ್ದಾರೆ. ನಿನ್ನೆ ರಾತ್ರಿ ಫೋನ್ ಮಾಡುವಾಗ ಬೆಂಗಳೂರಲ್ಲಿ ಇದ್ರು ನಮ್ಮ ಪ್ರೀತಿಗೆ ಕರೆಗೆ ಹೋಗೊಟ್ಟು ಅವರು ಆಗಮಿಸಿದ್ದಾರೆ. ಸರ್ವ ಜನರ ಪರವಾಗಿ ನಮ್ಮ ಗ್ರಾಮ ಪಂಚಾಯತ್ ಪರವಾಗಿ ಸರ್ ತಮ್ಮನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಪಂಚಾಯತ್ ಸದಸ್ಯರಾಗಿರುವ ಹನೀಫ್ ಅವರು ಗುಲಾಬಿ ಮತ್ತು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತ ಅಶ್ರಫ್ ಅವರು ಹನೀಫ್ ಇದ್ದಾರೆ. ಹಾಜಿ ಮೋಡದ ಅಧ್ಯಕ್ಷರಾದಂತಹ ಹಾಜಿ ಇಬ್ರಾಹಿಂ ಕೋರ್ಜಾಲ್ ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹನೀಫ್ ಅವರು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿ. ಅದೇ ರೀತಿ ನಮ್ಮ ಗುರುಗಳು ಮಾರ್ಗದರ್ಶಕರು ಯಾವ ಸಂದರ್ಭದಲ್ಲಿ ಕೂಡ ಸಿಕ್ಕಿದ ಸಂದರ್ಭದಲ್ಲಿ ಹರೇಕಳ ಗ್ರಾಮದ ಅಭಿವೃದ್ಧಿಯ ಬಗ್ಗೆ ಮಾತಾಡುತ್ತಾ ಸಲಹೆ ಸೂಚನೆಗಳನ್ನು ನೀಡುತ್ತಾ ತಮ್ಮನ್ನು ಹುರಿದುಂಬಿಸಿದಂತ ನನ್ನ ಗುರುಗಳಾದಂತಹ ರವೀಂದ್ರ ಮಾಸ್ಟರ್ ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಪಂಚಾಯತ್ ಕಟ್ಟಡ ನಿರ್ಮಾಣವಾಗಲಿಕ್ಕೆ ನಮ್ಮ ಗ್ರಾಮ ಪಂಚಾಯತ್ನೊಟ್ಟಿಗೆ ಬೆನ್ನೆಲುಬಾಗಿ ನಿಂತುಕೊಂಡು ಎಲ್ಲಾ ರೀತಿಯ ನಿರಂತರ 10 ದಿವಸಗಳ ಕಾಲ ರಾತ್ರಿ 12 ಗಂಟೆವರೆಗೆ ಇಲ್ಲೇ ನಮ್ಮೊಟ್ಟಿಗೆ ಇದ್ದುಕೊಂಡು ಈ ಎಲ್ಲ ಕೆಲಸ ಕಾರ್ಯಗಳನ್ನು ಪೂರ್ತಿಗೊಳಿಸಲು ನನ್ನ ಬೆನ್ನೆಲುಬಾಗಿ ನಿಂತಿರುತ್ತಂತಹ ಮಾರ್ಗದರ್ಶಕರು ನನ್ನ ನಾಯಕರಾದಂತಹ ಮುಸ್ತಫಾ ಮಲಾಲ್ರವರಿದ್ದಾರೆ. ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು. ಇವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ರಫೀಕ್ ಅವರು ಬಂದು ನೆನಪಿನ ಕಾಣಿಕೆ ಮತ್ತು ಗುಲಾಬಿ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಸುಧಾಕರ್ ಗಟ್ಟಿ ಅವರು ವೇದಿಕೆಗೆ ಬರಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಸದಾಶಿವ ಉಳ್ಳಾಲ್ ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪಂಚಾಯತ್ ಸದಸ್ಯರಾಗಿರುವಂತಹ ಅನೀಸ್ ಅವರು ಪ್ರೀತಿಯ ದ್ಯೋತಕ ಗುಲಾಬಿ ಮತ್ತು ನೆನಪಿನ ಕಾಣಿಕೆ ನೀಡಿ ಸತ್ಕರಿಸಬೇಕು ಅಂತ ವಿನಂತಿ. ಅದೇ ರೀತಿ ನಮ್ಮ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂತಹ ಮೊಹಮ್ಮದ್ ಮೋನೂರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪಂಚಾಯತ್ ಸದಸ್ಯರಾಗಿರುವಂತಹ ರೆಹನಾ ಅವರು ಬಂದು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಸಿದ್ದಿಕ್ ಅವರು ಮಂಗಳೂರು ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ಆದಂತಹ ಲತೀಫ್ ರವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಬೂಬಕರ್ ಸಿದ್ದಿಕ್ ಅವರಿಗೆ ಧನ್ಯವಾದಗಳು. ಮುಂದಕ್ಕೆ ರೆಹನಾ ಅವರು ಅಮ್ಲಮಗರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಫಜೀರ್ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪ್ರಿಯಾ ಪಾಯಸ್ ಅವರು ದಯವಿಟ್ಟು ಅದೇ ರೀತಿ ಮನ್ನೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಮಿತ್ರರಾದಂತಹ ವಿಲ್ಫರ್ಡ್ ರವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪ್ರಿಯಾ ಪಾಯಸ್ ಅವರು ಬೋಲಿಯಾರ್ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪೂವಮ್ಮ ಅವರು ದಯವಿಟ್ಟು ಪೂವಮ್ಮ ಅವರು ವೇದಿಕೆಗೆ ಬಂದು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಹಾಗೆ ಪುಷ್ಪ ಅವರು ನಮ್ಮ ನಾಯಕರಾದಂತಹ ಟಿ.ಎಸ್. ಅಬ್ದುಲ್ಲಾರವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜಯಂತಿ ಅವರು ಕೂಡ ಬಂದು ಈ ಒಂದು ಗೌರವಾನ್ವಿತ ಅತಿಥಿಗಳನ್ನ ಅಭಿನಂದಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದಂತಹ ಸುದರ್ಶನ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಾವರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಮಿತ್ರರಾದಂತಹ ಅನ್ಸಾರ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಎನ್.ಎಸ್. ಕರೀಂ ರವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ಅಬೂಬಕರ್ ಸಿದ್ದಿಕ್ ಅವರು ಪಂಚಾಯತ್ ಸದಸ್ಯರು ಎಲ್ಲರಿಗೂ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತ ಹೋಗಿ ಸತ್ತರ್ ಅವರು ಅಲ್ಲಿ ನಿಂತು ಎಲ್ಲ ಅತಿಥಿಗಳಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಬೆಲ್ಮಾ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂತಹ ಸತ್ತಾರ್ ಅವರು ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇನೆ.
ಅಮ್ಲಮೊಗರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂತಹ ರಫೀಕ್ ರವರು ಕೂಡ ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇನೆ. ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರಾದಂತಹ ಜಬ್ಬಾರ್ ರವರು ಕೂಡ ವೇದಿಕೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಹರೇಕಳ ಕಾಂಗ್ರೆಸ್ ಗ್ರಾಮ ಸಮಿತಿ ಅಧ್ಯಕ್ಷರಾದಂತಹ ಬಶೀರ್ ಅವರಿದ್ದಾರೆ, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕೊಣಾಜೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂತಹ ಅಚ್ಯುತ ಗಟ್ಟಿಯವರಿದ್ದಾರೆ, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಇದರ ಸಂಚಾಲಕರಾದಂತಹ ಜಯರಾಮ ಆಲ್ವಾ ಪೋರಾರ್ ಅವರಿದ್ದಾರೆ, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕೊಣಾಜೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂತಹ ಚಂಚಲಾಕ್ಷಿ ಅವರು ವೇದಿಕೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಬಿಜೆಪಿ ಮಂಡಲ ಇದರ ಅಧ್ಯಕ್ಷರಾದಂತಹ ಸುಧಾಕರ್ ಗಟ್ಟಿ ಅವರು ಕೂಡ ಇದ್ದಾರೆ, ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಯಾಕೆಂದ್ರೆ ಈ ಪಂಚಾಯತ್ ಕಟ್ಟಡ ನಿರ್ಮಾಣಕ್ಕೆ ಬೇಕಾದಂತಹ ಸಲಹೆ ಸೂಚನೆಗಳನ್ನು ನೀಡಿದಂತಹ ಒಬ್ಬ ವ್ಯಕ್ತಿಯಾಗಿರ್ತಾರೆ, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ವೇದಿಕೆಯಲ್ಲಿ ಇನ್ನೂ ಹಲವಾರು ಗಣ್ಯ ವ್ಯಕ್ತಿಗಳಿದ್ದಾರೆ, ಎಲ್ಲರನ್ನೂ ನಾನು ಒಂದೇ ವಾಕ್ಯದಲ್ಲಿ ಸಮಯದ ಅಭಾವವನ್ನು ಗುರುತಿಸಿಕೊಂಡು ನಾನು ಸ್ವಾಗತಿಸುತ್ತಾ, ಅದೇ ರೀತಿ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ನ ಸದಸ್ಯರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ನಮ್ಮ ಸಿಸ್ಟರ್ ಅವರು, ANMಗಳು, ಡಾಕ್ಟರ್ಗಳು, ಎಲ್ಲ ಇಲ್ಲಿ ಶಾಲೆಯ ಅಧ್ಯಾಪಕರು, ಅದೇ ರೀತಿ ವಿದ್ಯಾರ್ಥಿಗಳು, ಮಾಧ್ಯಮ ಮಿತ್ರರು, ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಗ್ರಾಮ ಪಂಚಾಯತ್ನ ಎಲ್ಲ ಸರ್ವ ನಾಗರಿಕರನ್ನು ಸ್ವಾಗತಿಸುತ್ತಾ, ಅದೇ ರೀತಿ ಇನ್ನೊಬ್ರು ಈ ಸಂದರ್ಭದಲ್ಲಿ ನನಗೆ ಈ ಗ್ರಾಮ ಪಂಚಾಯತ್ ಕಟ್ಟಡಕ್ಕೆ ಅಲ್ಲ, ನಾನು ಅಧ್ಯಕ್ಷನಾದ ನಂತರ ನನ್ನೊಟ್ಟಿಗೆ ಬೆನ್ನೆಲುಬಾಗಿ ನಿಂತುಕೊಂಡು ಎಲ್ಲ ರೀತಿಯ ಸಂಪೂರ್ಣ ಸಹಕಾರ ನೀಡಿದಂತಹ ನಮ್ಮ ಶ್ರೀರಾಮಕೃಷ್ಣ ಪ್ರೌಢಶಾಲೆ ಇದರ ದೈಹಿಕ ಶಿಕ್ಷಕರಾದಂತಹ ತ್ಯಾಗಂ ಸಾರ್ ಇದ್ದಾರೆ, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡ್ತಿರುವಂತಹ ನನ್ನ ಶಾಲೆಯೊಟ್ಟಿನ ಒಟ್ಟಿಗೆ ಕಲಿತಂತಹ ನನ್ನ ಮಿತ್ರರಾದಂತಹ ಭಾಗ್ಯರಾಜ್ ಇದ್ದಾರೆ, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಈ ಕಟ್ಟಡವನ್ನು ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿಕೊಟ್ಟಂತಹ ಗುತ್ತಿಗೆದಾರರಾದಂತಹ ಇಂತಿಯಾಜ್ರವರು, ಯಾಕೆಂದ್ರೆ ಇಂತಿಯಾಜ್ರವರಿಗೆ ಮಾನ್ಯ ಶಾಸಕರೊಂದು ಮಾತು ಹೇಳಿದ್ರು ಶಿಲಾನ್ಯಾಸ ಸಂದರ್ಭದಲ್ಲಿ, ಇನ್ನು ಮನೆ ಕಟ್ಟಿದಾಗ ಇದನ್ನು ಕಟ್ಟಬೇಕು ಸರ್, ಅವನ ಮನೆ ಕೂಡ ಇಷ್ಟು ಚಂದವಾಗಿ ಅವನು ಕಟ್ಟಿರ್ಲಿಕ್ಕಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಗಮನಕ್ಕೆ ತರಿಸುತ್ತಾ ಇದ್ದೇನೆ. ಯಾಕೆಂದ್ರೆ ಅಷ್ಟು ಚಂದವಾಗಿ ಈ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾನೆ. ಈ ಕಟ್ಟಡವನ್ನು ಕೂಡ 1 ವರ್ಷ 3 ತಿಂಗಳಲ್ಲಿ ನಮಗೆ ಪೂರ್ತಿ ಮಾಡಿ ಕೊಟ್ಟದ್ದು ಕೂಡ ಒಂದು ಇತಿಹಾಸವಂತ ಹೇಳ್ಬೋದು. ಯಾಕಂದ್ರೆ ಸರ್ಕಾರಿ ಕಟ್ಟಡವು ಶಿಲಾನ್ಯಾಸ ಆದರೆ ಅದು ಉದ್ಘಾಟನೆ ಆಗಲಿಕ್ಕೆ ಒಂದು 5 ವರ್ಷವ 10 ವರ್ಷವ ಹಿಡಿಯುತ್ತದೆ. ಅದನ್ನು ಎಲ್ಲದನ್ನು ಮೀರಿಕೊಂಡು ಈ ಒಂದು ಗ್ರಾಮಕ್ಕೆ ಸುಸಜ್ಜಿತವಾದ ಕಟ್ಟಡ ಮಾಡಿಕೊಟ್ಟಂತ ಇರ್ಫಾಕ್ ಕನ್ಸ್ಟ್ರಕ್ಷನ್ ಇದರ ಮಾಲಕರಾದಂತಹ ಇಂತಿಯಾಜ್ ಅವರಿಗೆ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹರೇಕಳ ಗ್ರಾಮ ಪಂಚಾಯತ್ಗೆ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗಳು ಕಾಲಿಡಲು ಹೆದರುವಂತಹ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಾಜಿ ಪೀಡಿಯರಾದಂತಹ ಪ್ರತಿಭಾ ಮೇಡಮ್ ಅವರನ್ನು ಇಲ್ಲಿ ನೆನಪಿಸಬೇಕಾಗುತ್ತೆ. ಯಾಕೆಂದ್ರೆ ನಮಗೆ ಧೈರ್ಯ ತುಂಬಿ ಈ ಕಟ್ಟಡವನ್ನು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಮೊದಲಿಗೆ ಒಂದು ಇದರ ಕೆಳಗಿನ ಅಂತಸ್ತನ್ನು ರಚನೆ ಮಾಡಲಿಕ್ಕೆ ಸಹಕಾರ ನೀಡಿದವರು, ಅವರನ್ನು ಕೂಡ ನಾವು ಆಹ್ವಾನ ಮಾಡಿದ್ವಿ. ಆದರೆ ಈ ಸಂದರ್ಭದಲ್ಲಿ ಅವರು ಕಾರಣಾಂತರಗಳಿಂದ ಬರಲು ಸಾಧ್ಯವಾಗುತ್ತಿಲ್ಲ. ಅವರ ಈ ಒಂದು ಸಹಕಾರವನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಈ ಸಂದರ್ಭದಲ್ಲಿ ನಮಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ನಮ್ಮ ಯಶವಂತ್ ಬಿಲ್ಚಾಡ್ರವರು ಎಲ್ಲ ರೀತಿಯಲ್ಲಿ ನಮಗೆ ಸಂಪೂರ್ಣ ಸಹಕಾರ ನೀಡಿಕೊಂಡು ನಮಗೆ ಈ ಕಟ್ಟಡ ಅಥವಾ ಯಾವುದೇ ಕಾಮಗಾರಿಗಳಿಗೆ ನಮಗೆ ಸಂಪೂರ್ಣ ನನ್ನೊಟ್ಟಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾರ್ಯದರ್ಶಿಯಾದಂತಹ ತಾರಾಕ್ಷಿ ಮೇಡಮ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತೇನೆ. ಅದೇ ರೀತಿ ಇಲ್ಲಿ ನೆರೆದಿರುವಂತಹ ಎಲ್ಲ ಗ್ರಾಮಸ್ಥರು, ವಿವಿಧ ಮಸೀದಿಯ ಅಧ್ಯಕ್ಷರುಗಳು, ಸಂಘಟನೆಯ ಅಧ್ಯಕ್ಷರುಗಳು, ರಾಜಕೀಯ ಮುಖಂಡರುಗಳು, ಯಾಕೆಂದ್ರೆ ನೀವು ಎಲ್ಲರೂ ಇಲ್ಲಿ ಕೂತ್ಕೊಳ್ಳುವವರು, ಸ್ಥಳದ ಅಭಾವವನ್ನು ನಾವು ನಮ್ಗೆ ಕಾಣ್ತಾ ಇದೆ, ಕ್ಷಮಿಸಬೇಕಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ 2 ಮಾತನ್ನು ಕೊನೆಗೊಳಿಸಿದ್ದೇನೆ. ಜೈ ಹಿಂದ್, ಜೈ ಹರೇಕಳ. ಮೇಲಿರುವಂತಹ ನಮ್ಮ ಭಾರತೀಯ ಭಾವುಟವನ್ನ ಕೆಳಗಡೆ ಇಳಿಸ್ತಾ ಇರುವಂತದ್ದು ರಮೇಶ್ ಶೆಟ್ಟಿ ಬೋಲಿಯಾರ್, ಮಾಜಿ ಅಧ್ಯಕ್ಷರು, ಬೋಲಿಯಾರ್ನ ಮಾಜಿ ಅಧ್ಯಕ್ಷರು, ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೇನೆ. ನಜರ್ ಶಾ ಕೊನಾಜೆ, ನಿಮ್ಮನ್ನು ಕೂಡ ಈ ಒಂದು ಸಮಾರಂಭದಲ್ಲಿ ಗುರುತಿಸ್ತಾ ಇದ್ದೇವೆ. ಎಲ್ಲರನ್ನ ಬಂದಿರುವಂತಹ ಎಲ್ಲ ಸ್ವಾಗತಿಸಿದಂತಹ ಹರೇಕಳ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀ ಬದ್ರುದ್ದೀನ್ ಫರೀದ್ ನಗರ, ನಿಮ್ಮನ್ನು ಕೂಡ ಆತ್ಮೀಯ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿರುವಂತಹ ಶ್ರೀ ರವೀಂದ್ರ ರೈ ಹರೇಕಳ ಬಂದಿದೆ. ಯಾಕೆಂದ್ರೆ ಹರೇಕಳ ಗ್ರಾಮದ ಒಂದು ಗ್ರಾಮ ಪಂಚಾಯತ್ನ ಕಟ್ಟಡ ಅಂತಂದ್ರೆ ಅದು ಜನರ ಉತ್ಸವ. ಅದು ಕಟ್ಟಡದ ಉದ್ಘಾಟನೆ ಅಂತಲ್ಲ, ಜನರ ಉತ್ಸವವಾಗಿ ಇದು ಮೂಡಿ ಬಂದಿದೆ.
ಇದರ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ವಿಧಾನಸಭಾ ಸದಸ್ಯರು ಮತ್ತು ಕರ್ನಾಟಕ ಸರ್ಕಾರದ ಉಪನಾಯಕರು ಆಗಿರ್ತಕ್ಕಂತಹ ಖಾದರ್ ಅವರೇ, ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ನಾಗರಿಕ ಬಂಧುಗಳೇ, ಪರವೂರಿನ ನಾಗರಿಕ ಗಣ್ಯರೇ, ಹಾಗೂ ಎಲ್ಲ ವಿದ್ಯಾಸಂಸ್ಥೆಗಳು, ಎಲ್ಲ ಸಂಘ ಸಂಸ್ಥೆಗಳ ಮುಖ್ಯಸ್ಥರುಗಳೇ. ಮುಖ್ಯವಾಗಿ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕಂತಂದ್ರೆ ಒಂದು ಗ್ರಾಮಸ್ಥರ ಪರವಾಗಿ ಮಾತ್ರ ನಾನು ಒಂದು ವಿಚಾರವನ್ನು ಇಲ್ಲಿ ಮಂಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮುಖ್ಯವಾಗಿ ಉಳ್ಳಾಲ ತಾಲೂಕಿನಲ್ಲಿ ಹರೇಕಳ ಗ್ರಾಮ ಅಂತಂದ್ರೆ ಅದು ಬಹಳ ವೈಶಿಷ್ಟ್ಯಪೂರ್ಣವಾದಂಥ ಒಂದು ಗ್ರಾಮ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಉಂಟು. ಯಾಕೆ ಅಂತ ಹೇಳಿದ್ರೆ ಅದಕ್ಕೊಂದು ಐತಿಹಾಸಿಕವಾದಂತಹ ಹಿನ್ನೆಲೆ ಇದೆ. ಮುಖ್ಯವಾಗಿ ಇಲ್ಲೊಂದು ನೇತ್ರಾವತಿ ಪುಣ್ಯವಾಹಿನಿ ನದಿ, ನೇತ್ರಾವತಿ ನದಿ ಹರಿತಾ ಇದೆ. ಈ ನೇತ್ರಾವತಿ ನದಿಯ ಬದಿಯಲ್ಲಿ ಪಾವೂರು, ಹರೇಕಳ, ಅಮ್ಲಮುಗರು ಎನ್ನುವಂತ 3 ಗ್ರಾಮಗಳು, ಅದು ಒಂದೇ ತಾಯಿಯ ಮಕ್ಕಳ ಹಾಗಿರತಕ್ಕಂಥ ಒಂದು ಸುಂದರವಾದಂತಹ 3 ಗ್ರಾಮಗಳು. ಅದು ಈ ಗ್ರಾಮಗಳ ಇದರಲ್ಲಿ ಈ ಪುಣ್ಯವಾಹಿನಿ ನೇತ್ರಾವತಿ ನದಿಯ ಬದಿಯಲ್ಲಿ ಇಲ್ಲಿಯ ಜನಗಳು ಮುಖ್ಯವಾಗಿ ಭತ್ತ, ಕಂಗು, ತೆಂಗು, ಅದೇ ರೀತಿಯಲ್ಲಿ ಕಬ್ಬು, ಮೆಣಸು ಬೆಳೆಸ್ತಕ್ಕಂತಹ ಬಹಳ ಸುಂದರವಾದಂತಹ ಪ್ರಾಕೃತಿಕವಾದಂತಹ ಸೌಂದರ್ಯ ಇರತಕ್ಕಂತಹ ಒಂದು ಗ್ರಾಮ ಅಂದ್ರೆ ಅದು ಹರೇಕಳ. ಮತ್ತೊಂದು ಇದರ ವೈಶಿಷ್ಟ್ಯತೆ ಅಂತಂದ್ರೆ ಈ ಹಿಂದೆ ಇಲ್ಲಿ ಇದರ ಇತಿಹಾಸವನ್ನು ನಾವು ಗಮನಿಸಿದಾಗ ಈ ಪ್ರದೇಶದಲ್ಲಿ ಇರತಕ್ಕಂತಹ ಜನಗಳು ಅವರು ಕೃಷಿ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಹುಟ್ಟಿ ಬೆಳೆದಂತಹ ಶ್ರಮಜೀವಿಗಳು. ಅವರು ಕೃಷಿ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಹುಟ್ಟಿ ಬೆಳೆದಂತಹ ಶ್ರಮಜೀವಿಗಳು ಮಾತ್ರ ಅಲ್ಲದೆ ಇಲ್ಲಿ ಅದು ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ವರ್ಗ ಇರಲಿ, ಎಲ್ಲರೂ ಒಂದು ರೀತಿಯ ಸಮತಾ ಭಾವನೆಯಿಂದ ಬದುಕಿಕೊಂಡಿದ್ದಂತಹ ಜನಗಳು. ಒಂದೇ ಗದ್ದೆಯಲ್ಲಿದ್ದುಕೊಂಡು ತರಕಾರಿ ಬೆಳೆಸಿದವರು, ಹಿಂದೂ ಆಗಲಿ, ಮುಸಲ್ಮಾನರಾಗಲಿ, ಇತರ ಯಾವುದೇ ಜಾತಿಯವರಾಗಿರಲಿ, ಒಂದೇ ಗದ್ದೆಯಲ್ಲಿದ್ದುಕೊಂಡು ತರಕಾರಿ ಬೆಳೆಸಿದಂತಹ ಇತಿಹಾಸ ಇಲ್ಲಿ ಇದೆ. ಯಾಕಂದ್ರೆ ಅಷ್ಟು ನಂಬಿಕೆ, ಅಷ್ಟು ಪ್ರೀತಿ, ಅಷ್ಟು ಗೌರವಗಳು ಪರಸ್ಪರ ಜಾತಿ ಧರ್ಮದ ಮಧ್ಯೆ ಇತ್ತು. ಇದು ಈ ಗ್ರಾಮದ ಒಂದು ಆದರ್ಶ. ಇನ್ನೊಂದು ಇದರ ವಿಶಿಷ್ಟತೆ ಎಂಥದ್ದು ಅಂತಂದ್ರೆ ಬಲಿಷ್ಠ ಜನಾಂಗವನ್ನು, ದುರ್ಬಲ ಜನಾಂಗವನ್ನು ರಕ್ಷಿಸಿದಂತಹ ಗ್ರಾಮ ಇದು. ಬಲಿಷ್ಠ ಜನಾಂಗ, ಶಾಸಕರೇ, ಬಲಿಷ್ಠ ಜನಾಂಗವೊಂದು ದುರ್ಬಲ ಜನಾಂಗವನ್ನು ರಕ್ಷಿಸಿದ್ದು ಮಾತ್ರ ಅಲ್ಲ, ಅವರನ್ನು ಅವರ ಕಷ್ಟ ಸುಖದಲ್ಲಿ ಅವರಿಗೆ ಎಲ್ಲ ರೀತಿಯಾದಂತಹ ಸಹಕಾರವನ್ನು ಕೊಟ್ಟಂತಹ ಒಂದು ಗ್ರಾಮ ಅಂತಂದ್ರೆ ಅದು ಹರೇಕಳ. ಅಲ್ಲಿ ಮಧ್ಯದಲ್ಲಿ ಒಂದು ಪಾವೂರು ಹರೇಕಳ ಹಿರಿಯ ಪ್ರಾಥಮಿಕ ಶಾಲೆ ಅಂತ, ಅದೊಂದು ದೇವಸ್ಥಾನಕ್ಕೆ ಸಮಾನ. ಈಗೆಲ್ಲ ಶಾಲೆಗಳು ತುಂಬಾ ಆಗಿದೆ, ಅದರಲ್ಲಿ ಬೇರೆ ವಿಷಯ. ಆದ್ರೆ ಆ ಹರೇಕಳ, ಪಾವೂರು ಹರೇಕಳ ಹಿರಿಯ ಪ್ರಾಥಮಿಕ ಶಾಲೆ ಎನ್ನುವಂಥದ್ದು ಅದೊಂದು ದೇವಸ್ಥಾನದಾಗಿದ್ದುಕೊಂಡು ಈ ಗ್ರಾಮದ ಜನಗಳಿಗೆ ವಿದ್ಯೆ ಕೊಟ್ಟಂತಹ ಒಂದು ಪವಿತ್ರವಾದಂತಹ ಒಂದು ಸ್ಥಳ ಅದು. ಇದು ಕೂಡ ಅಲ್ಲಿಯ ಒಂದು ವೈಶಿಷ್ಟ್ಯ. ಮತ್ತೊಂದು ವಿಶೇಷವಾಗಿ ಹೇಳುವುದಿದ್ರೆ ಇಲ್ಲಿ ಒಳ್ಳೆಯ ರಾಜಕಾರಣಿಗಳನ್ನು ನೀಡಿದಂತಹ ಒಂದು ಜಾಗ ಇದು. ಅದರಲ್ಲಿ ಕೂಡ ನಾಗಪ್ಪ ಆಳ್ವಾರಂತವರು, ಜೀವರಾಜ ಆಳ್ವಾರಂತಹ ಆದರ್ಶ ರಾಜಕಾರಣಿಗಳನ್ನು ಈ ನಾಡಿಗೆ ಕೊಟ್ಟಂತಹ ಒಂದು ವಿಶೇಷವಾದಂತಹ ಜಾಗ ಇದು. ಮಾತ್ರ ಅಲ್ಲದೆ ಇಲ್ಲಿ ಮುಖ್ಯವಾಗಿ ಪಂಚಾಯತ್, ಮುಖ್ಯವಾಗಿ ಈ ಗ್ರಾಮದಲ್ಲಿರ್ತಕ್ಕಂತಹ ಪಂಚಾಯತ್ನಲ್ಲಿ ಅನೇಕ ಅಧ್ಯಕ್ಷರುಗಳು ಬಂದಿದ್ದಾರೆ, ಅನೇಕ ಸದಸ್ಯರುಗಳು ಬಂದಿದ್ದಾರೆ. ಅವರೆಲ್ಲ ಅವರದೇ ಆದಂತಹ ಒಂದು ಏನು ಸಮಾಜ ಸೇವೆ ಇದೆ ಅದನ್ನು ಅವರು ಮಾಡುತ್ತಾ ಬಂದವರು. ಆದರೆ ಏನಾಯ್ತು ಅಂತಂದ್ರೆ ಕಾಲಕ್ರಮೇಣ ಆ ಪರಿಸರದಲ್ಲಿರ್ತಕ್ಕಂತಹ ಆ ಒಂದು ರಾಜಕೀಯವಾದಂತಹ ಒಂದು ಇದರಿಂದಾಗಿ ಏನಾಯ್ತು ಅಂತಂದ್ರೆ ಆ ಗ್ರಾಮ ಪಂಚಾಯತಿಗಳಿಗೆ ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗದಂತ ಒಂದು ಪರಿಸ್ಥಿತಿ ಕೂಡ ಇಲ್ಲಿ ಈ ಜಾಗದಲ್ಲಿ ನಿರ್ಮಾಣ ಆಗಿದೆ. ಯಾಕಂತಂದ್ರೆ ಅದು ಗ್ರಾಮ ಸಭೆಯನ್ನು ಕೂಡ ಸರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗದಂತ ಒಂದು ಪರಿಸ್ಥಿತಿ ಕೂಡ ಇಲ್ಲಿ ಇತ್ತು. ಆದ್ರೆ ಈಗ ಅವರ ಖುಷಿ ಕೊಡುವಂತ ಒಂದು ವಿಚಾರ ಎಂತದ್ದು ಅಂತಂದ್ರೆ ಬದ್ರುದ್ದೀನ್ ಎನ್ನುವಂತ ನನ್ನ ಶಿಷ್ಯ, ನಾನು ಅವನು ಹೆಚ್ಚು ಹೊಗಳಲಿಕ್ಕೆ ಹೋಗುವುದಿಲ್ಲ, ಆದ್ರೆ ಬದ್ರುದ್ದೀನ್ ಎನ್ನುವಂತ ಒಬ್ಬ ವ್ಯಕ್ತಿ ಒಂದು ಪಂಚಾಯತಿನ ಅಧ್ಯಕ್ಷನಾಗಿ ಒಂದು ಗ್ರಾಮ ಪಂಚಾಯತಿಗೆ ನಾಯಕತ್ವವನ್ನು ನೀಡಿದ್ರೆ ಒಂದು ಗ್ರಾಮ ಪಂಚಾಯತಿಯನ್ನು ಯಾವ ರೀತಿಯಲ್ಲಿ ಮಾಡಿ ತೋರಿಸಬಹುದು ಎನ್ನುವುದನ್ನು ಈ ಬದ್ರುದ್ದೀನ್ ಅವರು ಮಾಡಿ ತೋರಿಸಿದ್ದಾರೆ ಅಂತ ಹೇಳಿದ್ರೆ ಅದು ಖಂಡಿತ ತಪ್ಪಾಗಲಿಕ್ಕಿಲ್ಲ. ಮುಖ್ಯವಾಗಿ ಈ ಒಂದು ಸೌಧ ನೋಡಿ, ಇಂತಹ ಒಂದು ಕಟ್ಟಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಇಂಥ ಕಟ್ಟಡ ಇಲ್ಲ. ಯಾವ ಒಂದು ರಾಜ್ಯ ತಗೊಂಡ್ರೆ ಒಂದು ಹಳ್ಳಿ ಪ್ರದೇಶದಲ್ಲಿ ಇಂತಹ ಒಂದು ಪಂಚಾಯತ್ ಕಟ್ಟಡ ಎಲ್ಲಿಯೂ ಕೂಡ ಇಲ್ಲ. ಇಂಥ ಒಂದು ಪಂಚಾಯತ್ ಕಟ್ಟಡ ಮಾತ್ರ ಅಲ್ಲ, ಇದಕ್ಕೆ ಬೇಕಾದಂತ ಒಂದು ವ್ಯವಸ್ಥೆ ಉಂಟಲ್ಲ, ಅಚ್ಚುಕಟ್ಟಾದಂಥ ವ್ಯವಸ್ಥೆ. ಕೆಲವೇ ನಾನು ಶಂಕುಸ್ಥಾಪನೆ ಕೂಡ ಬಂದಿದ್ದೆ,
ಕೆಲವೇ ತಿಂಗಳುಗಳಲ್ಲಿ ಇದನ್ನು ಇಷ್ಟು ಚಂದವಾಗಿ ನಿರ್ಮಿಸಿದ್ದು ಅದ್ಭುತವಾದಂತಹದ್ದು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಿಕ್ಕಿಲ್ಲ. 15 ತಿಂಗಳಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಬದ್ರುದ್ದೀನ್ ಮತ್ತೆ ಆ ಪಂಚಾಯತ್ನ ಸದಸ್ಯರೆಲ್ಲ ಸೇರಿಕೊಂಡು ಮತ್ತು ಇತರರು, ಅದು ಕಾಂಟ್ರಾಕ್ಟರ್ ಇರ್ಬೋದು ಮತ್ತೆ ಎಲ್ಲರೂ ಅಧಿಕಾರಿಗಳಿರ್ಬೋದು, ಎಲ್ಲರೂ ಸೇರಿಕೊಂಡು ಏನೂ ಕೂಡ ಇದಕ್ಕೆ ಚ್ಯುತಿ ಬಾರದ ಹಾಗೆ ಇದನ್ನು ಕಟ್ಟಿ ಇಡಿದ್ದಾರೆ. ಇದು ಏನಾಗಿದೆ ಅಂದ್ರೆ ಈ ಗ್ರಾಮಕ್ಕೆ ಒಂದು ರಾಜಭವನ ಇದ್ದ ಹಾಗೆ. ಇಲ್ಲಿ ನಿಜವಾಗಿಯೂ ನಾವು ಈ ಗ್ರಾಮ ಪಂಚಾಯತ್ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯತ್ ಅಂತಂದ್ರೆ ಅದು ಆ ಗ್ರಾಮಕ್ಕೆ ರಾಜರಿದ್ದಾಗೆ. ಆದ ಕಾರಣ ಅಂತಹ ಒಂದು ರಾಜಭವನವನ್ನ ಈ ಗ್ರಾಮದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಈ ಹರೇಕಳ ಎನ್ನುವುದು, ಯಾವಾಗಲೂ ಹರೇಕಳ ಎನ್ನುವಂಥದ್ದು ಒಂದರಲ್ಲಿ ಸುದ್ದಿ ಬರುವಂತದ್ದು. ಈಗ ಪದ್ಮಶ್ರೀ ವಿಜೇತರಾದಂತ ಹಾಜಬ್ಬರವರು ಈಗ ಹರೇಕಳ ಗ್ರಾಮಕ್ಕೆ ಒಂದು ದೊಡ್ಡ ಹೆಸರು ತಂದಿದ್ದಾರೆ, ರಾಷ್ಟ್ರ ಮಟ್ಟದಲ್ಲಿ ಅಲ್ಲ, ಜಾಗತಿಕ ಮಟ್ಟದಲ್ಲಿ. ಮಾತ್ರವಲ್ಲದೆ ನಾನು ಈ ಸಂದರ್ಭದಲ್ಲಿ ನಮ್ಮ MLA ಅವರನ್ನು ಅಭಿನಂದಿಸಬೇಕು. ಯಾಕಂತಂದ್ರೆ ಅವರು ಮಾಡುತ್ತಾ ಬಂದಿದ್ದಾರೆ. ಯಾಕಂದ್ರೆ UT ಖಾದರ್ ಅವರು ಬಹಳ ಬುದ್ಧಿವಂತ ರಾಜಕಾರಣಿ. ಅವರು ನೋಡ್ಲಿಕ್ಕೆ ಆಗಿದ್ರು ಕೂಡ ಬಹಳ ಬುದ್ಧಿವಂತರ. ನಾನೆಲ್ಲ BJP ಪಕ್ಷದವರ ಸಭೆಯಲ್ಲಿ ಕೂಡ ಹೇಳಿದ್ದೇನೆ, ಬುದ್ಧಿವಂತ ರಾಜಕಾರಣಿ ಯಾರು ನಮ್ಮ UT ಖಾದರ್ ಅವರು. ಯಾವುದೇ ಮೊನ್ನೆ ತಾನೇ ಒಂದು ಜಾಂಬೂರಿ, ವಿಶ್ವ ಸಾಂಸ್ಕೃತಿಕ ಜಾಂಬೂರಿ ನಾವು ನಡೆಯಲಿಕ್ಕಿದೆ, ಅದರ ಒಂದು ಗೌರವಾಧ್ಯಕ್ಷರು ಅವರು. ಅದು ಎಷ್ಟು ಚಂದವಾಗಿದೆ, ಕೆಲವೊಂದು ವ್ಯವಸ್ಥೆಯನ್ನು ಅಷ್ಟವರೆಗೆ ಅದು ಗೊಂದಲದಲ್ಲಿತ್ತು. ಕೂಡಲೇ ಅವರ ಸಭೆ ಕರೆದು ಅಷ್ಟು ಚಂದವಾಗಿ ಅದಕ್ಕೊಂದು ವ್ಯವಸ್ಥೆ ಮಾಡಿಬಿಟ್ರು. ಅಲ್ಲಿ ಈಗ ಏನಾಗುತ್ತಾ ಇದೆ ಅಂತಂದ್ರೆ, ನಾನು ಕೂಡ 4-5 ಗ್ರಾಮಗಳಿಗೆ ಹೋಗಿದ್ದೇನೆ. ಎಲ್ಲ ಗ್ರಾಮಗಳಲ್ಲಿ ಕೂಡ ಅಲ್ಲಿರ್ತಕ್ಕಂಥ ಅಧ್ಯಕ್ಷರುಗಳು, ಅಲ್ಲಿರ್ತಕ್ಕಂಥ PDOಗಳು ಎಲ್ಲ ಬಹಳ ಚಂದವಾಗಿ ಆ ಒಂದು ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ಈಗ ಅವರು ಮಾಡ್ತಾ ಇದ್ದಾರೆ. 1 ಲಕ್ಷದಷ್ಟು ಹಣ ಸಂಗ್ರಹ ಮಾಡ್ತಾ ಇದ್ದಾರೆ, ಒಂದಷ್ಟು ಹಸಿರು ಹೊರೆಕಾಣಿಗೆ ಬೇಕಾದ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದೆಲ್ಲ ಆಗುದೇ ಯಾರಿಂದ ಅಂತಂದ್ರೆ, ಆಗಿದ್ದು ಯಾರಿಂದ ಅಂತ ಹೇಳಿದ್ರೆ ನಮ್ಮ UT ಖಾದರ್ ಅವರಿಂದ ಹೇಳಿದ್ರೆ ಖಂಡಿತ ತಪ್ಪಾಗಿದೆ. ಇದೊಂದು ರಾಜಬೀದಿ ಆಗಿಕೊಂಡು ಇಲ್ಲಿ ರಾಜಬೀದಿ, ಇಲ್ಲಿ ಬ್ರಿಡ್ಜ್ ಆಗಿದೆ. ಮುಖ್ಯವಾಗಿ ನಮ್ಮ ಅಡ್ಯಾರಿಂದ ಹರೇಕಳಕ್ಕೆ ಆದಂತ ಒಂದು ಬ್ರಿಡ್ಜ್ ಉಂಟಲ್ಲ, ಅದರಷ್ಟು ಹರೇಕಳದಿಂದ ಅಡ್ಯಾರಿಗೆ ನೋಡಿ, ಅದು ಅಷ್ಟೊಂದು ಚಂದದ ಪ್ರಾಜೆಕ್ಟ್ ಬೇರೆ ಯಾವುದೇ ಇಲ್ಲ. ಈ ಊರಿಗೆ ಒಂದು ಪ್ರಾಜೆಕ್ಟ್ ಉಂಟಲ್ಲ, ಅಷ್ಟು ಚಂದದ ಪ್ರಾಜೆಕ್ಟ್ ಬೇರೆ ಒಂದಿಲ್ಲ. ಅದು ಒಂದು ದೊಡ್ಡ ಹೆದ್ದಾರಿ. ಅದು ಇನ್ನು ಮುಂದಿನ ದಿನಗಳಲ್ಲಿ ಈ ನೆಕ್ಸ್ಟ್ ಜನರೇಷನ್ ಬರ್ತಾರಲ್ಲ, ಅವರಿಗೆ ಇದೊಂದು ದೊಡ್ಡ ಪ್ರವಾಸೋದ್ಯಮ ಜಾಗ ಆಗ್ತದೆ ಈ ಜಾಗ. ಅದಷ್ಟು ಅಷ್ಟು ಒಳ್ಳೆ ಪ್ರಾಜೆಕ್ಟ್ ಅದು ಅದಕ್ಕೆ ಅದು ಆದದ್ದು ಯಾರಿಂದ ನಮ್ಮ UT ಖಾದರ್ ಅಂತ ಹೇಳಿದ್ರೆ ಅದಕ್ಕೇನು ಭಯ ಇಲ್ಲ, ಅದಕ್ಕೇನು ಹೇಳುವಂಥದಕ್ಕೇನು ಭಯ ಇಲ್ಲ. ಯಾಕೆಂದ್ರೆ ನಾವು ಯಾವ ಪಕ್ಷಕ್ಕೂ ಸೇರಿದವರಲ್ಲ, ಆದ ಕಾರಣ ನಾವು ಇದ್ದದ್ದನ್ನು ಇದ್ದಾಗಿ ಹೇಳುವಂತ ಜನಗಳು. ಮಾತ್ರ ಅಲ್ಲದೆ ಉಳ್ಳಾಲ ತಾಲೂಕು ಆಗಿದೆ ಅಲ್ಲ, ಉಳ್ಳಾಲ ತಾಲೂಕು ಆಗ್ಬೇಕಾಗಿದ್ರು UT ಖಾದರ್ ಅದಕ್ಕೆ ಕಾರಣ. ಆದ ಕಾರಣ ಈಗ ಅದೊಂದು ವ್ಯವಸ್ಥೆ ಆಗ್ತಾ ಉಂಟು. ಇಲ್ಲೊಂದು ಹೆಲ್ತ್ ಸೆಂಟರ್ ಆಗಿದೆ, ಆ ಹೆಲ್ತ್ ಸೆಂಟರ್ ಹಾಕ್ಬೇಕಾಗಿದ್ರು ಕೂಡ UT ಖಾದರ್ ಅವರೇ ಕಾರಣ. ಆದ್ರೆ ಯಾವಾಗಲೂ ಯಾವ ಪಕ್ಷದ ಶಾಸಕರೇ ಆಗಿರಲಿ, ಶಾಸಕರು ಯಾವಾಗಲೂ ಒಳ್ಳೆಯ ಕೆಲಸವನ್ನು ಮಾಡಿದರೆ ಅವರನ್ನು ಯಾವಾಗಲೂ ಆ ಧರ್ಮ ರಕ್ಷಿಸ್ತದೆ ಎನ್ನುವುದಕ್ಕೆ ನಾವು ಇದೊಂದು ಎಕ್ಸಾಂಪಲ್. ಆದ ಕಾರಣ ಕೆಲಸ ಮಾಡಿದಂತ ಯಾವ ಶಾಸಕರೇ ಇರಲಿ, ಅವರು ಯಾರಿಗೂ ಕೂಡ ಹೆದರ್ಬೇಕಾಗಿ ಇಲ್ಲ. ಯಾಕೆಂತಂದ್ರೆ ಜನರೇ ಅವರನ್ನು ರಕ್ಷಿಸ್ತಾರೆ. ಯಾಕಂದ್ರೆ ಜನರು ಈಗ ಅಷ್ಟು ಹೆಡ್ಡರು ಯಾರಿಲ್ಲ, ದಡ್ಡರು ಅಲ್ಲ, ಜನರು ಬಹಳ ಬುದ್ಧಿವಂತರಿದ್ದಾರೆ. ಆದ ಕಾರಣ ಯಾವ ಜನಗಳು ನಾವೇನು ಶೋ ಮಾಡ್ಬೇಕಂತಲೂ ಇಲ್ಲ, ನಾವೇನು ಇಂಥದ್ದನ್ನು ಮಾಡಿದೆ ಎನ್ನುವುದನ್ನು ತೋರಿಸಿಕೊಡ್ಬೇಕಂತಲೂ ಇಲ್ಲ. ಆದ ಕಾರಣ ಜನಗಳು ಅವರನ್ನೇ ಜಡ್ಜ್ ಮಾಡಿ ಯಾರು ಒಳ್ಳೆಯ ಕಾರ್ಯ ಮಾಡಿದ್ದಾರೆ ಅವರನ್ನು ಮತ್ತೊಮ್ಮೆ ಆಯ್ಕೆ ಮಾಡುವಂಥದ್ದು ಇದು ಅವರವರು ಖಂಡಿತವಾಗಿ ಮಾಡ್ತಾರೆ. ಅಂದು ನಾನು ಇಲ್ಲಿ ಸಂದರ್ಭದಲ್ಲಿ ಯಾಕೆ ಎಂಥ ವಿಚಾರವನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಈ ರೀತಿಯ ಒಳ್ಳೆಯ ಕೆಲಸವನ್ನು ಮಾಡಿದ್ದ ನಮ್ಮ ಶಾಸಕರನ್ನು ನಾನು ಈ ಸಂದರ್ಭದಲ್ಲಿ ಈ ವೇದಿಕೆಯ ಮೂಲಕ ಅಭಿನಂದಿಸ್ತಾ ಇದ್ದೇನೆ. ಇನ್ನು ಗ್ರಾಮ ಪಂಚಾಯತ್ ಮುಂದೆ ದೊಡ್ಡ ಕಟ್ಟಡ ಆಗಿದೆ, ಇದೊಂದು ರಾಜಭವನದ ಆಗಿದೆ. ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲ ವಾರ್ಡಿನ ಸದಸ್ಯರುಗಳು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂತಂದ್ರೆ ಒಳ್ಳೆಯ ರೀತಿಯಲ್ಲಿ ಚರ್ಚಿಸಿ, ಯಾಕೆಂದ್ರೆ ಜಾತಿ ಧರ್ಮ ವರ್ಗ ಇದನ್ನೆಲ್ಲ ಬದಿಗಿಟ್ಟು, ಆ ಭೇದವನ್ನೆಲ್ಲ ಬದಿಗಿಟ್ಟು ಅವರವರ ವಾರ್ಡ್ಗಳಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳು ಆಗಬೇಕು ಅದನ್ನು ಆರೋಗ್ಯಕರವಾಗಿ ಚರ್ಚೆ ಮಾಡಿಕೊಂಡು ಆ ಭಾಗಕ್ಕೆ ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡಬೇಕು. ಪ್ರತಿಯೊಬ್ಬ ಮೆಂಬರ್ ಕೂಡ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದರೆ ಆ ಧರ್ಮ ಅವರನ್ನು ರಕ್ಷಿಸ್ತದೆ ಅಂತ ಅದು ಖಂಡಿತ. ಧರ್ಮೋ ರಕ್ಷಿತ ಅಂತ ಯಾರು ಧರ್ಮವನ್ನು ರಕ್ಷಿಸ್ತಾರೋ
ಅವರನ್ನು ಆ ಧರ್ಮ ರಕ್ಷಿಸ್ತದೆ, ಇದು ಖಂಡಿತ. ಆದ ಕಾರಣ ರಾಜಕಾರಣಿಗಳಾದವರು ಕೇವಲ ಆಡಂಬರವನ್ನು ಮಾಡಿಕೊಳ್ಳದೆ, ದೊಡ್ಡ ಭಾಷಣವನ್ನು ಬೀಗಿಯದೆ, ಇನ್ನು ಮುಂದಿನ ದಿನಗಳಲ್ಲಿ ಆದಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇದ್ರೆ ಅವರನ್ನು ಶಾಶ್ವತವಾಗಿ ಜನಗಳು ಗುರುತಿಸ್ತಾರೆ, ಅವರನ್ನು ಇಟ್ಟುಕೊಳ್ತಾರೆ ಎನ್ನುವಂಥ ಮಾತಿನೊಂದಿಗೆ ಇಂತಹ ಒಂದು ರಾಜಭವನದಲ್ಲಿ ಎಲ್ಲ ನಮ್ಮ ಬದ್ರುದ್ದೀನ್ ಒಳ್ಳೆಯ ಅಧ್ಯಕ್ಷರು ಈಗ ಹರೇಕಳ ಗ್ರಾಮಕ್ಕೆ ಮೊನ್ನೆ ತಾನೇ ಅವರು ಹೇಳಿದರು, ನಾನು ಸರ್ ತಾಲೂಕು ಪಂಚಾಯತ್ಗೆ ಹೋದ್ರು ಕೂಡ, ಜಿಲ್ಲಾ ಪಂಚಾಯತ್ಗೆ ಹೋದ್ರು ಕೂಡ, ಮತ್ತೊಂದು ಡಿಪಾರ್ಟ್ಮೆಂಟ್ಗೆ ಹೋದ್ರು ಕೂಡ ಅಲ್ಲಿ ನನ್ನನ್ನು ಬಹಳ ಎದ್ದು ನಿಂತು ನನ್ನನ್ನು ಗೌರವಿಸ್ತಾರೆ ಅಂತ. ನೋಡಿ, ಅದು ಬೇಕು. ಹರೇಕಳ ಗ್ರಾಮ ಪಂಚಾಯತಿನ ಹರೇಕಳ ಗ್ರಾಮದ ಅಧ್ಯಕ್ಷರನ್ನು ಎಲ್ಲ ಇಲಾಖೆಯವರು ಗೌರವಿಸ್ತಾರೆ ಅಂತಾದ್ರೆ ಅದು ನಾವೆಲ್ಲರೂ ಖುಷಿ ಪಡಬೇಕಾದಂತ ವಿಚಾರ. ನಾನು ಅವರ ಅಧ್ಯಾಪಕನಾಗಿ ಕೂಡ ಬಹಳ ಸಂತೋಷ ಪಡ್ತಾ ಇದ್ದೇನೆ. ನಾನು ಬದ್ರುದ್ದೀನ್ ನನ್ನ ಶಿಷ್ಯನಾಗಿದ್ರು ಕೂಡ ಆತ ಮಾಡ್ತಕ್ಕಂತಹ ಕೆಲಸ, ಯಾಕಂದ್ರೆ ಯಾವ ಅಧ್ಯಾಪಕರಿಗೆ ಯಾವಾಗಲೂ ಯಾರು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ, ಒಳ್ಳೆಯ ಕೆಲಸವನ್ನು ಮಾಡಿದರೆ ಮೊದಲು ಖುಷಿ ಪಡುವವರು ಜನ್ಮ ಕೊಟ್ಟಂತ ತಂದೆ ತಾಯಿಗಳಂತೆ, ಎರಡನೆಯವರು ಖುಷಿ ಪಡುವವರು ನಮ್ಮ ಅಧ್ಯಾಪಕರಂತೆ. ಮುಖ್ಯವಾಗಿ ಈ ರೀತಿಯಲ್ಲಿ ಒಂದು ಹರೇಕಳ ಗ್ರಾಮ ಪಂಚಾಯತಿನ ಒಂದು ಅದ್ಭುತವಾದಂತಹ ಕಟ್ಟಡದ ನಿರ್ಮಾಣದ ಜೊತೆಗೆ ಇದರೊಳಗಿರತಕ್ಕಂಥ ಮುಂದಿನ ದಿನಗಳಲ್ಲಿ ಇದರ ಒಳಗೆ ಏನೇನು ಚರ್ಚೆಗಳಾಗ್ತದ, ಏನೇನು ಚಿಂತನೆಗಳು ನಡೆಯುತ್ತದೋ ಆ ಸಚ್ಚಿಂತನೆ, ಸತ್ಕರ್ಮ, ಸತ್ಕಾರ್ಯಗಳೆಲ್ಲವೂ ಕೂಡ ಈ ಭವನದ ಒಳಗೆ ನಡೆಯಲಿ. ಈ ಭವನದ ಮೂಲಕ ಈ ಗ್ರಾಮದ ಅಭಿವೃದ್ಧಿ ಆಗಲಿ. ಅದೇ ರೀತಿಯಲ್ಲಿ ಈ ಗ್ರಾಮಕ್ಕೆ ಮುಂದಿನ ದಿನಗಳು ಒಳ್ಳೆಯ ಒಂದು ನೆಮ್ಮದಿಯನ್ನು ಕೊಡುವಂತಹ ಭವನವಾಗಿ ಅದು ಅಭಿವೃದ್ಧಿಯ ಒಂದು ಸಂಕೇತವಾಗಿ ಮೂಡಿ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತು ನಿಲ್ಲಿಸಿದ್ದೇನೆ. ನಮಸ್ಕಾರ. ಈ ಮುಕುಟವನ್ನ ಲೋಕಾರ್ಪಣೆ ಮಾಡುವಂತಹ ಸಂದರ್ಭದಲ್ಲಿ ಹರೇಕಳದ ವಿಶಿಷ್ಟತೆಯ ಬಗ್ಗೆ, ವಿಶೇಷತೆಗಳ ಬಗ್ಗೆ ನಮಗೆ ತಿಳಿಯಪಡಿಸುತ್ತಾ ಇದಕ್ಕೆ ಕಾರಣಭೂತರಾಗಿರುವಂತಹ ಬದ್ರುದ್ದೀನ್ ಅಂದ್ರೆ ಅವರ ಇರುವಂತಹ ಆ ಬಾಂಧವ್ಯ, ಇದರ ವಿಶೇಷತೆಯ ಬಗ್ಗೆ ತಿಳಿಸಿಕೊಟ್ಟಂತಹ ನಮ್ಮ ಪ್ರೀತಿಯ ರವೀಂದ್ರ ರೈ ಹರೇಕಳ ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದುವರಿತಾ ಇದ್ದೇವೆ. ಮುಂದೆ ನಮ್ಮ ಮೂಡ ಇದರ ಮಾಜಿ ಅಧ್ಯಕ್ಷರಾಗಿರುವಂತಹ ಕೋಡಿಜಾಲ್ ಇಬ್ರಾಹಿಂ ಅವರು ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರೋಧ ಪಕ್ಷದ ಉಪನಾಯಕರು ಆಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಸನ್ಮಾನ್ಯ UT ಖಾದರ್ ಅವರೇ, ಈ ಸಮಾರಂಭದ ಅಧ್ಯಕ್ಷರು, ಈ ಪಂಚಾಯತಿನ ಅಧ್ಯಕ್ಷರು, ನಮ್ಮೆಲ್ಲರ ಯುವ ನಾಯಕರು ಆದಂಥ ಬದ್ರುದ್ದೀನ್ ರವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಆದರಣೀಯ ನಾಯಕರುಗಳೇ, ಮುಂಭಾಗದಲ್ಲಿರ್ತಕ್ಕಂಥ ಸಹೋದರ ಸಹೋದರಿ ಬಂಧುಗಳೇ, ಹರೇಕಳ ಗ್ರಾಮ ಒಂದು ಮಾದರಿ ಗ್ರಾಮ ಆಗಲಿಕ್ಕೆ ಕಾರಣ ಈಗಿನ ಶಾಸಕರ ತಂದೆಯವರಾದಂಥ ಮರ್ಹೂಮ್ UT ಫರೀದ್ ಅವರು ಕೂಡ ಒಂದು ಕಾರಣ. ಇಲ್ಲಿ ಫರೀದ್ ನಗರ ಅಂತಕ್ಕಂಥ ಒಂದು ಹೆಸರನ್ನು ಮಾಡಿ ನೂರಾರು ಬಡ ಜನರಿಗೆ ಅಲ್ಲಿ ಮನೆ ಸೈಟುಗಳನ್ನು ಕೊಟ್ಟ ಇತಿಹಾಸ ಕೂಡ ಹರೇಕಳ ಗ್ರಾಮದಲ್ಲಿದೆ. ಈಗ ಅವರ ಸುಪುತ್ರ ನಮ್ಮ ನೆಚ್ಚಿನ ನಾಯಕ UT ಖಾದರ್ ಅವರು ಇಲ್ಲಿಗೆ ಹರೇಕಳದಿಂದ ಅಡ್ಯಾರಿಗೆ ಒಂದು ದೊಡ್ಡ ಸಂಘವನ್ನು ನಿರ್ಮಾಣ ಮಾಡುವ ಇಲ್ಲಿ ಯಶಸ್ವಿಯನ್ನು ಕಂಡಿದ್ದಾರೆ. ಈ ರಾಜ್ಯದಲ್ಲೇ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಒಂದು ಉನ್ನತ ಶ್ರೇಣಿಯಲ್ಲಿ ಬೆಳೆದಂಥ ಈ ಪಂಚಾಯತ್ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣೀಕರ್ತರಾಗಿದ್ದಾರೆ. ಅನೇಕ ರಸ್ತೆಗಳನ್ನು ನಿರ್ಮಾಣ ಮಾಡಿ, ಕುಡಿಯುವ ನೀರಿನ ಯೋಜನೆಗಳನ್ನು ನಿರ್ಮಾಣ ಮಾಡಿ, ಶಾಲೆಗಳನ್ನು ನಿರ್ಮಾಣ ಮಾಡಿ ಈ ಜಿಲ್ಲೆಯ, ಈ ರಾಜ್ಯದ ಕೀರ್ತಿಗೆ ಅವರು ಪಾತ್ರರಾಗಿದ್ದಾರೆ. ಇವತ್ತು ನಮ್ಮ ರಾಮಕೃಷ್ಣ ಪ್ರೌಢಶಾಲೆಯ ನಮ್ಮೆಲ್ಲರ ನೆಚ್ಚಿನ ರವೀಂದ್ರ ರೈ ಬಹಳ ಒಳ್ಳೆಯ ರೀತಿಯಲ್ಲಿ ಗ್ರಾಮದ ಪರವಾಗಿ ಅವರ ಬಗ್ಗೆ ಮತ್ತು ಅವರ ಸಾಧನೆ ಬಗ್ಗೆ ಹೇಳಿದ್ದಾರೆ. ಇದು ಏನನ್ನ ಸೂಚಿಸುತ್ತದೆ ಅಂತ ಹೇಳಿದರೆ, ರಾಮಕೃಷ್ಣ ಹೈಸ್ಕೂಲ್ ಕೂಡ ಇಲ್ಲಿ ಒಂದು ಮಾದರಿ ಶಾಲೆ. ದಿವಂಗತ ನಾಗಪ್ಪ ಆಳ್ವರಿಂದ ಹಿಡಿದು, ಜೀವರಾಜ್ ಆಳ್ವರಿಂದ ಹಿಡಿದು, ಈ ಪುರುಷೋತ್ತಮ ಶೆಟ್ಟಿಯಿಂದ ಹಿಡಿದು ಇಲ್ಲಿರ್ತಕ್ಕಂಥವ್ರು ಅನೇಕ ಮುಖಂಡರ ಎಲ್ಲ ಕೀರ್ತಿಗಳಿಗೂ ಪಾತ್ರರಾದ ಒಂದು ಗ್ರಾಮ ಇದು ಹರೇಕಳ ಗ್ರಾಮ. ಈ ಹರೇಕಳ ಗ್ರಾಮ ಬಹಳಷ್ಟು ಹೆಚ್ಚಿನ ಜನ ಇಲ್ಲಿ ಬಡವರೇ ಇದ್ದರೂ ಕೂಡ
ಇವತ್ತು ಈ ಗ್ರಾಮ ಬಹಳ ಶ್ರೀಮಂತಿಕೆಯನ್ನು ಕಂಡಿದೆ. ಯಾಕಂತ ಹೇಳಿದರೆ ಒಂದು ಅತ್ಯುತ್ತಮವಾದಂತಹ ಒಂದು ಪಂಚಾಯತ್ ಕಟ್ಟಡ ಇಲ್ಲಿ ಆಗಿದೆ, ಒಂದು ಮಾದರಿ ಹೈಸ್ಕೂಲ್ ಇಲ್ಲಿದೆ. ಮುಂಬರುವ ದಿನಗಳಲ್ಲಿ ನಮ್ಮ ಈ ಸಂಘ ಉದ್ಘಾಟನೆಗೊಂಡಾಗ 3-4 MLA ಕ್ಷೇತ್ರಗಳಿಗೆ ಒಂದು ಕೊಂಡಿಯಾಗಿ ಈ ರಸ್ತೆ ಕೂಡ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಈ ಎಲ್ಲ ಬೆಳವಣಿಗೆ ಕೂಡ ನಿಮ್ಮೆಲ್ಲರ ಕನಸು, ನಿಮ್ಮೆಲ್ಲ ಪರಿಶ್ರಮ. ಈಗಾಗಲೇ ನಮ್ಮ ಅಧ್ಯಕ್ಷರು ಬಹಳ ಒಳ್ಳೆಯ ರೀತಿಯಲ್ಲಿ ಸ್ವಾಗತ ಮಾಡಿದ್ದಾರೆ. ಈ ಕಾರ್ಯದಲ್ಲಿ ನಾನು ಯಶಸ್ವಿ ಆಗಲಿಕ್ಕೆ ಶಾಸಕರ ಮತ್ತು ನನ್ನ ಪಂಚಾಯತಿನ ಎಲ್ಲ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗ ಇವರೆಲ್ಲರ ಸಹಕಾರದಿಂದ ಈ ಕಾರ್ಯದಲ್ಲಿ ನಾನು ಯಶಸ್ವಿಯನ್ನು ಕಂಡಿದ್ದೇನೆ ಅಂತಕ್ಕಂಥ ಒಂದು ಅರ್ಥಪೂರ್ಣವಾದ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಆದ್ದರಿಂದ ಒಂದು ಗ್ರಾಮ ಪಂಚಾಯಿತಿ ಬೆಳಗಬೇಕಿದ್ದರೆ, ಪಂಚಾಯತ್ ಗ್ರಾಮದಲ್ಲಿ ಅಭಿವೃದ್ಧಿ ಆಗಬೇಕಿದ್ದರೆ ಅಲ್ಲಿರ್ತಕ್ಕಂಥ ಜನರ ಸಹಕಾರದೊಂದಿಗೆ ಅಲ್ಲಿರ್ತಕ್ಕಂಥ 2 ವರ್ಗ ಚುನಾಯಿತ ಸದಸ್ಯರುಗಳು ಮತ್ತು ಅಧಿಕಾರಿ ವರ್ಗ ಕೂಡಿ ಕೆಲಸ ಮಾಡಿದಾಗ ಆ ಗ್ರಾಮ ಅಭಿವೃದ್ಧಿ ಆಗ್ತದೆ. ಅದಕ್ಕೆ ಪೂರಕವಾಗಿ ಹರೇಕಳದಲ್ಲಿ ಇವತ್ತು ಬಹಳ ಒಳ್ಳೆಯ ಕೆಲಸವನ್ನು ನಾವು ಕಂಡಿದ್ದೇವೆ. ಬದ್ರುದ್ದೀನ್ ರವರು ವಯಸ್ಸಿನಲ್ಲಿ ಸಿಕ್ಕದಾಗಿದ್ದರೂ ಕೂಡ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಆ ಕೀರ್ತಿ ಅವರಿಗೆ ಕಲಿಸಿದಂತ ನಮ್ಮ ರವೀಂದ್ರ ರೇಗಳಿಗೂ ಕೂಡ ಸಲ್ಲುತ್ತದೆ. ಯಾಕಂತ ಹೇಳಿದರೆ ಸರ್ವಜ್ಞ ಕವಿ ಒಂದು ಕಡೆ ಹೇಳ್ತಾರೆ, ಗುರುಗಳಿಗೆ ಹಿರಿಯರಿಗೆ ಶಿರಬಾಗಿ ಎರಗಿದರೆ ಪದವಕ್ಕೂ ಪರಿಣಾಮವಕ್ಕೂ ಸರ್ವಜ್ಞ. ಇದರರ್ಥ ಜನ್ಮ ನೀಡಿದ ತಂದೆ ತಾಯಿಗಳಿಗೆ, ವಿದ್ಯೆ ನೀಡಿದ ಗುರುಗಳಿಗೆ ಯಾರು ವಿಧೇಯವಾಗಿ ನಡೆಯುತ್ತಾರೋ ಅವರಿಗೆ ಈ ಲೋಕದಲ್ಲೂ ಯಶಸ್ವಿ, ಪರಲೋಕದಲ್ಲೂ ಯಶಸ್ವಿ. ಆದ್ದರಿಂದ ಇವತ್ತು ನಮ್ಮ ಬದ್ರುದ್ದೀನ್ ರವರು ಗುರುಗಳಿಗೆ ದೊಡ್ಡ ಕಾಣಿಕೆಯನ್ನೇ ಕೊಟ್ಟಿದ್ದಾರೆ. ಆ ಗುರುಗಳಿಗೆ ಅದಕ್ಕೆ ಉತ್ತರವಾಗಿ ಅವರು ಕೂಡ ಒಂದು ಮೆಚ್ಚುಗೆಯ ಮಾತನಾಡಿದ್ದಾರೆ. ಆದ್ದರಿಂದ ಗುರು ಶಿಷ್ಯರ ಬಾಂಧವ್ಯ ಈ ಗ್ರಾಮದ ಯಶಸ್ವಿಗೆ ಕಾರಣವಾಗಲಿ ಅಂತ ಹೇಳಿ ನಿಮಗೆ ನಮಗೆ ಎಲ್ಲರೂ ಕೂಡ ನನ್ನೆಲ್ಲ ಸೃಷ್ಟಿ ಮಾಡುವಂತ ಅಲ್ಲಾಹುವ ಭಗವಂತ ನಮಗೆ ಇಹಪರ ವಿಜಯವನ್ನು ನೀಡಲಿ ಅಂತ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜಯ. ವೇದಿಕೆಯಲ್ಲಿ ಇರುವ ಗೌರವಾನ್ವಿತ ಶಾಸಕರೇ, ಗೌರವಾನ್ವಿತ ಎಲ್ಲ ಸದಸ್ಯರುಗಳೇ ಹಾಗೂ ಎಲ್ಲ ಅಧಿಕಾರಿ ವರ್ಗದವರೇ ಮತ್ತು ನನ್ನ ಪ್ರೀತಿಯ ಹರೇಕಳ ಗ್ರಾಮಸ್ಥ ಜನರೇ, ಏನು ಮಾತನಾಡಿದಂತೆ ಅರ್ಥ ಆಗುದಿಲ್ಲ. ಯಾಕೆಂದ್ರೆ ಇಷ್ಟು ದೊಡ್ಡ ಕಟ್ಟಡ ಉದ್ಘಾಟನೆ ಆಯಿತು. ನನಗೆ ಸಹ ಸ್ವಲ್ಪ ಮತ್ಸರಾಗ್ತದೆ. ಯಾಕೆಂದ್ರೆ ನಾನು ಸಹ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇಂಥದ್ದು ದೊಡ್ಡ ಕಟ್ಟಡ ಕಟ್ಟಿ ಉದ್ಘಾಟನೆ ಮಾಡುವ ಅಂತ ಹೇಳಿಕೊಂಡು ಅಂತ ಸಂದರ್ಭ ದೇವರು ಕರುಣಿಸಲೆಂದುಕೊಂಡು ಕೂಡ ಈ ಸಂಜೆ ಹೊತ್ತಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಎಲ್ಲರ ಪರವಾಗಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಈ ಗ್ರಾಮದ ಅಧ್ಯಕ್ಷರು ಬದ್ರುದ್ದೀನ್ ಅವರಿದ್ದರೆ ಸಪೂರ ನೋಡ್ಲಿಕ್ಕೆ. ಇವರಿಂದ ಇಷ್ಟು ದೊಡ್ಡ ಬಿಲ್ಡಿಂಗ್ ಆಗಿದೆ ಅಂತ ಹೇಳಿದ್ರೆ ತೋರ ಇದ್ದವರಿಗೆ ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಬಹುದು ಅಂತ ಹೇಳಿಕೊಂಡು ನಮ್ಮ ಬದ್ರುದ್ದೀನ್ ಅವರು ಸಾಧಿಸಿ ತೋರಿಸಿದ್ದಾರೆ. ನನ್ನಿಂದ ಆಗ್ತದೆ, ಕೆಲಸ ಮಾಡಬಹುದು ಅಂತ ಹೇಳಿಕೊಂಡು ಈ ಹರೇಕಳ ಗ್ರಾಮಸ್ಥರಿಗೆ ಅವರು ಭರವಸೆ ಕೊಟ್ಟಿದ್ದಾರೆ. ಹಾಗೆ ಆ ಭರವಸೆಯನ್ನು ಈಡೇರಿಸಿದ್ದಾರೆ. ನೀವು ಪುಣ್ಯವಂತರು. ಯಾಕೆಂದ್ರೆ ಇಷ್ಟು ಸಣ್ಣ ಅವಧಿಯಲ್ಲಿ ಇಷ್ಟು ದೊಡ್ಡ ಕಟ್ಟಡವನ್ನು ನಿರ್ಮಿಸಿ ಇವತ್ತು ಉದ್ಘಾಟನೆಗೊಂಡಿದೆ. ಎಂತ ಸೌಭಾಗ್ಯ ನಿಮ್ಮದೆಲ್ಲರದು. ಈ ಸೌಭಾಗ್ಯದಲ್ಲಿ ನಮಗೆ ಸಹ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮನಸ್ಸಿದ್ದರೆ ಮಾರ್ಗ, ಸಾಧಿಸಿದರೆ ಸಬಳ ನುಂಗಬಹುದು. ಯಾವತ್ತು ನಮಗೆ ಒಂದು ಕೆಲಸ ಮಾಡಬೇಕಾದ್ರೆ ಮನಸ್ಸು ಬೇಕು. ಮನಸ್ಸು ಇದ್ರೆ ಏನನ್ನೂ ಮಾಡಬಹುದು. ಮನಸ್ಸಿಲ್ಲದಿದ್ದರೆ ಯಾವ ಕೆಲಸವನ್ನು ಕೂಡ ಮಾಡಲಿಕ್ಕೆ ಅಸಾಧ್ಯ. ನಮ್ಮ ಬದ್ರುದ್ದೀನ್ ಅವರ ಅಧ್ಯಕ್ಷರು ಒಳ್ಳೆ ಮನಸ್ಸು ಮಾಡಿದರೆ ನನ್ನ ಗ್ರಾಮ ಅಭಿವೃದ್ಧಿ ಆಗ್ಬೇಕು, ಗ್ರಾಮಕ್ಕೆ ಸುಸಜ್ಜಿತ ಕಟ್ಟಡ ಆಗ್ಬೇಕಂತ ಹೇಳ್ಕೊಂಡು ಅವರೊಂದೊಂದು ಕನಸಿತ್ತು. ಅದು ಕನಸು ಇವತ್ತು ನನಸಾಗಿದೆ. ಈ ಹರೇಕಳದ ಗ್ರಾಮದ ಹೆಸರು ಇಡೀ ರಾಜ್ಯದಲ್ಲಿ ಅಲ್ಲ, ದೇಶದಲ್ಲಿ ಹರಡಿದೆ. ಯಾಕೆಂದ್ರೆ ನಮ್ಮ ಹರೇಕಳ ಅಜ್ಜಪ್ಪರವರು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಏನು ಅವರಿಗೆ ವಿದ್ಯಾಭ್ಯಾಸ ಇದೆಯಾ? ಇಲ್ಲ. ನಾನು ಅವಿದ್ಯಾವಂತನಾಗಿದ್ದೇನೆ, ಮುಂದಿನವರು ವಿದ್ಯಾವಂತರಾಗಬೇಕಂತ ಹೇಳಿಕೊಂಡು ಅವರ ಛಲದಿಂದ ಕಿತ್ತಾಳೆ ಹಣ್ಣನ್ನು ಮಾರಿ ಶಾಲೆ ಕಟ್ಟಿದ್ದಾರೆ. ನಾವು ದೊಡ್ಡ ದೊಡ್ಡ ವ್ಯಾಪಾರ ಮಾಡಿ ಅದರಿಂದ ಬಂದ ಲಾಭದಂದ್ರೆ ನಾವು ಇಷ್ಟು ದೊಡ್ಡ ಬಿಲ್ಡಿಂಗ್ ಅನ್ನು ಕಟ್ಟಿದೆ. ಆದ್ರೆ ಹಾಜಬ್ಬನವರು
ವಿಟಿ ಎಂಬ ದೊಡ್ಡ ಬಿಲ್ಡಿಂಗ್ ಅನ್ನು ಕಟ್ಟಿದ್ದಾರೆ. ಇದು ದೇಶದಲ್ಲಿ ಒಂದು ಮಾದರಿಯಾಗಿದೆ. ಇದು ನಿಮಗೆ ಹೆಮ್ಮೆ. ಯಾಕೆಂದ್ರೆ ನಾವು ಖಾಲಿ ಸುತ್ತಮುತ್ತಲು ಇರುವವರು ಮಾತ್ರ ಹರೇಕಾಳ ಪಂಚಾಯತ್ ಅಂತ ಹೇಳ್ತೇವೆ. ಆದ್ರೆ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಹಾಜ್ ಜಬ್ಬರ್ ಅವರು ನಿಮ್ಮ ಹೆಸರನ್ನು ಗಳಿಸಿದ್ದಾರೆ. ಮೊತ್ತದಲ್ಲಿ ಅವರಿಗೆ ನಾನು ಅಭಿನಂದನೆಗಳು ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ದೇವರವರಿಗೆ ಆರೋಗ್ಯ ಕರುಣಿಸಲಿ. ಇನ್ನು ಮುಂದೆ ಉತ್ತಮ ಅವರ ಕೆಲವು ಬೇಡಿಕೆಗಳು ಇದೆ ಅಂತೆ. ಮೊನ್ನೆ ತಾನೇ ನಾನು ಕೇಳಿದೆ, ಒಂದು ಸರ್ಕಾರಿ ಕಾಲೇಜ್ ಆಗ್ಬೇಕಂತ ಹೇಳಿ, ಅದು ಕೂಡ ಸರ್ಕಾರದಿಂದ ಅನುಮೋದನೆ ಸಿಕ್ಕಿದೆ ಅಂತ ಹೇಳಿಕೊಂಡು ನೋಡಿ, ನಿಮ್ಮ ಸೌಭಾಗ್ಯ ಎಷ್ಟು ಉಂಟಂತ ಹೇಳಿಕೊಂಡು ಅದಕ್ಕಾಗಿ ಅವರು ಸಪೋರ್ಟ್ ಕೂಡ ನಮ್ಮ ಶಾಸಕರು ಕೊಡ್ತಾರೆ. ಶಾಸಕರು ಎಲ್ಲಿ ಇದ್ರೆ ಸಹ ನಮ್ಮ ಕೆಲಸಗಳು ಆಗ್ತವೆ. ಯಾವುದೋ ಕೆಲಸಗಳು ಇದ್ರೆ ಸಹ ಅದು ಬಾಕಿ ಉಳಿದಿಲ್ಲ ಅಂತ ಹೇಳ್ಕೊಂಡು ಸಾಕ್ಷಿ ಕಣ್ಣೆದುರಲ್ಲಿ ಕಾಣ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಮಾತನಾಡದೆ, ನನಗೆ ಎಲ್ಲ ಅಧ್ಯಕ್ಷರ ಪರವಾಗಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟದಾಗೆ ಪಂಚಾಯತ್ನ ಅಧ್ಯಕ್ಷರಿಗೆ ಮತ್ತು ಎಲ್ಲರಿಗೂ ನಾನು ವಂದಿಸುತ್ತಾ ನನ್ನ ಈ ಮಾತನ್ನು ಮುಕ್ತಾಯಿಸ್ತೇನೆ. ಜೈ ಹಿಂದ್, ಜೈ ಹರೇಕಾಳ ಪಂಚಾಯತ್. ಧನ್ಯವಾದಗಳು ಜಯಂತ ಮೇಡಮ್. ಸಂಜೆ ಹೊತ್ತಲ್ಲಿ ಬಾರಿ ಹುರುಪು ತುಂಬಿರುವಂತಹ ಮಾತುಗಳಿಂದ ನಮ್ಮನ್ನೆಲ್ಲ ಹುರಿದುಂಬಿಸಿದ ಮತ್ತೊಮ್ಮೆ ಬೋಳಿಯಾರು ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಜಸಂತಾ ಮೇಡಮ್ ನಿಮಗೆ ತುಂಬಿರುವುದಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮ್ಮ ಮಂಗಳೂರು ತಾಲೂಕ್ ಪಂಚಾಯತ್ನ ಕಾರ್ಯನಿರ್ವಾಹಕರಾಗಿರುವಂತಹ ಶ್ರೀಯುತ ನಾಗರಾಜರಿಂದ ಶುಭಾಶಯಗಳು. ಶುಭಾಶಯದ ಮಾತು ಚುಟುಕಾಗಿ 2 ಮಾತು. ಎಲ್ಲರಿಗೂ ನಮಸ್ಕಾರ. 16/8/2021 ಈ ಒಂದು ಸ್ಥಳದ ಪರಿಸ್ಥಿತಿ ಹೇಗಿತ್ತಂತ ಹೇಳಿದರೆ, ಮುಂಭಾಗದಲ್ಲಿ ಒಂದು ಹಳೆಯದು ಬಸ್ ಸ್ಟ್ಯಾಂಡ್, ಸುಮಾರು ಒಂದು 30 ವರ್ಷದ ಹಳೆಯ ಕಟ್ಟಡ. ಅದರ ಹಿಂಭಾಗದಲ್ಲಿ ಇರ್ತಕ್ಕಂಥದ್ದ ಗಿಡ ಮರಗಳು ಬೆಳ್ಕೊಂಡಂತಹ ಒಂದು ಈ ಸ್ಥಳದಲ್ಲಿ ಸನ್ಮಾನ್ಯ ಶಾಸಕರು, ವಿರೋಧ ಪಕ್ಷದ ಉಪನಾಯಕರು ಮತ್ತು ಅವರ ಇಡೀ ತಂಡದ ಮತ್ತು ನಮ್ಮ ಆಡಳಿತ ಮಂಡಳಿಯ ಗ್ರಾಮ ಪಂಚಾಯತ್ ಆಡಳಿತ ಮಂಡಳದ ಮುಖ್ಯಸ್ಥರು ಹಾಗೂ ಅರೇಕಳ ಗ್ರಾಮದ ಪ್ರಥಮ ಪ್ರಜೆ ಬದರುದ್ದೀನ್ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಈ ಒಂದು ಸ್ಥಳಕ್ಕೆ ಒಂದು ಲೆವೆಲಿಂಗ್ ಮಾಡಿ ಆ ಒಂದು ದಿನದ ಪೂಜಾ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗಿದ್ದಿ. ಅದೇ ರೀತಿಯಲ್ಲಿ ಆ ದಿನದ ಒಂದು ಶುಭವನ್ನು ಕೋರಿದಂಥ ಮಾತನ್ನು ತಾವು ನೆನಪಿಟ್ಕೊಂಡು ಮತ್ತು ಈಗ ಈ ಒಂದು ಅದ್ಭುತವಾದಂಥ ಇಡೀ ಕರ್ನಾಟಕ ರಾಜ್ಯದಲ್ಲೇ ಬೆಸ್ಟ್ ಗ್ರಾಮ ಪಂಚಾಯತ್ ಅಂತ ಗುರುತಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ದಿನದ ಒಂದು ಈ ಸನ್ನಿವೇಶ, ಈ ಭೂಮಿಯಲ್ಲಿ ನಾವು ನಿಂತಿದ್ದೇವೆ. ಅದಕ್ಕಾಗಿ ಸನ್ಮಾನ್ಯ ಶಾಸಕರು ಹಾಗೂ ಇಡೀ ಆಡಳಿತ ಮಂಡಳಿ ಮತ್ತು ಚುನಾಯಿತ ಪ್ರತಿನಿಧಿಗಳು ಹಾಗೂ ನಮ್ಮೆಲ್ಲ ಸರ್ಕಾರದ ಪ್ರಮುಖ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖಾ ACS ಸಾಹೇಬರಿಂದ ಹಿಡಿದು ನಮ್ಮ ಕಟ್ಟ ಕಡೆಯ ಪ್ರಜೆ ಗ್ರಾಮದ P1 ವರೆಗೆ ಎಲ್ಲರೂ ಕೂಡ ಈ ಶ್ರಮಿಸಿ, ಅಧಿಕಾರಿ ಮಿತ್ರದವರು ಮತ್ತು ಆಡಳಿತ ಮಂಡಳಿ, ಶಾಸಕಾಂಡ ಮಂಡಳಿ ಈ ಎಲ್ಲರ ಸಹ ಭಾಗಿತ್ವದಲ್ಲಿ ಈ ಅರೇಕಳ ಗ್ರಾಮದ ಗ್ರಾಮಸ್ಥರಿಗೆ ಅರ್ಪಿಸಲಾದಂಥ ಈ ಒಂದು ಅದ್ಭುತವಾದ ಗ್ರಾಮ ಸೌಧ, ಅರೇಕಳ ಗ್ರಾಮ ಸೌಧಕ್ಕೆ ತಮ್ಮೆಲ್ಲರಿಗೂ ನಾವೊಂದು ಈ ಸಂದರ್ಭದಲ್ಲಿ ಶುಭವನ್ನು ಕೋರಿ, ನಮ್ಮನ್ನು ಅಷ್ಟು ದೂರದಿಂದ ಕರೆಸಿದಂಥ ನಮ್ಮ ಅಧ್ಯಕ್ಷರಿಗೂ ಕೂಡ ನಾವು ಗೌರವಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ಈ ಸಮಸ್ತ ಜನತೆಗೆ ಈ ಒಂದು ಸಾರ್ವಜನಿಕರ ಬಳಕೆಗಾಗಿ ಒಂದು ಈ ಸಂದರ್ಭದಲ್ಲಿ ಈ ಒಂದು ಅತ್ಯುತ್ತಮವಾದಂತಹ ಕಟ್ಟಡವನ್ನು ನಿರ್ಮಿಸಿ 15 ತಿಂಗಳಲ್ಲಿ ಈ ಒಂದು ಸುಂದರವಾದ ಕಟ್ಟಡವನ್ನು ನಮ್ಮ ಜಗತ್ತಿಗೆ ತೋರಿಸಿದಂಥ ಗುತ್ತಿಗೆದಾರರು ಮತ್ತು ಅದನ್ನು ಬಳಕೆಗೆ ನಾವೆಲ್ಲರೂ ಸಿದ್ಧರಾಗಿದ್ದಂಥ ಈ ಒಂದು ಸಂದರ್ಭದಲ್ಲಿ ಸುಂದರವಾದಂತಹ ಒಂದು ಈ ಸಂಜೆ ತಂಗಾಳೆಯಲ್ಲಿ ಒಂದು ಎಲ್ಲರಿಗೂ ಶುಭವನ್ನು ಕೋರುತ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ನಾಗರಾಜ್ ಸರ್. ಮುಂದಕ್ಕೆ ನಮ್ಮ ಉಳ್ಳಾಲ ತಾಲೂಕು ಪಂಚಾಯತ್ನ ಪ್ರಪ್ರಥಮ ಇಒ ಆಗಿರುವಂತಹ ರಾಜಣ್ಣನವರು ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಿಮ್ಮ ನೆಚ್ಚಿನ ಪ್ರೀತಿಯ ಪತ್ರರಾದಂತಹ ಮಾನ್ಯ ಶಾಸಕರಾದಂತಹ ಈಗಾಗಲೇ ಮಾನ್ಯ ಶಾಸಕರಾದಂತಹ UT ಖಾದರ್ ಸಾಹೇಬ್ರವರೇ, ಹಾಗೂ ಈ ಒಂದು ಸಭೆಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಜನಪ್ರತಿನಿಧಿಗಳೇ, ಹಾಗೂ ಈ ಒಂದು ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಈ ಗ್ರಾಮದ ಎಲ್ಲ ಸದಸ್ಯರುಗಳೇ, ಈಗಾಗಲೇ ಈ ಒಂದು ಕಟ್ಟಡಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಇಡೀ ಕರ್ನಾಟಕಕ್ಕೆ ಒಂದು ಮಾದರಿ ರೀತಿಯಲ್ಲಿ
ಮಾಡಿಕೊಟ್ಟಂತಹ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ನಮ್ಮ ಶಾಸಕರಿಗೆ ಪ್ರಪ್ರಥಮವಾಗಿ ನಾನು ಉಳ್ಳಾಲ ತಾಲೂಕು ಪಂಚಾಯಿತಿ ಪರವಾಗಿ ನಾನು ಅಭಿನಂದಿಸ್ತಾ ಇದ್ದೀನಿ ಸರ್. ಹಾಗೂ ಈ ಒಂದು ಸಭೆ ಇಲ್ಲಿ ನಡೆದಿರುವಂತಹ ಕಟ್ಟಡ ನಮ್ಮ 17 ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳಿಗೆ ಒಂದು ಪೂರಕವಾಗಿ ಒಂದು ಉತ್ತೇಜನ ನೀಡುವ ರೀತಿಯಲ್ಲಿ ಆಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಜ್ಞಾಪಿಸ್ತಾ ಇದ್ದೀನಿ. ಜೊತೆಗೆ ಈ ಒಂದು ಉಳ್ಳಾಲ ತಾಲೂಕು ಆಗಬೇಕು ಅಂತಂತಂದರೆ ಉತ್ತಮ ರೀತಿಯಲ್ಲಿ ಎಷ್ಟೋ ಒಂದೇ ದಿನದಲ್ಲಿ ಎಲ್ಲ ಉಳ್ಳಾಲ ತಾಲೂಕು ಮತ್ತು ತಾಲೂಕ್ ಪಂಚಾಯಿತಿ ಜನರಿಗೆ ಸಿಗಬೇಕು, ಬೇರೆ ಕಡೆ ಹೋಗಬಾರ್ದು, ಇಲ್ಲೇ ಎಲ್ಲ ಆಡಳಿತ ವ್ಯವಸ್ಥೆ ಒಂದು ಕಡೆ ಸಿಗಬೇಕು ಅಂತ ಮಾಡುವ ರೀತಿಯಲ್ಲಿ ಮಾಡಿಕೊಟ್ಟಂತಹ ನಮ್ಮ UT ಖಾದರ್ ಸಾಹೇಬರು ಈ ಒಂದು ಉಳ್ಳಾಲಕ್ಕೆ ಕೊಟ್ಟಂಥ ಸೇವೆ ಅಪಾರಿಯಾಗಿರ್ತದೆ. ಯಾಕಂತಂದರೆ ಈ ಸಂದರ್ಭದಲ್ಲಿ ನಾನು ನಮ್ಮ ಜನರಿಗೆ ಈ ಥರ ಉತ್ತಮ ರೀತಿಯ ಶಾಸಕರು ಕೊಟ್ಟಂತಹ UT ಫರೀದ್ ಸಾಹೇಬರಿಗೂ ಸಹ ನಾನು ಜ್ಞಾಪಿಸ್ಕೊಳ್ತೇನೆ. ಯಾಕೆಂತ ನಾನು ಪ್ರಪ್ರಥಮವಾಗಿ ನಾನು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯಾಗಿ ಕೋಟೆಕಾರ್ ಗ್ರಾಮ ಪಂಚಾಯಿತಿಗೆ ಬಂದಾಗ ಸಾಹೇಬರು UT ಫರೀದ್ ಸಾಹೇಬರು ಆಗ್ತಾನೆ ಒಂದು ಪಂಚಾಯಿತಿಗೆ ಬಂದರು. ಅವರು ಉತ್ತಮ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸಬೇಕು, ಜನರಿಗೆ ಉತ್ತಮ ರೀತಿ ಸೇವೆ ಕೊಡಬೇಕು, ಆಗ ಮಾತ್ರ ನಿಮ್ಮನ್ನು ನೆನೆಸ್ಕೊಳಕ್ಕೆ ಸಾಧ್ಯ ಅಂತ ಹೇಳಿದಂಥ ಮಾತು ಇವತ್ತು ನಾನು ಸ್ಮರಿಸ್ಕೊಳ್ತಾ ಇದ್ದೀನಿ. ಯಾಕೆಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಬೆಳಿಬೇಕು, ಉತ್ತಮ ರೀತಿಯಲ್ಲಿ ಜನರ ಪ್ರೀತಿ ಪಾತ್ರರಾಗಬೇಕು ಅಂತಂದರೆ ಇಂಥ ಜನರ ಸೇವೆನೇ ಜನಾರ್ದನ ಸೇವೆ ಅಂತ ತಿಳ್ಕೊಂಡಂಥ ನಮ್ಮ ಶಾಸಕರು ಅಂಥ ಸೇವೆ ಮಾಡಿದ್ರೆ ಮಾತ್ರ ಈ ಒಂದು ಇಷ್ಟು ಜನ ಸೇರೋದಕ್ಕೆ ಸಾಧ್ಯ ಆಯಿತು. ಜೊತೆಗೆ ಈಗಾಗಲೇ ಮುಂದಿನ ದಿನದಲ್ಲಿ ನಮ್ಮ ಶಾಸಕರ ಒಂದು ನಿರ್ದೇಶನದ ಮೇರೆಗೆ ಒಂದು ತಾಲ್ಲೂಕು ಮತ್ತು ತಾಲ್ಲೂಕ್ ಪಂಚಾಯಿತಿಯು ಒಂದು ಜಾಗ ಮತ್ತು ಆಡಳಿತ ವ್ಯವಸ್ಥೆನೂ ಒಂದು ಕಟ್ಟಡ ಮಾಡುವಂಥ ವ್ಯವಸ್ಥೆ ಸಂಬಂಧಪಟ್ಟಂಗೂ ಸಹ ಮತ್ತು ಇನ್ನೂ ಉತ್ತಮ ರೀತಿಯ ಕಟ್ಟಡಗಳು ಇಲ್ಲಿ ಆಗಬೇಕು ಅಂತ ಎಲ್ಲ ಅಧಿಕಾರಿಗಳು ಇಲಾಖೆಗಳು ಒಂದೇ ಸೋರಿನ ಅಡಿಯಲ್ಲಿ ಬರಬೇಕು ಅಂತ ಸಾಹೇಬರು ಚಿಂತನೆ ಮಾಡ್ತಾ ಇದ್ದಾರೆ. ಅದನ್ನ ಮುಂದಿನ ದಿನದಲ್ಲಿ ಅವರ ಒಂದು ಇದರಲ್ಲೇನೆ ಅವರ ಒಂದು ನಿರ್ದೇಶನದ ಮೇರೆಗೆ ಈಗಾಗಲೇ ಜಾಗಕ್ಕೆ ಮಾನ್ಯ ತಹಸೀಲ್ದಾರರು ಮತ್ತು ನಾವು ಮತ್ತೆ ಸಾಹೇಬರ ಒಂದು ನಿರ್ದೇಶನದ ಮೇರೆಗೆ ಜಾಗ ಆಗಿದ ತಕ್ಷಣ ಇಮಿಡಿಯೇಟ್ ಆಗು ಕಟ್ಟಡವನ್ನು ಸಹ ಸಾಹೇಬರ ನಿರ್ದೇಶನದಲ್ಲಿ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ ಈ ಒಂದು ಉಳ್ಳಾಲ ತಾಲೂಕನ್ನು ಮಾದರಿ ರೀತಿಯಲ್ಲಿ ಮಾಡುವುದಕ್ಕೆ ಶ್ರಮ ಕೊಟ್ಟಂತಹ ನಮ್ಮ ಶಾಸಕರಿಗೆ ಎಲ್ಲರ ಪರವಾಗಿ ನಾನು ಅಭಿನಂದಿಸಿ ಒಂದೆರಡು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ಒಂದೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಶ್ರೀಯುತ ರಾಜನವರಿಗೆ. ನಮ್ಮ ಪಜೀರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರುವಂತಹ ಭರತ್ ರಾಜ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ನಿಮ್ಮನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. ಹಾಗೆ ಬೆಳ್ತಂಗಡಿಯ AEE ಆಗಿರುವಂತಹ ನಿತಿನ್ ಕುಮಾರ್ ಅವರು ಇದ್ದಾರೆ, ಅವರನ್ನು ಕೂಡ ಗುರುತಿಸಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ PRED ಇಂಜಿನಿಯರ್ ಆಗಿರುವಂತಹ ಲಾಯ್ಡ್ ಇದ್ದಾರೆ, ನಿಮ್ಮನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಗುರುತಿಸಿಕೊಳ್ಳುತ್ತಾ ನಮ್ಮ ವೇದಿಕೆಯಲ್ಲಿರುವಂತಹ ಮೊಹಮ್ಮದ್ ಮೋನು ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಈ ಕ್ಷೇತ್ರದ ಶಾಸಕರು, ಕರ್ನಾಟಕ ರಾಜ್ಯದ ಮಾಜಿ ಸಚಿವರಾದ UT ಖಾದರ್ ಅವರೇ, ಸಮಾರಂಭದ ಅಧ್ಯಕ್ಷಸ್ಥಾನ ವಹಿಸಿದಂಥ ಹರೇಕಲ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಬದರುದ್ದೀನ್ ರವರೇ, ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರೇ, ಹರೇಕಲ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾದ ಕಲ್ಯಾಣಕ್ಕನವರೇ, ಎಲ್ಲ ಪಂಚಾಯತಿನ ಸದಸ್ಯರೇ, ಎಲ್ಲ ಗ್ರಾಮಸ್ಥರೇ, ಇತರ ಗ್ರಾಮದ ಗ್ರಾಮಸ್ಥರೇ, ಪಂಚಾಯತಿನ ಅಧ್ಯಕ್ಷರುಗಳೇ, ಪಂಚಾಯತಿನ ಎಲ್ಲ ಸಿಬ್ಬಂದಿಗಳೇ, ಗಾಂಧೀಜಿಯವರ ಒಂದು ಕನಸು ರಾಮರಾಜ್ಯ ಆಗಬೇಕಾದ್ರೆ ಗ್ರಾಮದಲ್ಲಿ ಸುಂದರವಾದ ಒಂದು ಪಂಚಾಯತ್ ಕಟ್ಟಡ ಬೇಕು, ಜೊತೆಗೆ ಒಂದು ಶಾಲೆ ಬೇಕು, ಒಂದು ಆಟದ ಮೈದಾನ ಬೇಕು, ಒಂದು ಪಶು ಚಿಕಿತ್ಸಾಲಯ ಬೇಕು, ಅದರೊಟ್ಟಿಗೆ ಒಂದು ಘನ ತ್ಯಾಜ್ಯದ ಘಟಕ ಬೇಕು, ಸುಂದರವಾದ ಗ್ರಾಮಸ್ಥರು ಬೇಕಂತ. ಇದನ್ನೆಲ್ಲ ಎತ್ತಿ ನಿಂತಂತ ನಮ್ಮ 17 ಗ್ರಾಮ ಪಂಚಾಯಿತಿಗಳಲ್ಲಿ ಅದು ಹರೇಕಲ ಗ್ರಾಮದ ಎಲ್ಲ ಜಾತಿ ಧರ್ಮದವರ ಒಂದು ಸೌಹಾರ್ದ ಸಂಕೇತವಾಗಿ ಇವತ್ತು ಈ ಒಂದು ಕಟ್ಟಡ ಎದ್ದು ನಿಂತಲಿಕ್ಕೆ ಇಲ್ಲಿಯ ಹಿರಿಯರ ಯುವಕರ ಬಹಳಷ್ಟು ತ್ಯಾಗಮಯ ಜೀವನ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಇವತ್ತು ಈ ಹರೇಕಲ ಗ್ರಾಮ ಪಂಚಾಯತ್ ಜಯಸಿಂತಕ್ಕರ್ ಅವರು ಹೇಳಿದ್ರು, ಬೋಲಿಯಾರ್ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ನಮಗೆ ಬಹಳಷ್ಟು
ಹೊಟ್ಟೆ ಕಿಚ್ಚಿ ಆಗ್ತಾ ಇದೆ ಅಂತ. ಖಂಡಿತವಾಗಿ ಮನಸ್ಸು ಮಾಡಿದರೆ ನಿಮಗೂ ಸಹ ಒಂದು ಸುಂದರವಾದ ಕಟ್ಟಡ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಅದನ್ನೆಲ್ಲ ನಮ್ಮ ಬದರುದ್ದೀನ್ರವರು ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಮಂಗಳೂರು ತಾಲೂಕು ಪಂಚಾಯತ್ ಸುಮಾರು 55 ವರ್ಷಗಳ ಕಾಲ ಬಲೆ ಒಂದು ಅಂಚಿನ ಕಟ್ಟಡದಲ್ಲಿತ್ತು. ತಮಗೆಲ್ಲರಿಗೂ ಗೊತ್ತಿದೆ, 55 ಗ್ರಾಮ ಪಂಚಾಯತ್ ಇರುವಂತ ಆ ಒಂದು ತಾಲೂಕು ಪಂಚಾಯತ್ ಅದನ್ನು ಸುಮಾರು 4.5 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಸುಂದರವಾದ ಹಂಪನಕಟ್ಟೆ ಪ್ರದೇಶದಲ್ಲಿ ಒಂದು ತಾಲೂಕ್ ಪಂಚಾಯತ್ ಕಟ್ಟಡ ಎದ್ದು ನಿಲ್ಲಲಿಕ್ಕೆ ನಮ್ಮ UT ಖಾದರ್ ಅವರ ಸಂಪೂರ್ಣ ಸಹಕಾರದಿಂದ ಮಾಡಿದಂತ ಸಾಧನೆ. ಅದು ಪಾಯೂರು ಗ್ರಾಮದ, ಹರೇಕಲ ಗ್ರಾಮದ, ಈ ಪ್ರದೇಶದ ಎಲ್ಲ ಗ್ರಾಮಸ್ಥರ ಆಶೀರ್ವಾದದಿಂದ ಸುಂದರವಾದ ಒಂದು ಕಟ್ಟಡ ಮಾಡಲಿಕ್ಕೆ ನಮಗೆ ಅವಕಾಶ ಆಯಿತು. ಅದನ್ನು ಮಾತ್ರ ನಮಗೆ ಉಪಯೋಗ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಶಾಸಕರು ನಮಗೆ ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಉಳ್ಳಾಲ ತಾಲೂಕನ್ನಾಗಿ ಬೇರೆನೆ ಮಾಡಿದ ಅವಸ್ಥೆಯಿಂದ ಆ ತಾಲೂಕು ಪಂಚಾಯತ್ ಮಂಗಳೂರು ತಾಲೂಕು ಪಂಚಾಯತ್ ಹೋಗಿದೆ. ಹಾಗಾಗಿ ನಮ್ಮ ಉಳ್ಳಾಲ ತಾಲೂಕು ಪಂಚಾಯತ್ ಸಹ ಅಂಥದೇ ಒಂದು ಕಟ್ಟಡ ಆಗಲಿಕ್ಕೆ ಯಾರಾದರೂ ತಾಲೂಕು ಪಂಚಾಯತ್ ಗೆದ್ದರೆ ಅವರ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಹರೇಕಲ ಗ್ರಾಮಸ್ಥರನ್ನು ಎಷ್ಟು ಕೊಂಡಾಡಿದರೂ ಸಾಕಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲ ಜಾತಿ ಧರ್ಮದವರು ಬದುಕುವಂತಹ ಒಂದು ಹರೇಕಲ. ಈ ಹರೇಕಲ ಯಾರಿಗೆ ಬೇಕಾದ್ರೆ ಹರೇಕಲದಲ್ಲಿ ಅವಕಾಶ ಇದೆ. ಸುಂದರವಾದ ಆ ಸೇತುವೆ ಈ ಖಂಡಿತವಾಗಿ ಗ್ರಾಮಕ್ಕೆ ಒಂದು ಎತ್ತರದ ಒಂದು ಗೌರವ ಕೊಡುವಂತಹ ಸೇತುವೆ ಇಲ್ಲಿ ಮೂಡಿದ್ದಕ್ಕೆ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಕೊಟ್ಟು, ಇವತ್ತು ನಮ್ಮ ಬದರುದ್ದೀನ್ರವರು ಪಂಚಾಯತಿನ ಎಲ್ಲ ಸದಸ್ಯರು ಒಂದೇ ತಾಯಿಯ ರೀತಿಯಲ್ಲಿ ಈ ಕಟ್ಟಡಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಿದೆ. ಅವರಿಗೆ ನಮ್ಮ ಇಲಾಖೆಯ ಪಂಚಾಯತ್ ರಾಜ್ಯ ಇಂಜಿನಿಯರಿಗೆ, ನಮ್ಮ ಉದ್ಯೋಗ ಖಾತ್ರಿಯ ಇಂಜಿನಿಯರಿಗೂ ಎಷ್ಟು ಅಭಿನಂದನೆ ಕೊಟ್ಟರು ಸಾಕಾಗ್ಲಿಕ್ಕಿಲ್ಲ. ಅವ್ರದ್ದು ಸಂಪೂರ್ಣ ಸಹಕಾರ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಇನ್ನು ಮುಂದಕ್ಕೂ ಸಹ ಈ ಗ್ರಾಮದಲ್ಲಿ ಆದಷ್ಟು ಎತ್ತರಕ್ಕೆ ಬೆಳೆಯುವಂತಹ ಅಭಿವೃದ್ಧಿ ಹರೇಕಲ ಗ್ರಾಮದಲ್ಲಿ ಆಗ್ಲಿ, ಇನ್ನು ಮುಂದಕ್ಕೂ ಸಹ ಎಲ್ಲ ರೀತಿಯಲ್ಲಿ ಸಹಕಾರ ಈ ಗ್ರಾಮಕ್ಕೆ ಇರಲಿ ಅಂತ ಹೇಳುತ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರನ್ನು, ಇಲ್ಲಿ ಸೇರಿದ ಎಲ್ಲ ನನ್ನ ಪ್ರೀತಿಯ ಗ್ರಾಮಸ್ಥರನ್ನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಅರೇಕಲ ಗ್ರಾಮ ಪಂಚಾಯತ್. ಮೊದಲಾಗಿ ಅರೇಕಲ ನಾಗರಿಕ ಸಮಿತಿ ಅಧ್ಯಕ್ಷರಿರ್ಬೋದು, ಸದಸ್ಯರಿರ್ಬೋದು, ಅರೇಕಲ ಗ್ರಾಮ ಪಂಚಾಯತಿ ಅರೇಕಲ ಆಜ್ ಹಬ್ಬ ಈ ಸಂದರ್ಭದಲ್ಲಿ ಈ ವೇದಿಕೆ ಮೇಲೆ ಗೌರವಾನ್ವಿತ ನಮ್ಮ ಈಗಿನ ಶಾಸಕರು ಮುಖಂಡರಿಗೆ ಅರೇಕಲ ಆಜ್ ಹಬ್ಬ ಕೂಡ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನನಗೆ 2020ರಲ್ಲಿ ದೇಶದ ಒಬ್ಬ 130 ಕೋಟಿಲಿ ಅರೇಕಲ ಆಜ್ ಹಬ್ಬ ಕೂಡ ಒಬ್ಬ ಬಡವ. ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿ ಡೆಲ್ಲಿಯಿಂದ ಫೋನ್ ಬರುವಾಗ ನಾನು ಸನ್ಮಾನ್ಯ ಶಾಸಕರು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅರೇಕಲ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರೋ ಪ್ರಹ್ಲಾದರಯ್ಯವರು 11:30ಗೆ ಪ್ರಹ್ಲಾದರ ಅಂಗಡಿ 25 ಮಂದಿಲಿ ನಾನು ರೇಷನ್ ಅಂಗಡಿ ಕೀನಿದ್ದೇನೆ. ಇದು ನಂಬಿ ಬಿಡಿ, ಅರೇಕಲ ಗ್ರಾಮ ಪಂಚಾಯತಿ ರೇಷನ್ ಇಲ್ಲಿ ಪ್ರಹ್ಲಾದರಯ್ಯರ ರೇಷನ್ ಅಂಗಡಿ ಕೀನಿದ್ದೇನೆ. ಯಾಕೆ ಚುಟುಕದಲ್ಲಿ ಹೇಳಲಿಕ್ಕೆ ಕೀನಿದ್ದೇನೆ. 2020 ಡೆಲ್ಲಿಯಿಂದ ಗೃಹ ಮಂತ್ರಿ ಆಫೀಸ್ನ ಫೋನ್ ಬರುವಾಗ ನಾನು ಹಿಂದಿಯಲ್ಲಿ ನಾನು ಮಾತಾಡಿ ಕೊಡಲಿಕ್ಕೆ ಆಗೋದಿಲ್ಲ. ಒಬ್ಬ ಅಬ್ಬಾಸ್ ಅಂತ ರೇಷನ್ ಅಂಗಡಿ ಕೀನಿದ್ದಾನೆ, ಅವನ ಕೈಯಲ್ಲಿ ಕೊಂಡು ಬಿಟ್ಟೆ. ಆಜಬ್ಬ ಪದ್ಮಶ್ರೀ ಅಂತ ಹೇಳುವಾಗ ಧನ್ಯವಾದ ಹೇಳಲಿಕ್ಕೆ ಸಹ ಫೋನ್ ಇಟ್ಟಿದ್ದೀನಿ. ಆದರೆ ಈ ಸಂದರ್ಭದಲ್ಲಿ ಒಂದು ಹೇಳಲಿಕ್ಕೆ ಇಷ್ಟಪಡ, 2000 ಇಸ್ವಿಯಿಂದ 2003ರಲ್ಲಿ ಕೊರೋನಾದಿಂದ ನಮ್ಮನ್ನೆಲ್ಲ ದೂರ ಹೋಯಿತು. ಅದನ್ನು ಜಯಿಸಿಕೊಂಡು ದೇಶದ 23ರಲ್ಲಿ ಕಳೆದ ವರ್ಷ ನವೆಂಬರ್ 8ಕ್ಕೆ ನನ್ನ ಸನ್ಮಾನ್ಯ ಲೋಕಸಭೆ ಸದಸ್ಯರು ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಡಿಸಿಯಿಂದ ಫೋನ್ ಮಾಡಿ ಆಜಬ್ಬನ ಡೆಲ್ಲಿ ಹೋಗಿ ಎಲ್ಲ ವ್ಯವಸ್ಥೆ ಮಾಡಿ ಕೊಡಿ ಅಂತ ಫೋನ್ ಮಾಡುವಾಗ ನನಗೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟರು. 3:30 7 ತಾರೀಕು ನವೆಂಬರ್ 7 ತಾರೀಕಿಗೆ ಬೆಳಿಗ್ಗೆ ನನ್ನ ಮನೆಗೆ 3:30ಕ್ಕೆ ನನ್ನ ಮನೆಗೆ ಜಿಲ್ಲಾಧಿಕಾರಿ ಕಾರು ಕಳಿಸಿದರು. ಆ ಸಂದರ್ಭದಲ್ಲಿ ಅರೇಕಲದ ಗ್ರಾಮ ಪಂಚಾಯತಿ ಪ್ರಥಮ ಬಜೆ 3:30ಕ್ಕೆ ನನ್ನ ಗೌರವಾನ್ವಿತ ಈಗಿನ ಈ ಶಾಸಕರ ಮುಖಾಂತರ ಅಧ್ಯಕ್ಷ ಸನ್ಮಾನ್ಯ ಬದ್ರುದ್ದೀನ್ ಸಾಹೇಬರಿದ್ದರು. 3:30ಕ್ಕೆ ಬದ್ರುದ್ದೀನ್ ಸಾಹೇಬ್ ಇದ್ದರು. ನನ್ನ ಗುರುಪ್ಪ ಬಾಳೆಪುಣಿ 3:30ಕ್ಕೆ ನನ್ನ ಮನೆಗೆ ಬಂದಿದ್ದರು. ಈ ಸಂದರ್ಭದಲ್ಲಿ ನಾನು ಏಕೆಂದು ಹೇಳಲಿಕ್ಕೆ ಇಷ್ಟಪಡ, ನನ್ನ ಆಜ್ಯ ಬಂದ ಬಡತನ ನನ್ನನ್ನು ದೂರ ನಿಲ್ಲಿಸಿದರು. ಇವತ್ತು ಕೂಡ ನಾನು ಒಬ್ಬ ಸಾಮಾನ್ಯ ಮನುಷ್ಯಾಗಿ ಬೆಂಗಳೂರು ಸಿಟಿಯಲ್ಲಿ ಸನ್ಮಾನ್ಯ ಶಾಸಕರು ಕೇಳಿ ನಾನು 2 ತಿಂಗಳ ಮುಂದೆ ಪ್ರೋಗ್ರಾಮ್ ವಹಿಸುತ್ತೇನೆ. ಇನ್ನೂ ಕೂಡ ನನ್ನ ಅಧ್ಯಕ್ಷರು ಮುನ್ನೆ ಕೂಡ ಅದನ್ನೇ ಅಧ್ಯಕ್ಷರು ಹೇಳಿದೆ. ರಾಜ್ಯಪಾಲರಲ್ಲಿ ದೇವನಹಳ್ಳಿ ಏರ್ಪೋರ್ಟಿಂದ ಪಾಲ್ಗೊಳ್ಳ ಇತ್ತು ಬಡವಾಗಿ
ಹೇಳಿಕೆ ನಾನು ಹೆಮ್ಮೆ ಪಡುವುದಲ್ಲ, ನಾನೊಬ್ಬ ಸಾಮಾನ್ಯ ಮನುಷ್ಯಗೆ ನೋಡಿ ನಿಮ್ಮ ತಂದೆಯನ್ನು ಕೂಡ ನನ್ನ ಕಣ್ಣಾರು ಕಾಣಿದೆ. 1970ರಲ್ಲಿ ನನ್ನ ಶಾಸಕರು 1 ಎಕರೆ ಜಮೀನು ಕೊಟ್ಟು ನಾನು ಆ ಮನೆಯಲ್ಲಿ ಇದ್ದ ಮನುಷ್ಯ, ಪುಣ್ಯಾತ್ಮರ. ಆದರೆ ಇವತ್ತು ಆ ಸಂದರ್ಭದಲ್ಲಿ ನನ್ನನ್ನು ಡೆಲ್ಲಿಯಿಂದ ಏರ್ಪಟ್ಟು ಬಿಟ್ಟು ಮತ್ತೆ ಮಾಡುವಾಗ ನನ್ನನ್ನು ಊಹಿಸಿಕೊಂಡು ನನ್ನ ಸನ್ಮಾನ್ಯ ಈಗಿನ ಅಧ್ಯಕ್ಷರು ನನ್ನ ನಾನು ಅವರು ಊಚಿ ಕೂಡ ತೆಗಿಲಿಲ್ಲ. ಅದನ್ನು ನಾನು ಜಿಲ್ಲಾಧಿಕಾರಿ ಸನ್ಮಾನ ತಗೊಂಡು ಮನೆಗೆ ಬಂದೆ. ಆದರೆ ಇವತ್ತಿಗೆ ಈ 15 ತಿಂಗಳಲ್ಲಿ ಆದ ಒಂದು ಗ್ರಾಮ ಪಂಚಾಯತಿ ಒಂದು ನಮ್ಮ ಮನೆ, ಎಲ್ಲರ ಮನೆ, 4,000 ಮನೆ ಇದ್ದವರೆಗೂ ನಮ್ಮ ಎಲ್ಲರ ಮನೆ ಇದು ಎಲ್ಲರೂ ಬೇಕಿದೆ. ಆದರೆ 20 ಮಂದಿಯಲ್ಲಿ ಈ ಸುಂದರವಾದ ವೇದಿಕೆಯಲ್ಲಿ ಮನೆ ಕಡದ ಮಟ್ಟಿ ಕೊಟ್ಟು ಇಲ್ಲಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇರ್ಬೋದು, ನಮ್ಮ BDO ಸಾಹೇಬರು ಇರ್ಬೋದು, ಈ ನಮ್ಮ ಶಾಸಕರ ಮುಖಾಂತರ ಇಂಥೊಂದು ಭವನ ಮಾಡಿಕೊಟ್ಟ ನಮ್ಮ ಗ್ರಾಮಗೆ ನಾನು ಕೂಡ ಸುಂದರ ಶುಭಾಶಿಸ್ತೀನಿ. ಆದರೆ ಒಂದು ಹೇಳಿಕೆ ಇಷ್ಟಪಡ್ತೇನೆ, ಹಲವಾರು ಇಲ್ಲಿ ಮೂಲಸೌತೆ ನಮ್ಮ ಬಡವರು ಬೇಕಾಗ್ತದೆ. ಸನ್ಮಾನ್ಯ ನಮ್ಮ ಶಾಸಕರು ಮುನ್ನೆ ಒಂದು 2,000 3,000 ಬಡವರು ಇದ್ದಾರೆ ಈ ಭಾಗದಲ್ಲಿ. ಅವರಿಗೆ ಸುಂದರವಾದ 3 ಸಿನ್ಸು 4 ಸಿನ್ಸು ಮನೆ ನಿರ್ಮಾಣ ಮಾಡಿ ಇದೇ ಭವನದಲ್ಲಿ ಅವರು ಕೂಡ ನೀವು ಹಸ್ತಾಂತರ ಮಾಡಿದ ಒಳ್ಳೆಯದು ಉಂಟು. ಮನೆ ಮಾಡಿ ನನಗೆ ಕೂಡ ದೇಶದ ಒಬ್ಬ ಸಾಮಾನ್ಯ ಮನುಷ್ಯ 150 ಮಂದಿ ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿಯ ಮುನ್ನೆ ಹತ್ತಿರ ನಿಂತುಕೊಂಡು ನನಗೆ ಅವಕಾಶ ಮಾಡಿಕೊಟ್ಟು ಈ ಅರೆಕಳ ಗ್ರಾಮದಲ್ಲಿ ಹುಟ್ಟಿ ಬೆಳೆದವನಿಗೆ. ಆದರೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಒಂದೇ ಈ ಗ್ರಾಮದಲ್ಲಿ ನಿಮ್ಮ ಮುಖಾಂತರ ಒಂದು PU ಕಾಲೇಜ್ ಇಲ್ಲಿ ಆಗ್ತದೆ. ಅದಕ್ಕೆ ಸಂಪೂರ್ಣ ನಿಮ್ಮ ನಾಗರಿಕ ಎಲ್ಲ ಬಂದುಕೊಳ್ಳ ಮುಂದಿನದಲ್ಲಿ ಇಂಥ ಒಂದು ಕಟ್ಟಡ ಆದ ನಂತರ ಅರೆಕಲ್ ಗ್ರಾಮದಲ್ಲಿ ಒಂದು PU ಕಾಲೇಜ್ ಇಲ್ಲಿ ಕೂಡ ನಮ್ಮ ಸನ್ಮಾನ್ಯ ಸರ್ಕಾರ, ಕರ್ನಾಟಕ ಸರ್ಕಾರ ನಮಗೆ ಎಲ್ಲ ಅವಕಾಶ ಕೊಡ್ತಾರೆ. ಸನ್ಮಾನ್ಯ ಶಾಸಕರ ಮುಖಂಡ ಉದ್ಘಾಟನೆ ಮಾಡಿ ಇಲ್ಲಿಯ ಮುಂದಿನ ಪೀಳಿಗೆ ಈ ನಮ್ಮ PU ಕಾಲೇಜಿನಲ್ಲಿ ಮಾಡಬೇಕು ಒಂದು ಮನೆ. ಈ ಸಂದರ್ಭದಲ್ಲಿ ನೀ ಎಲ್ಲ ನಾಗರಿಕೆ ನಿಮ್ಮ ಸಹಕಾರ, ನಿಮ್ಮ ವಿದ್ಯಾಭ್ಯಾಸ ಮಾಡೋ ಮಕ್ಕಳು ಕೊಡುವಂತೆ ಹಾರೈಸಿ ನನಗೆ ಈ ಅವಕಾಶ ಕೊಟ್ಟ ಈ ಗ್ರಾಮ ಪಂಚಾಯತ್ ಇಂಥ ಭವನದಲ್ಲಿ ನಾನು ಕೂಡ ಒಂದು ಬಹಳ ಸುಂದರವಾದ ಭವನ ಕಂಡೆ. ಆದರೆ ನಿಮ್ಮನ್ನು ಎಲ್ಲರೂ ನಮ್ಮ ಈ ಶಾಸಕರು ಇದೇ ಪೂರ ನಾನು ಅಭಿನಂದನೆ ಕೊಟ್ಟು ನಮ್ಮ ಗ್ರಾಮ ಪಂಚಾಯತ್ ಪ್ರಥಮ ಇನಿ ಕೂಡ ಬಾಳಲಿ ಮುಂದಿನಲ್ಲಿ ಅಂತ ಹಾರೈಸುತ್ತೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಉಳ್ಳಾಲ ತಾಲೂಕಿಗೆ ಒಳಪಟ್ಟಂಥ ಅರೇಕಳ ಗ್ರಾಮ ಪಂಚಾಯತ್ ಇದರ ನೂತನ ಕಟ್ಟಡ ಅರೇಕಳ ಗ್ರಾಮಸೌಧ ಇದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದು ಉದ್ಘಾಟನೆಯನ್ನು ನೆರವೇರಿಸಿದಂಥ ನನ್ನ ಮಾರ್ಗದರ್ಶಕರು, ಕರ್ನಾಟಕ ಗಣ ಸರ್ಕಾರದಲ್ಲಿ ಮಂತ್ರಿಯಾಗಿ, ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿ, 4 ಬಾರಿ ಶಾಸಕರಾಗಿ ಅಭಿವೃದ್ಧಿಯ ರೂವಾರಿಯಾದಂಥ ಸನ್ಮಾನ್ಯ UT ಖಾದರ್ ಅವರೇ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ನನ್ನ ಪ್ರೀತಿಯ ಶಿಷ್ಯನು, ಈ ಗ್ರಾಮ ಪಂಚಾಯತ್ ನಿರ್ಮಾಣದಲ್ಲಿ ಗ್ರಾಮ ಪಂಚಾಯತ್ನ ಸರ್ವ ಸದಸ್ಯರ ಮತ್ತು ಅಧಿಕಾರಿಗಳ ಮತ್ತು ಶಾಸಕರ ಮತ್ತು ವಿವಿಧ ಜನಪ್ರತಿನಿಧಿಗಳ ಸಹಕಾರವನ್ನು ಪಡೆದು ಈ ಕಟ್ಟಡ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥ ಗ್ರಾಮ ಪಂಚಾಯತ್ನ ಅಧ್ಯಕ್ಷನಾದ ಬದ್ರುದ್ದೀನ್ ಅವರೇ, ಅದೇ ರೀತಿ ಈ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಾತಿ ಗಣ್ಯ ಅತಿಥಿ ವರ್ಗದವರೇ, ನಮ್ಗೆಲ್ರಿಗೂ ಮಾರ್ಗದರ್ಶಕರು ಈ ಗ್ರಾಮ ಪಂಚಾಯತ್ ಅನ್ನು ಹಳೆ ಕಟ್ಟಡವನ್ನು ಮೀರಿಕೊಂಡು ಇಲ್ಲಿ ಉತ್ತಮವಾದಂತಹ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಮಾರ್ಗದರ್ಶನ ನೀಡಿದಂಥ ಅರೇಕಳ ಗ್ರಾಮ ಪಂಚಾಯತ್ನ ಅರೇಕಳ ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದಂಥ ನನ್ನ ಮಾರ್ಗದರ್ಶಕರು ಆದಂಥ ಸನ್ಮಾನ್ಯ ಶ್ರೀ ರವೀಂದ್ರ ರೈ ಅವರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಮತ್ತು ವೇದಿಕೆಯಲ್ಲಿರುವಂತಹ ವಿವಿಧ ಗ್ರಾಮ ಪಂಚಾಯತ್ಗಳ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸದಸ್ಯರುಗಳೇ, ವಿವಿಧ ಸಂಘ ಸಂಸ್ಥೆಯ ಪ್ರತಿನಿಧಿಗಳೇ, ವಿವಿಧ ಗ್ರಾಮಗಳಿಂದ ಬಂದಂತ ಎಲ್ಲ ಗಣ್ಯಾತಿ ಗಣ್ಯರೇ, ಮಾನ್ಯರೇ, ಮಹಿಳೆಯರೇ, ಎಲ್ಲ ಅಧಿಕಾರಿ ವರ್ಗದವರೇ, ಇವತ್ತು ನಮಗೆ ಮಾತ್ರವಲ್ಲ ಅರೇಕಳ ಗ್ರಾಮದ ಪ್ರತಿಯೊಂದು ಜನರಿಗೂ ಕೂಡ ಸಂತೋಷದ ದಿನ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಅರೇಕಳ ಗ್ರಾಮ ಪಂಚಾಯತ್ನಲ್ಲಿ ಹಲವಾರು ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಸದಸ್ಯರು ಬಂದರು. ಕಳೆದ ಬಾರಿ ಗ್ರಾಮ ಪಂಚಾಯತ್ನ ಚುನಾವಣೆ ಮುಗಿದ ನಂತರ
ಪ್ರಪ್ರಥಮವಾಗಿ ಬದ್ರುದ್ದೀನ್ ಅಧ್ಯಕ್ಷನಾದಂತಹ ಸಂದರ್ಭದಲ್ಲಿ ನಾನು ಬದ್ರುದ್ದೀನ್ ಮತ್ತು ನಮ್ಮ ಸದಸ್ಯರ ಮುಂದೆ ಹೇಳಿದಂತಹ ಒಂದು ಮಾತು, ಹರೇಕಳ ಗ್ರಾಮ ಪಂಚಾಯತ್ನ ವ್ಯಾಪ್ತಿಯ ಜನರ ಬೇಡಿಕೆ ಹರೇಕಳ ಗ್ರಾಮ ಪಂಚಾಯತ್ಗೆ ಒಂದು ನೂತನವಾದಂತಹ ಕಟ್ಟಡ, ಇನ್ನೊಂದು ಉತ್ತಮವಾದಂತಹ ಆಸ್ಪತ್ರೆ, ಒಂದು ಕಸದ ವಿಲೇವಾರಿ, ಅದೇ ರೀತಿ ನಮಗೆ ವಸತಿ ನಿರ್ಮಾಣಕ್ಕಾಗಿ ಜಾಗ ಕೊಡುವಂತಹ ಕೆಲಸವನ್ನು ಮಾಡಬೇಕಂತೇಳಿ ಬದ್ರುದ್ದೀನ್ನಲ್ಲಿ ನಾನು ಮೊದಲಿಗೆ ಹೇಳಿದಂತಹ ಸಂದರ್ಭದಲ್ಲಿ ಬದ್ರುದ್ದೀನ್ ಮತ್ತು ಈ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಅಧಿಕಾರಿ ವರ್ಗಗಳ ಒಂದು ಸಹಕಾರದಿಂದ ಬದ್ರುದ್ದೀನ್ ಅವರು ಮುಂದೆ ನಿಂತುಕೊಂಡು ನಮ್ಮೆಲ್ಲರ ಸಹಕಾರ ಮತ್ತು ಸನ್ಮಾನ್ಯ ಯುಟಿ ಖಾದರ್ ಅವರ ಸಹಕಾರ ಮತ್ತು ಮಾರ್ಗದರ್ಶನದೊಂದಿಗೆ ಗ್ರಾಮ ಪಂಚಾಯತ್ನ ಶಿಲಾನ್ಯಾಸಕ್ಕೆ ಕೈಯನ್ನು ಹಾಕಿದರು. ಶಿಲಾನ್ಯಾಸಕ್ಕೆ ಕೈಯನ್ನು ಹಾಕುವಂತಹ ಸಂದರ್ಭದಲ್ಲಿ ಶಾಸಕರ ಜೊತೆ ನಾವು ಕೂಡ ಸೇರಿಕೊಂಡು ಭೇಟಿಯಾದಂತಹ ಸಂದರ್ಭದಲ್ಲಿ ನೀವು ಯಾವ ಧೈರ್ಯದಲ್ಲಿ ಇದನ್ನು ಮಾಡ್ತೀರಾ ಅಂತ ಹೇಳಿ ಕೇಳಿದ್ರು. ಅದಕ್ಕೆ ನೀವು ನಮ್ಮ ಬೆನ್ನೆಯಿಂದ ಇದ್ರೆ ನಾವು ಖಂಡಿತವಾಗಿ ಇದನ್ನು ಮುಂದುವರಿಸ್ತೇವೆ ಅಂತ ಹೇಳಿ ಅವರ ಜೊತೆ ಸೇರಿಕೊಂಡು ನಾವು ಇಲ್ಲಿ ಶಿಲಾನ್ಯಾಸವನ್ನು ಕಾರ್ಯಕ್ರಮವನ್ನು ಕೂಡ ಮಾಡಿದೆವು. ದಿನಕ್ಕೆ ಕೆಲಸ ಸಾಗುತ್ತಾ ಮುಂದಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಈ ಕಟ್ಟಡವನ್ನು ಒಂದು ಉತ್ತಮವಾದ ಮಾದರಿಯಾದಂತಹ ಒಂದು ಕಟ್ಟಡ ರಚನೆ ಮಾಡಬೇಕು, ಇಲ್ಲಿ ಉದ್ಯಾನವನ ಸ್ಥಾಪನೆ ಮಾಡಬೇಕು, ಈ ಗ್ರಾಮ ಪಂಚಾಯತ್ನ ಸೂರಿನಡಿಯಲ್ಲಿ ಎಲ್ಲ ಗ್ರಾಮಸ್ಥರಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ಎಂಬ ನಿಟ್ಟಿನಲ್ಲಿ ದಿನಕ್ಕೆ ಈ ಕಾರ್ಯ ಮುನ್ನುಗ್ಗುತ್ತಾ ಹೋಯಿತು. 1 ವರ್ಷದಲ್ಲಿ ಈ ಕೆಲಸವನ್ನು ಪೂರ್ತಿ ಮಾಡಬೇಕಂತ ಹೇಳಿ ನಾವು ಕಾಂಟ್ರಾಕ್ಟರ್ರಿಂದ ಇಮ್ತಿಯಾಜ್ ಅವರಲ್ಲಿ ಹೇಳಿದೆವು. ಶಾಸಕರು ಶಿಲಾನ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು, ನೀನು ಪಂಚಾಯತ್ ಅನ್ನು ಕಟ್ಟುವುದು ಸರಿ, ನೀನು ನಿನ್ನ ಸ್ವಂತ ಮನೆ ಅಂತ ಹೇಳಿ ಭಾವಿಸಿಕೊಂಡು ಈ ಕಟ್ಟಡವನ್ನು ಕಟ್ಟಬೇಕಂತ ಹೇಳಿ ನಾನು ಮೊದಲಿಗೆ ಕಾಂಟ್ರಾಕ್ಟರ್ ಅಂತ ಇಮ್ತಿಯಾಜ್ ಅವರಿಗೆ ಗ್ರಾಮದ ಸರ್ವಸ್ತರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಇಮ್ತಿಯಾಜ್ ಅವರು ಬದ್ರುದ್ದೀನ್ ಅವರು ಹೇಳಿದ ಹಾಗೆ ಸ್ವಂತ ಮನೆಗಿಂತಲೂ ಮೀರಿಕೊಂಡು ಒಂದು ಭವ್ಯವಾದಂತಹ ಉತ್ತಮವಾದಂತಹ ಕಟ್ಟಡವನ್ನು ಶಾಸಕರು ಹೇಳಿದಂತಹ ರೀತಿಯಲ್ಲಿ ಮಾಡಿದ್ದಾರೆ. ನಾವು ಗ್ರಾಮ ಪಂಚಾಯತ್ನ ಈ ಕಟ್ಟಡ ನಿರ್ಮಾಣ ಮಾಡಿ ಈಗ ಕೊನೆಯ ಹಂತದಲ್ಲಿ ಇದ್ರೂ ಕೂಡ ಅಂದಾಜು 1.5 ಕೋಟಿಯಷ್ಟು ಇದಕ್ಕೆ ಖರ್ಚು ತಗಲಿದೆ. ಆದ್ರೂ ಇನ್ನೂ ಕೂಡ ಬಹಳಷ್ಟು ದುಡ್ಡುಗಳಿಗೆ ಇಮ್ತಿಯಾಜ್ ಅವರಿಗೆ ಕೊಡ್ಲಿಕ್ಕೆ ಬಾಕಿ ಇದೆ. ಸನ್ಮಾನ್ಯ ಶಾಸಕರು ಹೇಳಿದ್ದಾರೆ, ನೀವು ಯಾರು ಕೂಡ ಹೆದರಬೇಡಿ, ಅದರ ಅನುದಾನವನ್ನು ನಾನು ಖಂಡಿತವಾಗಿ ನಿಮಗೆ ಬೇರೆ ಬೇರೆ ಇದರಲ್ಲಿ ನಾನು ನಿಭಾಯಿಸಿಕೊಂಡು ಕೊಡ್ತೇನೆ ಅಂತ ಹೇಳಿ ಆ ಭರವಸೆಯಿಂದ ಇಲ್ಲಿ ಶಾಸಕರ ಒಂದು ಪ್ರೋತ್ಸಾಹ ಮತ್ತು ಸಂಪೂರ್ಣ ಸಹಕಾರದಿಂದ ಇಲ್ಲಿ ಇಷ್ಟೊಂದು ಉತ್ತಮವಾದಂತಹ ಕಟ್ಟಡ ನಿರ್ಮಾಣವಾಗಲು ಸಾಧ್ಯವಾಗಿತ್ತು. ನಾನು ನಿಮ್ಮ ಮುಂದೆ ಹೇಳಲು ಬಯಸ್ತಾ ಇದ್ದೇನೆ, ಮಂಗಳೂರು ತಾಲೂಕಿನಲ್ಲಿ ಹರೇಕಳ ಗ್ರಾಮ ಪಂಚಾಯತ್ ಅಂತ ಹೇಳಿದರೆ ಒಂದು ಸಣ್ಣದಾದಂತಹ ಒಂದು ಕಟ್ಟಡ ಇಲ್ಲಿ ಇತ್ತು. ಈಗ ನೋಡುವಾಗ ಈ ಉಳ್ಳಾಳ ತಾಲೂಕು ಮಾತ್ರವಲ್ಲ, ಮಂಗಳೂರು ತಾಲೂಕು ಈ ಜಿಲ್ಲೆಯಲ್ಲಿ ಒಂದು ಸಣ್ಣ ಗ್ರಾಮದಲ್ಲಿ ಒಂದು ಅತ್ಯುತ್ತಮವಾದಂತಹ ಒಂದು ಗ್ರಾಮ ಪಂಚಾಯತ್ ಕಟ್ಟಡ, ಮಂಗಳೂರು ತಾಲೂಕ್ ಪಂಚಾಯತ್ ಕಟ್ಟಡವನ್ನು ಕೂಡ ಮೀರುವಂತಹ ಒಂದು ಕಟ್ಟಡ ಇಲ್ಲಿ ನಿರ್ಮಾಣವಾದದ್ದು ನಮ್ಗೆಲ್ರಿಗೂ ಕೂಡ ಬಹಳ ಸಂತೋಷ ಇದೆ. ನಮ್ಮಲ್ಲಿ ಹೇಳ್ತಾರೆ, ಇದು ತಾಲೂಕ್ ಪಂಚಾಯತ್ ಕಟ್ಟಡಕ್ಕಿಂತಲೂ ದೊಡ್ಡದಾದಂತಹ ಕಟ್ಟಡ, ಅತ್ಯುನ್ನತವಾದಂತಹ ಒಂದು ಕಟ್ಟಡ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಇದರಿಂದಾಗಿ ಬಹಳಷ್ಟು ಖುಷಿ ಸಂತೋಷ ಕೂಡ ಇದೆ. ನಾನು ಈ ಸಂದರ್ಭದಲ್ಲಿ ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ನಾನು ಮೊದಲಿಗೆ ಅಭಿನಂದನೆ ಸಲ್ಲಿಸುವುದು ನಮ್ಮ ಗ್ರಾಮಸ್ಥರಿಗೆ, ಗ್ರಾಮದ ಪ್ರತಿಯೊಂದು ರಾಜಕೀಯ ಪಕ್ಷಗಳ ಎಲ್ಲ ಮುಖಂಡರು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಎಲ್ಲ ಮುಖಂಡರು ಎಲ್ಲರೂ ಕೂಡ ಇದಕ್ಕೆ ಸಂಪೂರ್ಣವಾದಂತಹ ಸಹಕಾರವನ್ನು ನೀಡಿಕೊಂಡು ನಮಗೆ ಬೆಂಬಲವನ್ನು ನೀಡಿದ್ದಕ್ಕಾಗಿ ಗ್ರಾಮಸ್ಥರ ಪರವಾಗಿ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸಲು ಇಷ್ಟಪಡ್ತಾ ಇದ್ದೇನೆ. ವಿಶೇಷವಾಗಿ ನಮಗೆ ಗ್ರಾಮ ಪಂಚಾಯತಿಗೆ 30 ಸ್ಥಳ ಬೇಕಾದಾಗ ಸನ್ಮಾನ್ಯ ಶಾಸಕರು ಎಸಿ ಸಾಹೇಬರಿಗೆ ಫೋನ್ ಮಾಡಿ ಅತಿ ಶೀಘ್ರದಲ್ಲಿ ಕೆಲಸ ಆಗಬೇಕು, ತಹಶೀಲ್ದಾರ್ ಮೊದಲಿನ ತಹಶೀಲ್ದಾರರು ಕೂಡ ಮಂಗಳೂರು ತಾಲೂಕಿನ ತಹಶೀಲ್ದಾರರು ಕೂಡ ಉತ್ತಮವಾದಂತಹ ಸಹಕಾರವನ್ನು ಮಾಡಿದ್ದಾರೆ, RI ಅವರು ಸಹಕಾರ ಮಾಡಿದ್ದಾರೆ, ವಿಲೇಜ್ ಅಕೌಂಟೆಂಟ್ ನವರು ನಮಗೆ ಸಹಕಾರವನ್ನು ಮಾಡಿದ್ದಾರೆ. ಅದರಿಂದಾಗಿ 1 ವಾರದಲ್ಲಿ ನಮಗೆ ಈ ಸ್ಥಳ, ಈ ಸರ್ಕಾರಿ ಸ್ಥಳ ನಮ್ಮ ಗ್ರಾಮ ಪಂಚಾಯತ್ನ ಸ್ಥಳವಾಗಿ ಮಾರ್ಪಡಲು ಅಧಿಕಾರಿಗಳ ಜೊತೆ ಶಾಸಕರು ಸಹಕರಿಸಿದಿಂದ ಈ ಸ್ಥಳ ನಮ್ಗೆ ಇಲ್ಲಿ ಆಗ್ಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ನಿಮಗೆ ನೆನಪಿಸಲು ಬಯಸ್ತಾ ಇದ್ದೇನೆ. ನಾನು ಇದರ ಜೊತೆಗೆ ಇದಕ್ಕೆ ನಮ್ಮ ಈ
ಗ್ರಾಮ ಪಂಚಾಯತ್ ಈ ನೂತನ ಕಟ್ಟಡಕ್ಕೆ ಎಲ್ಲ ಅಧಿಕಾರಿ ವರ್ಗದವರು ಈಗಾಗಲೇ ಹೇಳಿದ ಹಾಗೆ ಇಂದಿನ PDO ಅವರು, ಇಂದಿನ ಕಾರ್ಯದರ್ಶಿಯವರು, ಈಗಿನ PDO ಅವರು, ಈಗಿನ ಕಾರ್ಯದರ್ಶಿಯವರು, ಎಲ್ಲ ಸಿಬ್ಬಂದಿ ವರ್ಗದವರು, ಎಲ್ಲ ಬೇರೆ ಬೇರೆ ಇಲಾಖೆಯ, ಅದು ಕಂದಾಯ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆ ಇರ್ಬೋದು, ವಿಶೇಷವಾಗಿ ನಮ್ಮ ಇಂಜಿನಿಯರ್ಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಿತಿನ್ ಅವರು ಇರ್ಬೋದು, ನಮ್ಮ ಇನ್ನೊಬ್ಬ ಇಂಜಿನಿಯರ್ ಅವರು ಇರ್ಬೋದು, ಎಲ್ಲರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ವಿಶೇಷವಾಗಿ ನಮಗೆ ಅನುದಾನ ಇದರಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸಬೇಕಾಗ್ತದೆ. ಅವರ ಸಹಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಂಡು, ವಿಶೇಷವಾಗಿ ಈ ಕಟ್ಟಡದ ನೇತೃತ್ವವನ್ನು ವಹಿಸಿ ಶಾಸಕರು ಮತ್ತು ನಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ಮುತುವರ್ಜಿ ವಹಿಸಿದಂತಹ ಬದ್ರುದ್ದೀನ್ ಅವರು, ಉಪಾಧ್ಯಕ್ಷರಾದಂತಹ ಕಲ್ಯಾಣಿ ಅವರು, ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ವಿಶೇಷವಾಗಿ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು, ಅದು ಎಲ್ಲರೂ ಕೂಡ ಸಂಪೂರ್ಣವಾದ ಬೆಂಬಲ ನೀಡಿದ್ರಿಂದ ಅತಿ ಶೀಘ್ರವಾಗಿ ಈ ಕಟ್ಟಡ ಇಲ್ಲಿ ಸ್ಥಾಪನೆಯಾಗಲು ಸಾಧ್ಯವಾಯಿತಂತೆ ಈ ಸಂದರ್ಭದಲ್ಲಿ ನಾನು ನೆನಪಿಸಲು ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ಗ್ರಾಮದ ಜನರು ಈ ದಿನ ಇನ್ನು 2-3 ದಿನದಿಂದ ಹಬ್ಬದ ತರ ರಾತ್ರಿ ಬಂದುಕೊಂಡು, ಮಹಿಳೆಯರು ಕೂಡ ರಾತ್ರಿ 12 ಗಂಟೆವರೆಗೆ ಕೂಡ ಬಂದುಕೊಂಡು ಈ ಕಟ್ಟಡವನ್ನು ವೀಕ್ಷಣೆಯನ್ನು ಮಾಡಿದ್ದಾರೆ. ಅಂದ್ರೆ ಯಾಕೆ ವೀಕ್ಷಣೆಯನ್ನು ಮಾಡಿದ್ದಾರೆ ಅಂತ ಹೇಳಿದರೆ, ಈ ರಸ್ತೆಯಲ್ಲಿ ಹೋಗುವಂತ ಮಹನೀಯರು ಎಲ್ಲರೂ ಕೂಡ ಹೋಗಿ ಮನೆಯಲ್ಲಿ ಹೇಳಿದಾಗ ಈ ಕಟ್ಟಡ ಉತ್ತಮವಾದಂತಹ ಕಟ್ಟಡ ಆಗಿದೆ ನೋಡಬೇಕು ಎಂಬ ನಿಟ್ಟಿನಲ್ಲಿ ಮಹಿಳೆಯರು ಕೂಡ ಬಂದುಕೊಂಡು ಈ ಕಟ್ಟಡವನ್ನು ವೀಕ್ಷಣೆಯನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ಈ ಅರೇಕಳ ಗ್ರಾಮ ಪಂಚಾಯತ್ನ ಈ ನೂತನ ಕಟ್ಟಡ ಅರೇಕಳ ಗ್ರಾಮ ಸೌಧಕ್ಕೆ ಸಹಕಾರವನ್ನು ನೀಡಿದಂತ ಎಲ್ಲ ಜನಪ್ರತಿನಿಧಿಗಳಿಗೆ, ಅಧಿಕಾರಿ ವರ್ಗದವರಿಗೆ, ಪ್ರತಿಯೊಬ್ಬರಿಗೂ ಕೂಡ, ವಿಶೇಷವಾಗಿ ನನ್ನ ಮಾಧ್ಯಮದ ಮಿತ್ರದ ಗೆಳೆಯರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ನೆನಪಿಸಲು ಬಯಸ್ತಾ ಇದ್ದೇನೆ. ನಮ್ಮ ಶಿಲಾನ್ಯಾಸದ ಸಂದರ್ಭದಿಂದ ಇತ್ತೀಚಿನವರೆಗೂ ಕೂಡ ಈ ಕಟ್ಟಡದ ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮ ಈ ಗ್ರಾಮ ಪಂಚಾಯತ್ ಕಟ್ಟಡ ಮಾದರಿ ಕಟ್ಟಡ ಎಂಬ ನಿಟ್ಟಿನಲ್ಲಿ ಪ್ರಚಾರವನ್ನು ಕೂಡ ನೀಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಮಾಧ್ಯಮದ ಗೆಳೆಯರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಾ, ನಮ್ಮ ಇಒಗಳಿದ್ದಾರೆ, ಮಂಗಳೂರು ತಾಲೂಕ್ ಪಂಚಾಯತ್ನ ಮೊದಲಿನ ಇಒ ರವರಿದ್ದಾರೆ, ನಮ್ಮ ಈಗಿನ ಇಒ ರವರು ಇದ್ದಾರೆ, ಅವರು ಕೂಡ ನಮ್ಮ ಈ ಕಟ್ಟಡ ನಿರ್ಮಾಣಕ್ಕೆ ಉತ್ತಮವಾದಂತಹ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ನಾನು ವಿರಾಮ ಹಾಕ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹರೇಕಳ. ಮೊಹಮ್ಮದ್ ಮುಸ್ತಾಫಿರ್ ಅವರ ಇಂಚಿಂಚಾಗಿ ಎಲ್ಲವನ್ನ ಬಿಡಿಸಿಟ್ಟಂತಹ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಇನ್ನು ಮುಂದಕ್ಕೆ ಹರೇಕಳದ ಗ್ರಾಮಸ್ಥರ ಪರವಾಗಿ ಪ್ರೀತಿಪೂರ್ವಕವಾಗಿ, ಆದರಪೂರ್ವಕವಾಗಿ, ಅಭಿವಂದನ ಪೂರ್ವಕವಾಗಿ ನಮ್ಮ ಪ್ರೀತಿಯ ಅಧ್ಯಕ್ಷರಾಗಿ ಇರುವಂತಹ ಬದ್ರುದ್ದೀನ್ ಫರೀದ್ನಗರ ಇವರನ್ನ ಗೌರವಿಸುವಂತಹ ಕಾರ್ಯಕ್ರಮ ಇದೀಗ ಘನ ವೇದಿಕೆಯಲ್ಲಿ ಪರವಾಗಿ ಪ್ರೀತಿಪೂರ್ವಕವಾಗಿ, ಅಭಿನಂದನಾ ಪೂರ್ವಕವಾಗಿ, ಅಭಿಮಾನ ಪೂರ್ವಕವಾಗಿ ಈ ಒಂದು ಭವ್ಯ ಕಟ್ಟಡದ ನಿರ್ಮಾಣಕ್ಕೆ ಕಾರಣೀಭೂತರಾಗಿರುವಂತಹ ಶ್ರೀ ಬದ್ರುದ್ದೀನ್ ಫರೀದ್ನಗರ ಅಧ್ಯಕ್ಷರು, ಹರೇಕಳ ಗ್ರಾಮ ಪಂಚಾಯತ್ ಇವರನ್ನ ನಮ್ಮ ಗ್ರಾಮದ ಜನತೆಯ ಪರವಾಗಿ ಪ್ರೀತಿಪೂರ್ವಕವಾಗಿ, ಅಭಿಮಾನಪೂರ್ವಕವಾಗಿ ಗೌರವಿಸುವಂತಹ ಸಂದರ್ಭ. ಅವರ ಸನ್ಮಾನ ಪತ್ರ ವಾಚಿಸಲಿಕ್ಕೆ ನಮಗೆ ಹೇಳಿದ್ದಾರೆ. ವಿಶೇಷವಾಗಿ ನಮಗೆಲ್ಲರಿಗೂ ಒಂದು ಗುಣ ಬೇಕು, ಪ್ರತಿಯೊಬ್ಬನಿಗೂ ಕೂಡ. ಒಬ್ಬ ವ್ಯಕ್ತಿ ಯಾವುದೇ ರೀತಿಯಲ್ಲಿ ಒಂದು ಸಮಾಜಕ್ಕೆ ಉಪಯುಕ್ತವಾದಂತಹ ಒಂದು ಕೆಲಸವನ್ನು ಮಾಡಿದಾಗ, ಅದು ಜಾತಿ ಇರಲಿ, ಧರ್ಮ ಇರಲಿ, ಪಕ್ಷ ಇರಲಿ, ಯಾವುದೇ ಇರಲಿ, ಆ ವ್ಯಕ್ತಿಯನ್ನ ಅಭಿನಂದಿಸುವಂತದ್ದು, ಅಭಿಪ್ರೇರಣೆ ಮಾಡುವಂತದ್ದು ನಮ್ಮೆಲ್ಲರ ಪ್ರತಿಯೊಬ್ಬರ ಕರ್ತವ್ಯ. ಅದು ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ಇವತ್ತು ಹುಟ್ಟುತ್ತೇವೆ, ನಾವು ಯಾವಾಗ ಸಾಯ್ತೇವೆ ಅಂತ ಗೊತ್ತಿಲ್ಲ. ಹುಟ್ಟುವಾಗ ಹೆಸರಿರಲ್ಲ, ಸಾಯುವಾಗ ಹೆಸರಿರ್ತೇವೆ ಅಂತೆಲ್ಲ ಹೇಳ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಅದೇನೇ ಇರಲಿ, ಆದ್ರೆ ಒಬ್ಬ ವ್ಯಕ್ತಿ ಇವತ್ತು ಬದ್ರುದ್ದೀನ್ ಎನ್ನುವಂತ ಒಬ್ಬ ಯುವಕ, ಪ್ರಾಯ ಏನು ದೊಡ್ಡ ಪ್ರಾಯ ಅಲ್ಲ, ನಮ್ಮಷ್ಟೇ ಪ್ರಾಯದಲ್ಲಿ ಇರುವಂತ ಒಬ್ಬ ಯುವಕ ಏನ್ ಸಾಧನೆ ಮಾಡಿದ್ದಾರೆ ಎನ್ನುವಂಥದ್ದನ್ನು ನಾವೆಲ್ಲರೂ ನೋಡಿದ್ದೇವೆ. ಇದನ್ನು ರಾಜಕೀಯೇತರ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ನಾವು ಅಭಿನಂದಿಸುವಂತದ್ದು. ವಿಶೇಷವಾಗಿ ಇವತ್ತು ಒಂದು ಎಲ್ಲರ ಅಭಿನಂದನಾ ಸಮಿತಿ ಅಂತೇಳಿ ಸಣ್ಣ ಮಟ್ಟಿಗೆ ಮಾಡಿಕೊಂಡು ಆ ವ್ಯಕ್ತಿಯನ್ನ, ಅವರಿಗೆ ಮಾಡಿರುವಂತಹ ಸಾಧನೆಯನ್ನ ಮುಂದಕ್ಕೆ, ಯಾಕೆಂದ್ರೆ ಸಣ್ಣ ಪ್ರಾಯ, ಇನ್ನಷ್ಟು ಸಾಧನೆ ಮಾಡ್ಲಿಕ್ಕೆ ಅವರಿಗೆ ಅವಕಾಶ ಇದೆ, ಸಮಯ ಇದೆ. ಆ ದೃಷ್ಟಿಯಲ್ಲಿ ಇವತ್ತು ಇಂತಹ ಸಂದರ್ಭದಲ್ಲಿ ನಾವು ಗೌರವಿಸುವಂತದ್ದು ನಮ್ಮ ಸಂಸ್ಕಾರ, ಸಂಸ್ಕೃತಿಯವರು. ಬಹಳ ದೊಡ್ಡ ಸನ್ಮಾನ ಪತ್ರವನ್ನು ಇವತ್ತು ಮಾಡಿದ್ದಾರೆ. ಎಲ್ಲವನ್ನ ಚಿಕ್ಕದಾಗಿ ಒಂದೇ ನಿಮಿಷದಲ್ಲಿ ನಾನು ಹೇಳಿ ಮುಗಿಸ್ತೇನೆ. ಬಂಧುಗಳೇ, ಬದ್ರುದ್ದೀನ್ ಎನ್ನುವಂಥದ್ದು ಒಬ್ಬ ಒಳ್ಳೆಯ ಆಟಗಾರ. ರಾಮಕೃಷ್ಣ ಪ್ರೌಢಶಾಲೆ ಹರೇಕಳದಲ್ಲಿ ಹಳೆ ವಿದ್ಯಾರ್ಥಿ, ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಕೂಡ ಹಳೆ ವಿದ್ಯಾರ್ಥಿ. ಇವತ್ತು 10ನೇ ತರಗತಿ ಪಾಸ್ ಆಗಿದ್ರು ಕೂಡ ಆ ಮಾಡಿದಂತ ವ್ಯಕ್ತಿಯ ಸಾಧನೆ ಅದಷ್ಟು ಡಿಗ್ರಿ MA ಆಗ್ಬೋದು, ಸ್ನಾತಕೋತ್ತರ ಪದವಿಯವರು ಮಾಡಿದಷ್ಟು ಒಂದು ಒಳ್ಳೆಯ ಕೆಲಸಗಳನ್ನ ಮಾಡಿ ಇವತ್ತು ಗ್ರಾಮದಲ್ಲಿ ಗುರುತಿಸಿಕೊಂಡವರು. ವಿಶೇಷವಾಗಿ ಇವತ್ತು ನೀವು ಹೇಳಿರ್ಬೋದು, ಪಂಚಾಯತ್ ನಿರ್ಮಾಣ ಆಗಿದೆ, ಮತ್ತೆ ತ್ಯಾಜ್ಯ ವಿಲೇವಾರಿ ಘಟಕ ಆಗಿದೆ, ಒಂದು ಕಡೆ ಆಸ್ಪತ್ರೆ ಆಗ್ತಾ ಇದೆ, ದೊಡ್ಡ ಬ್ರಿಡ್ಜ್ ಆಗಿದೆ. ಅದಕ್ಕೆಲ್ಲ ಆಗ್ಬೇಕು ಅಂತಾದ್ರೆ ಇವತ್ತು ಶಾಸಕರು ಎಲ್ಲದಕ್ಕೂ ಪ್ರೇರಕ ಶಕ್ತಿಯಾಗಿದ್ದಾರೆ. ಆದ್ರೆ ಅದನ್ನ ಪರಿಪೂರ್ಣವಾಗಿ ಕೆಲಸ ಮಾಡಿಸ್ಲಿಕ್ಕೆ ಒಬ್ಬ ಯಜಮಾನ ಬೇಕು.
ಒಬ್ಬ ವ್ಯಕ್ತಿ ನಾವು ಮನೆ ಕಟ್ತೇವೆ, ಒಳ್ಳೆಯ ಪಂಚಾಂಗ ಮಾಡಿ ದೊಡ್ಡ ಮನೆ ಕಟ್ತೇವೆ, ನಾವು ಅಲ್ಲಿ ಇಲ್ಲ ಅಂತಂದ್ರೆ ಆ ಕೆಲಸಗಳು ಆಗುದಿಲ್ಲ. ಇದನ್ನು ಪ್ರತಿಯೊಬ್ಬರು ಕೂಡ ಒಪ್ಪಬೇಕಾದಂತ ಸತ್ಯಾಂಶ. ಅದು ಒಳ್ಳೆ ರೀತಿಯಲ್ಲಿ ಕೆಲಸ ಆಗಬೇಕು, ಅಪ್ ಟು ಡೇಟ್ ವರ್ಕ್ ಆಗಬೇಕು, ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಸಮಯಕ್ಕೆ ಮುಗಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಬ್ಬ ಯಜಮಾನ ಬೇಕು. ಅಂತ ಯಜಮಾನಿಕೆ ಸ್ಥಿತಿಯಲ್ಲಿ ನಿಂತ್ಕೊಂಡು ಒಬ್ಬ ಕೆಲಸ ಪಾಪ 5 ಗಂಟೆಗೆ ನೋಡಿದ್ರೆ ಇಲ್ಲಿ ಭದ್ರತೆ ಇರ್ತಾರೆ, ರಾತ್ರಿ 12 ಗಂಟೆ ತನಕ ಮನುಷ್ಯ ಇಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅದು ಊಟ ಮಾಡ್ತಾರ, ಚಹಾ ಕುಡಿತಾರ, ನಿದ್ರೆ ಮಾಡ್ತಾರ, ಪ್ರಾರ್ಥನೆ ಮಾಡ್ತಾರ, ಅದು ಯಾರು ಕೇಳಿದವರಲ್ಲ, ನೋಡಿದವರಲ್ಲ. ಅಂತ ಒಬ್ಬ ವ್ಯಕ್ತಿಯನ್ನ, ಅದು ಮಾತ್ರ ಅಲ್ಲದೆ ಇವತ್ತು ಪ್ರತಿಯೊಂದು ಶಾಲೆಗಳು ಇಲ್ಲಿ ನಡೆಯತಕ್ಕ ಒಂದು ಪ್ರಾಥಮಿಕ ಗೌರ್ಮೆಂಟ್ ಶಾಲೆ ಆಗಿರ್ಬೋದು, ನಮ್ಮ ಅನುದಾನಿತ ಶಾಲೆ ಆಗಿರ್ಬೋದು, ಆಚೆ ರಾಜಗುಡ್ಡೆ ಶಾಲೆ ಆಗಿರ್ಬೋದು, ಆ ಮೂಲಭೂತ ವ್ಯವಸ್ಥೆಗಳಿಗೆ ಪೂರಕವಾಗಿ ಇವತ್ತು ಕೆಲಸ ಮಾಡಿದ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅದು ಬದ್ರುದ್ದೀನ್. ನೀವು ಜೋರದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಮಾಸ್ಟರ್, ನಿಮಗೆ ಎಂತ ಬೇಕು ಶಾಲೆಗೆ? ಅವರ ಒಂದು ಇವತ್ತು ಅನುದಾನಿತ ಶಾಲೆಗೆ ಯಾವುದು ಸಿಗುವುದಿಲ್ಲ ಸವಲತ್ತುಗಳು. ಇವತ್ತು ದೊಡ್ಡ ಶಾಸಕರಿಗೆ ಕೂಡ ಗೊತ್ತಿದೆ ಅದರ ಹಿಂದಿನ ಗುಟ್ಟು ಏನೆಲ್ಲ ಇದೆ ಅಂತೇಳಿ. ಆದ್ರೂ ಅದಕ್ಕೆ ಶಾಲೆಗೆ ಏನು ಕೊಡಬಹುದು ಅವರಿಂದ ಸಾಧ್ಯ ಇದೆ ಎಂಬುದನ್ನ ಆಲೋಚನೆ ಮಾಡಿ, ಸರ್ ಖಂಡಿತ ಯಾವ್ದು ಆಗ್ತದೆ ನಮ್ಮ ಕಾಲಿಗೆ, ನಾನು ಕಲಿತ ಶಾಲೆ ಅರೆಕಳ ರಾಮಕೃಷ್ಣ ಪ್ರೌಢಶಾಲೆ, ಏನ್ ನನ್ನಿಂದ ಏನು ಮಾಡ್ಲಿಕ್ಕೆ ಆಗ್ತದೆ, ಈ ಒಂದು ಯೋಜನೆ ಬಿಟ್ಟು ಏನು ಮಾಡ್ಲಿಕ್ಕೆ ಸಾಧ್ಯ ಉಂಟು ಅಂತ ಕೇಳಿ ಆ ವ್ಯಕ್ತಿಗೆ ಆಸೆಯಿಂದ ಮಾಡುವಂತ ಒಬ್ಬ ವ್ಯಕ್ತಿ ಅಂತೇಳಿ ಇದ್ರೆ ಅದು ಬದ್ರುದ್ದೀನ್ ಫರೀದ್ನಗರ ಅಂತ ಹೇಳಲಿಕ್ಕೆ ಇವತ್ತು ಹೆಮ್ಮೆಯಿಂದ ನಾನು ಹೇಳಿಕೊಳ್ತೇನೆ. ಇವತ್ತು ಪಂಚಾಯತ್ ಆಯ್ತು, ಎಷ್ಟೋ ಕೋಟಿ ಇದೆ. ಇವತ್ತು ಪಂಚಾಯತ್ ಅಲ್ಲಿ ಅನುದಾನ ಅಷ್ಟೆಲ್ಲ ಇಲ್ಲ ಇಷ್ಟು ದೊಡ್ಡ ಕಟ್ಟಡ ಕಟ್ಟಲಿಕ್ಕೆ. ಆದ್ರೂ ಏನೇನು ಎಷ್ಟೆಷ್ಟು ದೊಡ್ಡ ಇವತ್ತು ಓದಿ ಅವರ ಆ ಪೇಪರ್ ಅಲ್ಲಿ ನೀವು ಲೇಖನವನ್ನು ಓದಿ, ಅದರಲ್ಲಿ ಯಾವುದೇ ಇದು ಬೇಡ, ಅಸಡ್ಡೆ ಬೇಡ. ಆ ಪೇಪರ್ ಬಂದಂತ ಲೇಖನವನ್ನ ನಾವು ಪ್ರತಿಯೊಬ್ಬರು ಓದಬೇಕು. ಎಲ್ಲಿಂದ ಇಲ್ಲಿ ಯಾರ್ಯಾರು ಕೊಡ್ತಾರೆ ಅಂತೇಳಿ ಹುಡುಕಿ ಎಲ್ಲಿಂದಲ್ಲಿ ಆ ಅನುದಾನವನ್ನು ತರಿಸಿ ಇವತ್ತು ಊರಿಗೆ ದೊಡ್ಡದೊಂದು ಪಂಚಾಯತ್ ಇದೆ ಅಂತ ಹೇಳಿದ್ರೆ ಇದು ನಮ್ಮೆಲ್ಲರ ಸೊತ್ತು. ಅದು ಕೇವಲ ಇದು ಇಲಾಖೆಯ ಸರ್ಕಾರದಲ್ಲ, ಪ್ರತಿಯೊಬ್ಬ ನಾಗರಿಕರ ಸೊತ್ತು ಅಂತ ಹೇಳಿದ್ರೆ ಅದು ಅರೆಕಳ ಗ್ರಾಮ ಸೌಧ. ಇಷ್ಟು ದೊಡ್ಡ ತಲೆ ಎತ್ತಿ ನಿಂತಿದೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ. ಎಲ್ಲರೂ ಕೂಡ ಬಂದು ಒಂದು 10 ನಿಮಿಷ ಕೂತ್ಕೊಳ್ಬಹುದು. ಗ್ರಂಥಾಲಯ ನೋಡಿ, ಅದರ ಪ್ರತಿಯೊಂದು ಚಟುವಟಿಕೆ ನೋಡಿ. ನಾನು ಯಾಕೆ ಈ ಮಾತ್ರ ಹೇಳಿದೆ ಅಂತಂದ್ರೆ, ಕಟ್ಟಡ ಕಟ್ಟಬಹುದು, ದೊಡ್ಡ ವಿಚಾರ ಅಲ್ಲ, ಹಣ ಬರ್ತದೆ, ಕಟ್ಟಲಿಕ್ಕೆ ದೊಡ್ಡ ಪ್ರಶ್ನೆ ಅಲ್ಲ. ಆದರೆ ಅದನ್ನ ಸಿಸ್ಟಮ್ಯಾಟಿಕಲ್ ಎಲ್ಲಿ ಏನಾಗಬೇಕು, ಯಾವ್ದು ಬೇಕು, ಪಂಚಾಯತ್ ಅಂತ ಹೇಳಿದ್ರೆ ಮೂಲಭೂತವಾಗಿ ಏನೆಲ್ಲ ಬೇಕು ನೋಡಿ. ಒಂದು ಒಳ್ಳೆಯ ಬಸ್ ಸ್ಟ್ಯಾಂಡ್ ಯಾವ ರೀತಿಯಲ್ಲಿ, ಅದಕ್ಕೆ ಫರೀದ್ರವರ ಒಂದು ಹೆಸರನ್ನು ಇಟ್ಟುಕೊಂಡು, ಅದು ಯಾಕೆ ಲೈಫ್ ಲಾಂಗ್ ಅದನ್ನು ನೆನಪಿಡಬೇಕು. ಯಾಕಂದ್ರೆ ಅದಕ್ಕೆ ಶಕ್ತಿಯಾಗಿ ಫರೀದ್ ಅವರ ಒಂದು ಆತ್ಮ ಕೂಡ ಇಲ್ಲಿ ಇರುತ್ತೆ. ಯಾಕಂದ್ರೆ ಅವರು ಮೊದಲು ಫೌಂಡೇಶನ್ ಹಾಕಿದವರು ಅವರು, ಅದ ನಂತರ ಈಚೆ ಬನ್ನಿ ಅಂಗನವಾಡಿ, ಗ್ರಂಥಾಲಯ. ಇವತ್ತು ಅರ್ಧ ಗಂಟೆ ಕೂತ್ಕೊಳ್ಬೇಕು, ಎಲ್ಲೆಲ್ಲೂ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಳ್ಬೇಕು ಅಂತಿಲ್ಲ. ಗ್ರಂಥಾಲಯ ಅಷ್ಟು ಅದ್ಭುತವಾದಂತ ಎಂತೆಂತ ಒಳ್ಳೊಳ್ಳೆ ಪುಸ್ತಕ, ಒಮ್ಮೆ ಅದನ್ನು ಬಿಡಿಸಿ ನೋಡಿ. ನಾವು ಪ್ರತಿಯೊಬ್ಬರು ಕೂಡ ಅದನ್ನೊಮ್ಮೆ ನೋಡಿ. ಆ ಕಡೆ ನಿಮ್ಮ ಉದ್ಯಾನವನವನ್ನು ನೋಡಿ, ಈ ಕಡೆ ಸುಸಜ್ಜಿತವಾದ ಟಾಯ್ಲೆಟ್ ಕೂಡ ಬಹಳ ಇಂಪಾರ್ಟೆಂಟ್. ಮತ್ತೆ ಪ್ರತಿಯೊಬ್ಬರಿಗೂ ಕೂಡ ಕೂತ್ಕೊಳ್ಳಿಕ್ಕೆ ಆಸನ ವ್ಯವಸ್ಥೆಗಳು, ಒಳ್ಳೆ ಸಭಾಂಗಣ, ಮೇಲ್ಗಡೆ ಹೋದ್ರು ಕೂಡ ಕೂತ್ಕೊಂಡು ಅರ್ಧ ಗಂಟೆ ನಾವೆಲ್ಲ ರೆಸ್ಟ್ ತಗೊಳ್ಳುವಂತ ಒಂದು ಸಭಾಂಗಣ ಬಹಳ ಒಳ್ಳೆ ರೀತಿಯಲ್ಲಿ. ಎಲ್ಲ ಪರಿಕಲ್ಪನೆಗಳು ಅದು ಶಾಸಕರಿಗಿದ್ರು ಕೂಡ ನಮ್ಮ ಅದರ ಅಪ್ ಟು ಡೇಟ್ ವರ್ಕ್ ಮಾಡಿದವರು ಶ್ರೀಯುತ ಬದ್ರುದ್ದೀನ್ ಅವರು. ವಿಶೇಷವಾಗಿ ಇವತ್ತು ಎಷ್ಟೆಲ್ಲ ಖಾಲಿ ಸ್ಥಳಗಳು ಉಂಟು, ನಾವು ಅದನ್ನ ಬೇರೆ ಎಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಇವತ್ತು ಆ ಮನುಷ್ಯ ಏನ್ ಮಾಡಿದ್ರು, ಖಾಲಿ ಸ್ಥಳಗಳು ಎಲ್ಲಿ ಉಂಟು ಅಂತ ನೋಡ್ಬಿಟ್ಟು ಅಲ್ಲಿ ಒಂದು ಊರಿಗೆ ಒಂದು ಆಸ್ಪತ್ರೆ ಆಗ್ಬೇಕು ಅಂತ ಹೇಳಿ ಅದು ಮಾಡ್ಲಿಕ್ಕೆ ಜನ ಇದ್ರೆ, ಆದ್ರೆ ಅದ್ರ ಹಿಂದೆ ವರ್ಕ್ ಮಾಡುವ ಬೇಕಲ್ಲ ಒಬ್ಬ ಕೆಪಾಸಿಟಿ ಅಂತ ಒಬ್ಬ ವ್ಯಕ್ತಿ. ಅದು ಯಾಕೆ ನಾನು ಇವತ್ತು ಎಲ್ಲ ಪಂಚಾಯತ್ ಸದಸ್ಯರ ಸಹಕಾರ ಇದೆ, ಆದ್ರೂ ಅವರೆಲ್ಲರನ್ನು ಕೂಡ ಒಟ್ಟಿಗೆ ಕೊಂಡೋಗುವ ಒಂದು ರಥದಲ್ಲಿ ಕೊಂಡೋಗುವಂತ ಕೆಲಸ ಸಣ್ಣ ಕೆಲಸ ಅಲ್ಲ. ಆ ವ್ಯಕ್ತಿ ಆ ಪ್ರಾಯದಲ್ಲಿ 35 ವರ್ಷದ ಒಳಗಿನ ಆ ದೇವರು ಕರುಣಿಸಿದ್ದು ಅಂತ ಒಂದು ವ್ಯಕ್ತಿಯನ್ನ ಇವತ್ತು ಗ್ರಾಮಕ್ಕೆ ಕೊಟ್ಟದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ, ಅವರ ಕನಸುಗಳು ಏನುಂಟು ಎಲ್ಲ ನೆನಸಾಗ್ಲಿ. ಆ ಒಂದು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲ, ಅದನ್ನು ದುಡಿತಾರೆ ಮನುಷ್ಯ. ಜಾತಿ ನೋಡುದಿಲ್ಲ, ಧರ್ಮ ನೋಡುದಿಲ್ಲ. ನಾನು ಕಣ್ಣಾರೆ ನೋಡಿದ್ದೇನೆ. ಇವತ್ತು ನಾನು ಕುಸ್ತಿ ಜಿಲ್ಲಾ ಮಟ್ಟದ ಕುಸ್ತಿ ಮಾಡುವಾಗ ಅಧ್ಯಕ್ಷರೇ ಎಂತ ಮಾಡ್ತೀರಿ, ಮಾಡ್ಬೇಕು ಏನಾದ್ರು, ಯಾಕಂದ್ರೆ ಕುಸ್ತಿ ಕೊಟ್ಟಿದ್ದಾರೆ ನಮ್ಮ ಆಡಳಿತ ಮಂಡಳಿ ಕೂಡ ಬಹಳ ಪ್ರೀತಿಯಿಂದ ನಮಗೆ ಸಹಕಾರ ಮಾಡಿದ್ದಾರೆ. ನಾನು ಸರ್ ಅದರ ಪ್ರೈಸ್ ಇದ್ದು 22,000 ರೂಪಾಯಿ ಆಯ್ತು. ಎಲ್ಲ ಪಂಚಾಯತಿಯಿಂದ ನಾನು ಹೇಳ್ಬಾರ್ದು ಅದನ್ನ. ಆ ಪಂಚಾಯತ್ ಕ್ರೀಡಾ ನಿಧಿ ಅಂತ ಉಂಟು, ನಾನು ಅದನ್ನ ಫುಲ್ ನಾನು ಕೊಡ್ತೇನೆ ಅಂತೇಳಿ. ಯಾಕೆ ಆ ಮನಸ್ಸು ಬೇಕು, ಮನುಷ್ಯನಿಗೆ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಅಂತ ಒಳ್ಳೆಯ ಮನಸ್ಸನ್ನು ಹೊಂದಿದಂತ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅದು ಶ್ರೀಯುತ ಬದ್ರುದ್ದೀನ್ ಫರೀದ್ನಗರ ಅಂತೇಳಿ ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತಾ ಇದೆಲ್ಲವನ್ನು ಕೂಡ ಹೇಳಿದರೆ. ಎಲ್ಲ ಕೆಲಸಗಳು ಬಹಳ ಒಳ್ಳೆ ರೀತಿಯಲ್ಲಿ, ತ್ಯಾಜ್ಯ ವಿಲೇವಾರಿ ಘಟಕ, ಅದಕ್ಕೆ ನೋಡಿ ಒಂದು ವಾಹನ ಆಗ್ಬೇಕು. ಎಷ್ಟೋ ಪಂಚಾಯತಿಯಲ್ಲಿ ವಾಹನ ಇಲ್ಲ, ಘಟಕ ಇದೆ. ಇವತ್ತು ಘಟಕ ಉದ್ಘಾಟನೆ ಆಗುವ ಮೊದಲೇ ಎನ್ಎಫ್ಐ ಆಸ್ಪತ್ರೆ ಎಲ್ಲ ಖಾಲಿ ಹಿಡಿದ ಮನುಷ್ಯ ಒಂದು ಒಳ್ಳೆ ಫ್ರೀ ಆಗಿ ಫರಾದ್ ಅವರು ಕೊಟ್ಟದ್ದು, ಅವರು ಮರೀಲಿಕ್ಕಿಲ್ಲ. ಒಂದು ಒಳ್ಳೆ ವಾಹನ ಫ್ರೀಯಾಗಿ ಉಚಿತವಾಗಿ ಇವತ್ತು ಮನೆಗೆ ಕಸಗಳನ್ನ ತರುದು ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಅಂತ ಹೇಳಿದ್ರೆ ಅದು ಕೂಡ ದೊಡ್ಡ ಒಂದು ಸರ್ವಿಸ್, ಅದು ಸೇವೆ ಅಂತ ಹೇಳಿ ವಿಶೇಷವಾಗಿ ಅಭಿನಂದನೆ ಮಾಡುತ್ತಾ ಈ ಬದ್ರುದ್ದೀನ್ ಅವರಿಗೂ ಈ ಊರಿನ ಪರವಾಗಿ ಎಲ್ಲರ ಕೈ ಚಪ್ಪಾಳೆಯೊಂದಿಗೆ ಎದ್ದು ನಿಂತು ಅವರಿಗೆ ಪಂಚಾಯತ್ನ ಪರವಾಗಿ ಮತ್ತೆ ಊರಿನ ಪರವಾಗಿ ಎಲ್ಲ ನಡೆದಂತಹ ಸಮಸ್ತ ಪಂಚಾಯತ್ ಸದಸ್ಯರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇವೆ. ಸರ್
ಪೂರ್ವಕವಾಗಿ ಅಭಿಮಾನ ಪೂರ್ವಕವಾಗಿ ಮಾಡಿದಂತಹ ಸನ್ಮಾನ ಇದಾಗಿರುತ್ತೆ. ಇದೀಗ ನಿಮಗೆ ಹರೇಕಳ ಗ್ರಾಮದ ಪಂಚಾಯತ್ನ ಸರ್ವ ಸದಸ್ಯರುಗಳು ಸೇರಿಕೊಂಡು ಸಿಬ್ಬಂದಿ ವರ್ಗದವರು ಸೇರಿಕೊಂಡು ಮಾಡುವಂತಹ ಸನ್ಮಾನ. ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಇಬ್ಬರಿಗೂ ಮಾಡುವಂತಹ ಸನ್ಮಾನ. ಈ ಒಂದು ಪಂಚಾಯಿತಿಯ ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಸೇರಿಕೊಂಡು ಮಾಡುವಂತಹ ಸನ್ಮಾನ ಇದಾಗಿರುತ್ತೆ. ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಸೇರಿಕೊಂಡು ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಮಾಡಿರುವಂತಹ ಸನ್ಮಾನ ಇದಾಗಿರುತ್ತೆ. ಇನ್ನು ಮುಂದಿನದು ಬಹಳ ಮುಖ್ಯವಾದಂತಹ ಸನ್ಮಾನ. ಇದು ಬದ್ರುದ್ದೀನ್ ಇವತ್ತು ಈ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ರಹಸ್ಯರ್ಬೇಕು ಅಂತ ಇದ್ರೆ ಅವರ ಹುಟ್ಟೂರಿನವರು, ಅವರು ಹುಟ್ಟು ಬೆಳೆದಿರುವಂತಹ ಊರಿನವರು, ಅವರ ಮೇಲೆ ಅಪಾರ ಪ್ರೀತಿಯನ್ನ ಇರಿಸಿದಂತವರು. ಫರೀದ್ ನಗರದ ಜನತೆ ಪ್ರೀತಿಪೂರ್ವಕವಾಗಿ, ಅಭಿಮಾನಪೂರ್ವಕವಾಗಿ, ಆದರಪೂರ್ವಕವಾಗಿ ಮಾಡತಕ್ಕಂತಹ ಸನ್ಮಾನ ಇದಾಗಿರುತ್ತೆ. ಫರೀದ್ ನಗರದ ಜನತೆ ಇವತ್ತು ಅಧ್ಯಕ್ಷ ಸ್ಥಾನದಲ್ಲಿ ರಾರಾಜಿಸಬೇಕು ಅಂತ ಇದ್ರೆ ತನ್ನ ಹುಟ್ಟೂರಿನವರು, ತನ್ನ ಆತ್ಮೀಯರು, ತನ್ನ ನೆರೆಹೊರೆಯವರು ಹಾಗೂ ತಾನು ಇವತ್ತು ತನಗೋಸ್ಕರ ದುಡಿದಂತಹ ತನ್ನ ಪ್ರೀತಿಯ ಆತ್ಮೀಯರು ಸೇರಿಕೊಂಡು ಮಾಡುವಂತಹ ಸನ್ಮಾನ ಇದಾಗಿರುತ್ತೆ. ಇನ್ನು ಕೆಲವರಿಗೆ ಅಭಿನಂದನಾ ಕಾರ್ಯಕ್ರಮ ಇದೆ, ಅದನ್ನು ಬದ್ರುದ್ದೀನವರನ್ನು ನೆನೆಸಿಕೊಳ್ಳಿ. ಇಂಜಿನಿಯರ್ ಆದಂತಹ ನಿತಿನ್ ರವರಿಗೆ ನಮ್ಮ ಶಾಸಕರು ಮೊಮೆಂಟೋ ನೀಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಫ್ಲಾಯ್ಡ್ ರವರಿಗೂ ಕೂಡ, ಲವನ್ ರವರು ಕೂಡ ವೇದಿಕೆ ಬರಬೇಕು. ನಮ್ಮ ಶಾಸಕರು ನೆರವೇರಿಸಿಕೊಡ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ನಿತಿನ್ ರವರು ಈ ಒಂದು ಕಟ್ಟಡಕ್ಕೆ ಬಹಳ ನಮಗೆ ಅದರ ಬಹಳ ಮುತುವರ್ಜಿ ವಹಿಸಿದಂತವರು. ಇನ್ನೊಬ್ರು ಇನ್ನು ಇದಕ್ಕೆ ಮುತುವರ್ಜಿ ವಹಿಸಬೇಕಾದವರು ಲಾಯ್ಡ್ ರವರು. ಲವನ್ ರವರು ಇಲ್ಲಿದ್ದಾರೆ. ಲವನ್ ಈ ಪಂಚಾಯತ್ ಕಟ್ಟಡವು ನಮ್ಗೆ ಇದರ ಇಂಟೀರಿಯರ್ ನ ವ್ಯವಸ್ಥೆ ಮಾಡಬೇಕಂತ ನಾವು ಹೇಳಿದಾಗ ಪಂಚಾಯತರೆಲ್ಲ ಈ ಒಂದು ಸುಸಜ್ಜಿತವಾಗಿ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಸಂಪೂರ್ಣ ಸಹಕಾರ ನೀಡಿದಂತಹ ಬರಕ ಇವರ ನಮ್ಮ ಅದರ ಕಾರ್ಯನಿರ್ವಹಣಾ ಅಧಿಕಾರಿಯಾದಂತಹ ನೌಶಲ್ ರವರನ್ನು ನಮ್ಮ ಶಾಸಕರು, ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಸೇರಿ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ.
ನಮಗೆ ಇಲ್ಲಿಗೆ ಹವಾನಿಯಂತ್ರಣ ಮತ್ತು ವಾಟರ್ ಕೂಲರ್ ಒದಗಿಸಿದಂತ ಮರ್ಹೂಮ್ ಅಬ್ದುಲ್ ಮಜೀದ್ ರವರ ಪುತ್ರಿಯಾದಂತ ರಂಜೀನ್ ರವರು ವೇದಿಕೆಯನ್ನು ಸೇರಿಕೊಳ್ಬೇಕು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮ ಶಾಸಕರು ಅವರನ್ನು ಅಭಿನಂದಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಬ್ಬರು ನಾವು ಯಾರು ಮರೀಲಿಕ್ಕಿಲ್ಲ, ಇಮ್ತಿಯಾಜ್ ರವರು ಗುತ್ತಿಗೆದಾರರು, ಇಫ್ರಾ ಕನ್ಸ್ಟ್ರಕ್ಷನ್ ಇದರ ಮಾಲಕರು ಕೂಡ ಹೌದು. ಈ ಒಂದು ಪಂಚಾಯತ್ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ನಾವು ಯಾವುದೆಲ್ಲ ಅಗತ್ಯ ವಸ್ತುಗಳು ಬೇಕು ನಾವು ಹೇಳಿದಾಗ ಕ್ಲಪ್ತ ಸಮಯಕ್ಕೆ ನಮಗೆ ಕೊಟ್ಟು ಸಹಕರಿಸಿ ಅನುದಾನ ಭರ್ತಿ ಇಲ್ಲದಿದ್ದರೂ ಕೂಡ ನಮಗೆ ಒದಗಿಸಿದ್ದಾರೆ. ಇಮ್ತಿಯಾಜ್ ಅವರಿಗೆ ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲರ ವತಿಯಿಂದ ಶಾಸಕರು ಅವರಿಗೊಂದು ಗೌರವವನ್ನು ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರಿಗೆ ಹರೇಕಳ ಗ್ರಾಮ ಪಂಚಾಯತ್ನ ಸರ್ವ ಸದಸ್ಯರುಗಳು ಸೇರಿಕೊಂಡು ಮಾಡುವಂತಹ ಅಭಿನಂದನ ಪೂರ್ವಕವಾದಂತಹ ಪ್ರೀತಿಪೂರ್ವಕವಾದಂತಹ ಸನ್ಮಾನ ಇದಾಗಿರುತ್ತೆ. ಈ ಒಂದು ಕಟ್ಟಡಕ್ಕಾಗಿ ಪ್ರೀತಿಯಿಂದ ನೀವು ಮುಂದೆ ಹೋಗಿ ನಿಮ್ಮ ಹಿಂದೆ ನಾನು ಇದ್ದೇನೆ ಅನ್ನುವಂತಹ ಮಾತಿನೊಂದಿಗೆ ಈ ಕಟ್ಟಡ ಪೂರ್ಣವಾಗುವಂತಹ ಈ ಒಂದು ಸಂದರ್ಭದಲ್ಲಿ ಕೂಡ ನಮ್ಮ ಜೊತೆಗಿರುವಂತವರು ಇಂದಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೂಡ ವಹಿಸಿಕೊಂಡಿರುವಂತಹವರು ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರು. ಪಂಚಾಯತ್ನ ಸರ್ವ ಸದಸ್ಯರು ಸೇರಿಕೊಂಡು ಮಾಡುವಂತಹ ಸನ್ಮಾನ ಇದಾಗಿರುತ್ತೆ. ಪದ್ಮಶ್ರೀ ಪುರಸ್ಕೃತ ಅಕ್ಷರ ಸಂತ ಹರೇಕಳ ಹಾಜಬ್ಬರನ್ನು ಗೌರವಿಸಬೇಕಂತ ನಾನು ಎಲ್ಲರೂ ನಮ್ಮ ರವೀಂದ್ರ ಮಾಸ್ಟರ್ ಎಲ್ಲರೂ ಸೇರಿ ಲತೀಫ್ ಅವರು ಎಲ್ಲರೂ ಸೇರಿ ಅವರನ್ನು ನಮ್ಮ ಊರಿಗೆ ಒಳ್ಳೆಯ ಹೆಸರನ್ನ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಂದವರು ಹಾಜಬ್ಬ ಹರೇಕಳ ಅವರು. ಗೌರವ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಇದು ಈ ಗ್ರಾಮ ಪಂಚಾಯತ್ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಈ ಊರಿಗೆ ಮತ್ತು ಈ ಜಿಲ್ಲೆಗೆ ಮತ್ತು ರಾಷ್ಟ್ರಕ್ಕೆ ಹೆಸರನ್ನು ತಂದುಕೊಟ್ಟಂತ ಹರೇಕಳ ಹಾಜಬ್ಬರನ್ನ ಗೌರವಿಸ್ತಾ ಇದ್ದಾರೆ ಮಾನ್ಯ ಶಾಸಕರು ಮತ್ತು ಎಲ್ಲ ಅತಿಥಿ ಹಿರಿಯರು ಅಭಿನಂದಿಸ್ತಾ ಇದ್ದಾರೆ. ಜೋರದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಹರೇಕಳ ಹಾಜಬ್ಬರಿಗೆ ಶಿಕ್ಷಣಕ್ಕೆ ಕ್ರಾಂತಿಯನ್ನ ತಂದಂತಹ ಶ್ರೀಯುತ ಹರೇಕಳ ಹಾಜಬ್ಬ ಅವರಿಗೆ ಮತ್ತೊಮ್ಮೆ ವಂದನೆಗಳನ್ನ ಸಲ್ಲಿಸುತ್ತಾ ಮಂಗಳೂರಿನ ಮಾಜಿ ಯುವರಾದಂತ ನಾಗರಾಜ್ ಸರ್ ಅವರು ಕೂತ್ಕೊಳ್ಬೇಕು. ಅವರನ್ನು ಕೂಡ ಒಂದು ಅಭಿನಂದಿಸುವಂತಹ ಒಂದು ಕಾರ್ಯಕ್ರಮ ಇದೆ. ಶಾಸಕರೆಲ್ಲ ನೆರವೇರಿಸಿಕೊಡ್ಬೇಕು. ನಂತರ ನಮ್ಮ ನೆಚ್ಚಿನ ನಾಯಕರಾದಂತಹ ಮುಸ್ತಫರನ್ನು ಕೂಡ ಅಭಿನಂದಿಸುವಂತಹ ಒಂದು ಕಾರ್ಯಕ್ರಮ ಇದೆ. ಯಾಕೆಂದ್ರೆ ಅಧಿಕಾರಿಗಳ ಸೇವೆ ಬಹಳ ಇರ್ತದೆ. ಯಾಕೆಂದ್ರೆ ಯಾವುದೇ ಹಣ ಬಿಡುಗಡೆ ಆಗಬೇಕು ಅಂತ ಹೇಳಿದ್ರೆ ಕ್ಲಪ್ತ ಸಮಯಕ್ಕೆ ಬಿಡುಗಡೆ ಆಗಬೇಕು ಅಂತ ಹೇಳಿದ್ರೆ ಅದು ಅಧಿಕಾರಿ ವರ್ಗದವರ ಪಾತ್ರ ಹಿರಿದು. ಈ ನೆಲೆಯಲ್ಲಿ ನಮಗೆ ಕಾರ್ಯನಿರ್ವಹಣಾಧಿಕಾರಿಗಳಾಗಿದ್ದುಕೊಂಡು ನಮ್ಮ ಹರೇಕಳ ಗ್ರಾಮ ಆಗಿರ್ಬೋದು, ಮಂಗಳೂರು ಗ್ರಾಮ ಆಗಿರ್ಬೋದು, ಅದಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನ ಕ್ಲಪ್ತ ಸಮಯಕ್ಕೆ ಎಲ್ಲ ಬಿಲ್ಗಳನ್ನು ಪಾಸ್ ಮಾಡುವ ಮುಖೇನ ನಮಗೆ ಸಹಕಾರ ಮಾಡ್ತಾ ಬಂದವರು ಕಾರ್ಯನಿರ್ವಹಣಾಧಿಕಾರಿಗಳು. ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹರೇಕಳ ಗ್ರಾಮಸ್ಥರ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ಮುಸ್ತಫರ್ ಅವರು ಕೂತ್ಕೊಳ್ಬೇಕಂತ ಕೇಳಿಕೊಂಡು, ಯಾಕೆಂದ್ರೆ ನಮ್ಮ ಬೆನ್ನೆಲುಬಾಗಿ ನಿಂತುಕೊಂಡು ನಮ್ಮ ಸಹಕಾರ ನೀಡಿದಂತವರು. ಅದೇ ರೀತಿ ತ್ಯಾಗಮಾಸುವ ವೇದಿಕೆ ಬರಬೇಕು. ಅವರನ್ನು ಕೂಡ ಒಂದು ಅಭಿನಂದಿಸುವಂತಹ ಕಾರ್ಯಕ್ರಮ ಇದೆ. ಅವರಿಗೆ ನಾಳೆ ನಡೀತದೆ. ಜೋರಾದ ಚಪ್ಪಾಳೆಯೊಂದಿಗೆ ಮೊಹಮ್ಮದ್ ಮುಸ್ತಫರಿಗೆ ಅಭಿನಂದನೆ ಸಲ್ಲಿಸುತ್ತ ಬಂಧುಗಳೇ, ಇಷ್ಟೊಳ್ಳೆಯ ಕಟ್ಟಡ ಎಲ್ಲ ಮೂಲಭೂತ ವ್ಯವಸ್ಥೆಗಳು ಸರಿಯಾಗಿ ನಡೆಯಬೇಕು ಅಂದರೆ ಮೊಹಮ್ಮದ್ ಮುಸ್ತಫರವರ ಸೇವೆ ಅಗ್ರಗಣ್ಯ ರೀತಿಯಲ್ಲಿ ಇರ್ತದೆ. ಈ ಮದ್ರಿದ್ದೀನ್ ಅವರಿಗೆ ಸಂಪೂರ್ಣವಾಗಿ ಸಹಕಾರ ಮಾಡ್ತಾ ಇದ್ದವರು. ಸಂದರ್ಭದಲ್ಲಿ ಕೊರೋನಾ ಸಂದರ್ಭದಲ್ಲಿ ಅವರ ಸೇವೆ ಅದ್ಭುತವಾಗಿತ್ತು. ಆ ಸಂದರ್ಭದಲ್ಲಿ ಹಿಡಿದು ಇವತ್ತಿನ ತನಕ ಸಂಪೂರ್ಣವಾಗಿ ಹರೇಕಳ ಶ್ರೇಯಾಭಿವೃದ್ಧಿಗೋಸ್ಕರ ಸಹಕಾರವನ್ನು ಮಾಡ್ತಾ ಇರುವಂತಹ ಮೊಹಮ್ಮದ್ ಮುಸ್ತಫರವರಿಗೆ ಕೂಡ ತುಂಬ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ತ್ಯಾಗಂದ್ರ ಅವರು ವೇದಿಕೆ ಬನ್ನಿ ಬೇಗ. ಶ್ರೀ ರಾಮಕೃಷ್ಣ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರಾಗಿ ಇದೀಗಾಗಲೇ ಸ್ಕೌಟ್ ನಲ್ಲಿ ಕೂಡ ಶಿಕ್ಷಕರಾಗಿ ಮಕ್ಕಳನ್ನ ನಮ್ಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ಅಂತ ಯಶವಂತ್ ಬೆಲ್ಶೆಟ್ಟಿ ಅವರು ಕೂಡ ವೇದಿಕೆ ಬರಬೇಕು. ಬನ್ನಿ ಬನ್ನಿ ಯಶವಂತ್ ಸರ್. ನಮ್ಗೆ ಈ ಕಟ್ಟಡ ನಿರ್ಮಾಣಕ್ಕೆ ಮತ್ತು ಬೇರೆ ಬೇರೆ ವಿಷಯದಲ್ಲಿ ಸಂಪೂರ್ಣ ಸಹಕಾರವನ್ನು ನೀಡಿದಂತಹ ತ್ಯಾಗಂ ಸರ್ ಅವರು, ಅದೇ ರೀತಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದಂತಹ ಯಶವಂತ್ ಬೆಲ್ಶೆಟ್ಟಿ ಅವರಿಗೆ ಹರೇಕಳ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ
ಹರೇಕಳ ಗ್ರಾಮ ಪಂಚಾಯತ್ನ ಜೋರದ ಚಪ್ಪಾಳೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ನಮ್ಮ ಪಿಡಿಒ ಆಗಿರುವಂತಹ ಯಶವಂತ ಬೆಚ್ಚಡೆ ಸರ್ ಅವರಿಗೆ ಬಹಳ ಕ್ರಿಯಾಶೀಲ ಕರ್ತವ್ಯವನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ನೀಡಿ ಬಂದಂತ ಯಶವಂತ ಬೆಚ್ಚಡೆ ಅವರಿಗೆ ಜೋರದ ಚಪ್ಪಾಳೊಂದಿಗೆ ಅಭಿನಂದನೆಗಳು. ನಮ್ಮ ಇಒ ರಾಜಣ್ಣನವರು ಕೂಡ ದಯವಿಟ್ಟು ರಾಜನ್ ಅವರು ಕೂಡ ಸನ್ಮಾನ ಪೀಠದಲ್ಲಿ ಉಪಸ್ಥಿತರಿದ್ದು ತಮ್ಮದಾದ ಈ ಅಭಿನಂದನೆ ಸ್ವೀಕರಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಜೋರದ ಚಪ್ಪಾಳೊಂದಿಗೆ ಅವರಿಗೆ ಕೂಡ ಧನ್ಯವಾದಗಳನ್ನ ಸಲ್ಲಿಸುವ ಕಾರ್ಯನಿರ್ವಹಣಾಧಿಕಾರಿಗಳು ರಾಜಣ್ಣ ಅವರಿಗೆ ಗ್ರಾಮಸ್ಥರ ಪರವಾಗಿ ಶಾಲೆ ಹೊದಿಸಿ ನೂತನ ಕಾಣಿಕೆ ನೀಡಿ ಗೌರವಿಸ್ತಾ ಇದ್ದೇವೆ. ಕಾರ್ಯದರ್ಶಿಯವರಾದಂತಹ ತಾರಕ್ಷಿ ಮೇಡಮ್ ಕೂಡ ವೇದಿಕೆ ಬರಬೇಕು. ದಯವಿಟ್ಟು ತಾರಾಕ್ಷಿ ಮೇಡಮ್ ಅದ್ಭುತವಾದಂತ ಖೋಖೋ ಪ್ಲೇಯರ್ ಕೂಡ ಹೌದು ತಾರಾಕ್ಷಿ ಮೇಡಮ್ ಅವರು. ಒಳ್ಳೆಯ ಕ್ರೀಡಾಪಟು. ಕ್ರೀಡೆಯಲ್ಲಿ ಯಾವ ರೀತಿ ಸಾಧನೆಯನ್ನು ಮಾಡಿದ್ರು ಅದೇ ರೀತಿ ಪಂಚಾಯತಿಯಲ್ಲಿ ಕೂಡ ಅದ್ಭುತವಾಗಿ ನಿನ್ನೆ ತನಕ ಎಲ್ಲ ಕೆಲಸಗಳನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಬಂದವರು. ತಾರಾಕ್ಷಿ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಕೀರ್ತಿ ಚಿಕ್ಕದಾದ್ರೂ ಮೂರ್ತಿ ದೊಡ್ಡದು ಅಂತ ಹೇಳಿದ ಹಾಗೆ ಎಲ್ಲ ಕೆಲಸಗಳನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇರುವಂತಹ ತಾರಾಕ್ಷಿ ಅವರಿಗೆ ಅಭಿನಂದನೆಗಳು. ನನ್ನೊಟ್ಟಿಗೆ ಬೆನ್ನೆಲುಬಾಗಿ ನಿಂತುಕೊಂಡು ಈ ಪಂಚಾಯತ್ನ ಎಲ್ಲ ಕಾರ್ಯಕ್ರಮಗಳಿಗೆ ಇದು ಮಾಡಿದಂತ ಸಹಕಾರ ನೀಡಿದಂತ ನನ್ನ ಎಲ್ಲ ಪಂಚಾಯತ್ ಸದಸ್ಯರು, ನಾವು ಚುನಾವಣೆ ಸಂದರ್ಭದಲ್ಲಿ ಪಕ್ಷ ಇಲ್ಲದಿದ್ದರೂ ಬೇರೆ ಬೇರೆ ಬೆಂಬಲಿತವಾಗಿ ಇಲ್ಲಿ ಬರ್ತಾ ಇದ್ದಾರೆ. ಆದ್ರೆ ನಮ್ಮ ಪಂಚಾಯತ್ನಲ್ಲಿರುವಂತಹ 18 ಸದಸ್ಯರ ವೇದವಾಕ್ಯ ಒಂದೇ ಆಗಿರ್ತದೆ. ನಮ್ಮ ಗ್ರಾಮದ ಅಭಿವೃದ್ಧಿ ಅದರ ಫಲವಾಗಿ ಆಗಿರ್ತದೆ. ನಾವು ಇಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಕಾರಣ ನನ್ನ ನೆಚ್ಚಿನ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರನ್ನು ಮಾನ್ಯ ಶಾಸಕರು ಮೊಮೆಂಟೊ ನೀಡಿ ಗೌರವಿಸಿಕೊಳ್ಳಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅಬ್ದುಲ್ ಮಜೀದ್, ಅಬ್ದುಲ್ ಸತ್ತಾರ್, ಮೊಹಮ್ಮದ್ ಹನೀಫ್, ಅಬೂಬಕರ್ ಸಿದ್ದಿಕ್, ಅನಿತಾ ಡಿಸೋಜಾ, ಶ್ರೀಮತಿ ಗುಲಾಬಿ, ಬಶೀರ್ ಎಸ್ಎಂ, ಅನೀಸುರ್ ರೆಹಮಾನ್, ಅಶ್ರಫ್ ಹಾಲಡ್ಕ, ರೆಹನಾ, ರಫೀಕ್, ಅದೇ ರೀತಿ ನಮ್ಮ ಪಂಚಾಯತ್ನ ಸಿಬ್ಬಂದಿಗಳಾದಂತಹ ಜೋರದ ಚಪ್ಪಾಳೊಂದಿಗೆ ಅಭಿನಂದನೆ ಸಲ್ಲಿಸುವ ಎಲ್ಲ ವಾರ್ಡ್ಗಳ ಸದಸ್ಯರಾಗಿಕೊಂಡು ವಾರ್ಡ್ಗಳ ಸಮಸ್ಯೆಯನ್ನ ಅಚ್ಚುಕಟ್ಟಾಗಿ ಅದಕ್ಕೆ ಸ್ಪಂದನೆ ಕೊಡುವಂತಹ ಎಲ್ಲ ಪಂಚಾಯತ್ ಸದಸ್ಯರುಗಳಿಗೆ ಅಭಿನಂದನೆಗಳು. ವಿಶೇಷವಾಗಿ ಎಲ್ಲ ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳಿಗೆ ಕೂಡ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ನಮ್ಮ ಪಂಚಾಯತ್ ಸಿಬ್ಬಂದಿಗಳಾದಂತಹ ಶ್ರೀಮತಿ ಜಯಶ್ರೀ, ಶ್ರೀಮತಿ ಸರಿತಾ, ಜೋರದ ಚಪ್ಪಾಳೆ ಕಟ್ಟೋಣ. ಫರ್ಜಾನಾ ಇವರೆಲ್ಲರೂ ವೇದಿಕೆ ಬರಬೇಕು. ಶ್ರೀಮತಿ ಜಯಶ್ರೀ ಅವರ ಸೇವೆ ಕೂಡ ಅಪಾರ. ಎಲ್ಲ ಸಂದರ್ಭದಲ್ಲೂ ಕೂಡ ಬೆಳಗ್ಗೆಯಿಂದ ಸಂಜೆ ತನಕ ಬಹಳ ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಿಸ್ತಾ ಬರ್ತಿರುವಂತಹ ಜಯಶ್ರೀ ಮೇಡಮ್ ಅವರು, ಹಾಗೆ ಸವಿತಾ ಅವರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಕೂಡ ನಾಜಿಮಿನ ಕೆಲಸ ಕೂಡ ಬಹಳವಾಗಿತ್ತು. ಇವತ್ತು ಆಮಂತ್ರಣ ಪತ್ರಿಕೆ ಹಂಚುವಿಕೆಯಿಂದ ಹಿಡಿದು ಎಲ್ಲ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಬಂದಿರುವಂತಹ ಹರೇಕಳ ಗ್ರಾಮ ಪಂಚಾಯತ್ನ ಸರ್ವ ಸಿಬ್ಬಂದಿ ವರ್ಗದವರಿಗೆ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳು. ಈ ಪಂಚಾಯತ್ ಕಟ್ಟಡವನ್ನು ಉತ್ತಮವಾಗಿ ನಿರ್ಮಾಣ ಮಾಡಿದ್ದಕ್ಕೆ ಸಹಕಾರ ನೀಡುವಂತಹ ಕಾಂಟ್ರಾಕ್ಟರ್ ಆದಂತಹ ಅಬ್ದುಲ್ ಖಾದರ್ ಅವರು ಇದರ ವೇದಿಕೆ ಬರಬೇಕು. ಅದೇ ರೀತಿಯಲ್ಲಿ ಇದರ ಪಿಲ್ಲರ್ನ ವಿನ್ಯಾಸ ಮಾಡಿದಂತಹ BK ಬದ್ರುದ್ದೀನ್ ಅವರು ಕೂಡ ವೇದಿಕೆ ಬರಬೇಕು. ಇಲ್ಲಿಯ ಪೇಂಟಿನ ಇದು ಮಾಡಿದಂತಹ ಉಮೇಶನ್ನ ಆರ್ಟಿಸ್ಟ್ ಅವರು ಕೂಡ ವೇದಿಕೆ ಬರಬೇಕು. ಅದೇ ರೀತಿಯಾಗಿ ಇದರ 3D ವಿನ್ಯಾಸವನ್ನು ನಿರ್ಮಾಣ ಮಾಡಿ ಕೊಟ್ಟಂತಹ ನಮ್ಮ ಜವಾದ್ ಅವರ ತಂಡ, ಇಜಾಜ್, ಎಲ್ಲರೂ 3 ಜನರು ಕೂಡ ವೇದಿಕೆ ಬರಬೇಕು. ಬೇಗ ಸಹಕರಿಸಿದ ಸರ್ವರನ್ನು ಕೂಡ ನೆನೆಸುವಂತದ್ದು ಮತ್ತು ಅವರನ್ನು ಅಭಿನಂದಿಸುವಂತದ್ದು. ಅದೇ ರೀತಿ ನಮ್ಮ ಕೊಣಾಜ ಗ್ರಾಮ ಪಂಚಾಯತ್ ಸದಸ್ಯರು ಈ ಒಂದು ಮುತುವರ್ಜಿಯಿಂದ ಕೆಲಸ ನಿರ್ವಹಿಸಿದಂತ ಇಕ್ಬಾಲ್ ರವರು ಕೂಡ ವೇದಿಕೆ ಬರಬೇಕು. ಅವರನ್ನು ಕೂಡ ನಾವು ಗೌರವಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಇನ್ನೊಬ್ರು ತೈದವರು ಕೂಡ ವೇದಿಕೆ ಬರಬೇಕು. ಮತ್ತೆ ನಮ್ಮ ಇಂಜಿನಿಯರ್ ವಿಭಾಗದ ರಾಜ್ಕುಮಾರ್, ಜಯಪ್ರಸಾದ್ ಅವರು ಕೂಡ ವೇದಿಕೆ ಬರಬೇಕು. ನಮ್ಮ ಲೈನ್ಮನ್ ಮೋಹನ್ ದಾಸ್ ಇದ್ರೆ ಅವರು ಕೂಡ ವೇದಿಕೆ ಬರಬೇಕು. ಗಾರ್ಡನ್ ವಸಂತರವರು ಕೂಡ ವೇದಿಕೆ ಬರಬೇಕು. ಮಂಜು ಕೋವಿಡ್ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಉತ್ತಮ ಕೆಲಸವನ್ನು ನಿರ್ವಹಿಸಿದ ಆಶಾ ಕಾರ್ಯಕರ್ತರು ಇಬ್ಬರು ವೇದಿಕೆ ಬರಬೇಕು. ಎಲ್ಲರೂ ಸಿಸ್ಟರ್ ಆದಂತಹ ವತ್ಸಲ, ಶುಭ, ಪ್ರಿನ್ಸಿ, ಸ್ನೇಹಲತಾ ಇವರು ಕೂಡ ವೇದಿಕೆ ಬರಬೇಕು. ಉಮೇಶ್ ರವರು, ನಮ್ಮ ಪಂಚಾಯತ್ ಸಿಬ್ಬಂದಿ ಆದಂತಹ ಉಮೇಶ್ ರವರು ವೇದಿಕೆ ಬರಬೇಕು. ನಮ್ಮ ಅಂಗನವಾಡಿ ಟೀಚರ್ಸ್, ಹೆಲ್ಪರ್ಸ್ ಇದ್ರೆ ತಾವು ಬನ್ನಿ, ಹೆಲ್ಪರ್ಸ್ ಅವರು ಕೂಡ ಬನ್ನಿ. ಇದ್ದಾರೆ ಸುಮಾ ಅವರು
ಎಲ್ಲರೂ ಜೋರ ಚಪ್ಪಾಳೆ ಕಟ್ಟಬೇಕು. ಯಾಕಂದ್ರೆ ಕೊರೋನಾ ಸಂದರ್ಭದಲ್ಲಿ ಮನೆ ಭೇಟಿಯಾಗಿರ್ಬೋದು, ಯಾವುದೇ ಇಂಜೆಕ್ಷನ್ಗಳು ಕೊಡ್ಲಿಕ್ಕೆ ಮಕ್ಕಳಿಗೆ ಮತ್ತೆ ಎಲ್ಲ ಮಹನೀಯರಿಗೆ ಮಹಿಳೆಯರಿಗೆ ಎಲೆಕ್ಟ್ರಿಷಿಯನ್ ಕೆಲಸ ಮಾಡಿದಂತ ನಾಸೀರ್ ಅವರು, ನಾಸೀರ್ ಬನ್ನಿ ಬೇಗ. ಶಿವರಾಮ್ ಚುನ್ನಿ ಅವರ ವೇದಿಕೆ ಬನ್ನಿ. ಇವತ್ತು ಪಟಾಕಿ ಎಲ್ಲ ನೀವೇ ಬಿಟ್ಟದ್ದಲ್ಲ, ಬನ್ನಿ ಬೇಗ ಬೇಗ. ಇನ್ನು ಯಾರದಾದ್ರೂ ಹೆಸರು ಬಿಟ್ಟು ಹೋದ್ರೆ ನಾಳೆ ನೋಡುವ. ಶಾಸಕರಿಗೆ ಇನ್ನು 2 ಗಂಟೆ ಟೈಮ್ ಉಂಟು. 9 ಗಂಟೆವರೆಗೆ ನಮ್ಗೆ ಟೈಮ್ ಕೊಟ್ಟಿದ್ದಾರೆ ಇಲ್ಲಿ ಸಮಯ. ಮುಂದೆ ನಮ್ಮ ಊರಿನ ನಮ್ಮ ನೆಚ್ಚಿನ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ UT ಖಾದರ್ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದು ಶುಭ ಸಂದರ್ಭದಲ್ಲಿ ಅವರು ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ನೂತನ ಕಟ್ಟಡವಾದಂತಹ ಹರೇಕಳ ಗ್ರಾಮ ಸೌಧದ ಉದ್ಘಾಟನೆಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಈ ಒಂದು ಸುಂದರವಾದ ಗ್ರಾಮ ಪಂಚಾಯತ್ ಮತ್ತು ಗ್ರಾಮ ಸೌಧ ಕಟ್ಟಲಿಕ್ಕೆ ಆ ನೇತೃತ್ವ ವಹಿಸಿದಂತಹ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿರುವಂತಹ ಬದ್ರುದ್ದೀನ್ ಫರೀದ್ ನಗರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಉಪಾಧ್ಯಕ್ಷ ಅಂತ ಕಲ್ಯಾಣಕ್ಕೆ ಅವರೇ, ನಮ್ಮಲ್ಲಿ ಹಿರಿಯರು ಗೌರವರಾಗಿರುವಂತಹ ಮೂಡದ ಮಾಜಿ ಅಧ್ಯಕ್ಷರು, ನಮ್ಗೆ ಗೌರವಿತ ಹಿರಿಯ ನಾಯಕರು ಇಬ್ರಾಹಿಂ ಕೋರ್ಜಲಾಕನ್ ಅವರೇ, ನಮ್ಮ ಜೊತೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಹರೇಕಳ ಹಾಜಬ್ಬನವರೇ, ಮಂಗಳೂರು ತಾಲೂಕು ಪಂಚಾಯತ್ನ ಅಧ್ಯಕ್ಷ ಅಂತ ಪಾವು ಮೋನಕ್ಕನವರೇ, ಅದೇ ರೀತಿ ಈ ಒಂದು ಕಟ್ಟಡಕ್ಕೆ ತನ್ನ ಕೊಡುಗೆ ದಾನಿಯಾಗಿ ಕೊಟ್ಟಂತಹ ಸನ್ಮಿತ ಬರಕ ಸಂಸ್ಥೆಯ ಡೈರೆಕ್ಟರ್ ಆಗಿರುವಂತಹ ನಶಾಲ್ ಅವರೇ, ನಮ್ಮಲ್ಲಿ ಆತ್ಮೀಯ ಗೌರವಿತ ನಮ್ಮ ಮಜಿದಾಕನ ಮಗಳಾಗಿರುವಂತಹ ರಂಜೀನಾರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಂತಹ ಇಒ ಆಗಿರುವಂತಹ ರಾಜಣ್ಣ ಅವರೇ, ಅದೇ ರೀತಿ ಇಂದಿನ ಮಾಜಿ ಯುವ ಆಗಿರುವಂತಹ ನಾಗರಾಜ್ ಅವರೇ, ಬಹುಶಃ ಗ್ರಾಮಸ್ಥರ ಪರವಾಗಿ ತಮ್ಮ ದಿಕ್ಸು ಸಂದೇಶ ನೀಡಿದ್ದು ಮಾತ್ರ ಅಲ್ಲ, ಈ ಒಂದು ಗ್ರಾಮದ ಬಹುತೇಕ ವಿದ್ಯಾರ್ಥಿ ತನ್ನ ವಿದ್ಯಾಭ್ಯಾಸ ಕೊಟ್ಟು ವ್ಯಕ್ತಿ ಬೆಳೆಸ ರವೀಂದ್ರ ಮಾಸ್ಟರ್ ಅವರೇ, ನಮ್ಮ ಜೊತೆ ವೇದಿಕೆ ಸನ್ಮಿತರಾಗಿಂತ ಉಲ್ಲಾಲ ಗುತ್ತಿನ ಸನ್ಮಿತ ಅಂತ ದಿನೇಶ್ ರೈ ಅವರೇ, ಅದೇ ರೀತಿ ನಮ್ಮ ಆತ್ಮೀಯ ಗೌರವಿತ ಡೆನ್ನಿಸ್ ಡಿಸೋಸ ತೊಕ್ಕೋಟೂರ್ ಅವರೇ, ಬೊಲ್ಯಾರ್ ಗ್ರಾಮ ಅಧ್ಯಕ್ಷ ಜಸಿಂದರ್ ಅವರೇ, ಕೊಣದ ಗ್ರಾಮ ಅಧ್ಯಕ್ಷ ಚಂಚಲಾಕ್ಷಿ ಅವರೇ, ಕಾರ್ಪೊರೇಟರ್ ಆಗಿರುವಂತ ಲತಿಫಾಖನ್ ಅವರೇ, ನಮ್ಮ ಬ್ಲಾಕಿನ ಅಧ್ಯಕ್ಷರು, ಸೋಮೇಶ್ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು, ಬಹುಶಃ ಸೋಮೇಶ್ವರದ ಕುಂಪಲ ಆಶ್ರಯ ಕಾಲೋನಿಯ ಬಹಳಷ್ಟು ಅಲ್ಲಿ ಮನೆ ನಿರ್ಮಾಣ ಮಾಡಲಿಕ್ಕೆ ಅವತ್ತು ಕಾರಣಕರ್ತರಾಗಿರುವಂಥ ಸದಾಶಿವ್ ಉಲ್ಲಾಲ್ ಅವರೇ, ನಮ್ಮ ಮಾಜಿ ಅಧ್ಯಕ್ಷರಾಗಿರುವಂಥ ಅಚ್ಯುತ ಗಟ್ಟೀರ್ ಅವರೇ, ನಮ್ಮ PD ಆಗಿರುವಂಥ ಕೇಶರ್ ಅವರೇ, ವಲಯ ಕಾಂಗ್ರೆಸ್ ಅಧ್ಯಕ್ಷರು ಮಾಜಿ ಸದಸ್ಯರು ತನ್ನ ಸಂಪರ್ಕ ಸಾಕು ಕೊಟ್ಟಿರುವಂಥ ಬಶೀರ್ ಅವರೇ, ಗುಲಾಬಿ ಅಕ್ಕನವರೇ, ಮಸೀದಿ ಅಧ್ಯಕ್ಷ ಮುಸ್ತಫರ್ ಅವರೇ, ಶಾಹುಲ್ ಅವರೇ, ಅದೇ ರೀತಿ ಕೋಟಕ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷ ಅಂತ ರೇಣುಕರ್ ಅವರೇ, ನಮ್ಮ ತಾಲೂಕು ಪಂಚಾಯತ್ನ ಅಧ್ಯಕ್ಷ ಸುರೇಖರ್ ಅವರೇ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಚಂದಿಕ್ ರೈ ಅವರೇ, ಎಲ್ಲ ಕಾರ್ಯಕ್ರಮಕ್ಕೆ ಬಹುಶಃ ಇವತ್ತು ಸರ್ವರಿಗೊಂದು ಸಾಥ್ ನೀಡಿ ತನ್ನ ಕೆಲಸ ನಿಲ್ಲಿಸುವಂಥ ಸಮಿತಿಯವರು ಅಧ್ಯಕ್ಷ ಸದಸ್ಯರಾಗಿರುವಂತಹ ಮುಸ್ತಫರ್ ಅವರೇ, ಅದೇ ರೀತಿ ಪಂಚಾಯತ್ ಸದಸ್ಯರಾಗಿರುವಂತಹ ಮಜೀದ್ ಅವರೇ, ಸತ್ತಾರ್ ಅವರೇ, ಸಿದ್ದಿಕ್ ಅವರೇ, ಬಶೀರ್ ಅವರೇ, ಅನೀಫ್ ಅವರೇ, ಅನೀಸ್ ಅವರೇ, ರಫೀಕ್ ಅವರೇ, ರೆಹಣರ್ ಅವರೇ, ಜಯಂತಿರ್ ಅವರೇ, ಪುಷ್ಪರ್ ಅವರೇ, ಅನಿತಾ ಮಾಜಿ ಅಧ್ಯಕ್ಷ ಅನಿತಾ ಡಿಸೋಜರ್ ಅವರೇ, ಅಶ್ರಫ್ ಅವರೇ, ಪೂವಕ್ಕರ್ ಅವರೇ, ರೆಹಣರ್ ಅವರೇ, ಅದೇ ರೀತಿ ಪ್ರಿಯಾ ಪೈಸ್ ಅವರೇ, ಗುಲಾಬಿರ್ ಅವರೇ, ಎಲ್ಲ ನಮ್ಮ ಪಂಚಾಯತ್ನ ಇನ್ನಿತ ಸರ್ವ ಅಧಿಕಾರಿಗಳೇ, ಮುಂದಿರುವ ನನ್ನೆಲ್ಲ ಗುರು ಹಿರಿಯರೇ, ಸೋದರರೇ, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷ ಸದಸ್ಯರುಗಳೇ, PDO ಮತ್ತು ಇನ್ನಿತರ ಎಲ್ಲ ಗ್ರಾಮ ಅಧಿಕಾರಿ ವರ್ಗದವರೇ, ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಸದಸ್ಯರೇ, ಹಿರಿಯ ಕಿರಿಯ ನಾಯಕರುಗಳೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಪ್ರತಿಯೊಂದು ಹಿತೈಷಿಗಳೇ, ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರೇ, ಅದು ಮಾಧ್ಯಮದ ಮಿತ್ರರೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ಇವತ್ತಿನ ಈ ಕಾರ್ಯಕ್ರಮ ಇದೊಂದು ಐತಿಹಾಸಿಕವಾದ ಕಾರ್ಯಕ್ರಮ. ಈ ಐತಿಹಾಸಿಕವಾದ ಕಾರ್ಯಕ್ರಮ ಬರೀ ನಮ್ಮ ಹರೇಕಳ ಗ್ರಾಮ ಪಂಚಾಯತ್ಗೆ ವ್ಯಾಪ್ತಿಗೆ ಮಾತ್ರ ಒಂದು ಐತಿಹಾಸಿಕ ಕಾರ್ಯಕ್ರಮ ಅಲ್ಲ, ಕರ್ನಾಟಕ ರಾಜ್ಯದ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆಗೆ ಒಂದು ನೆನಪಿಡುವಂತಹ ಕಾರ್ಯಕ್ರಮ ಅಂತ ಹೆಮ್ಮೆಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ಬಹುಶಃ ಇವತ್ತು ಮಾತಾಡಬೇಕಾದ್ರೆ ಬಹಳಷ್ಟು ವಿಚಾರಗಳು ಇವತ್ತಿದೆ. ಬಹುಶಃ ನಾನು ಕೆಳಗಿಂದ ನಾನು ಇವತ್ತು ಸ್ಪಷ್ಟವಾಗಿ ನಮ್ಮ ಹರೇಕಳ ಗ್ರಾಮಸ್ಥರಿಗೆ ಹೇಳಲಿಕ್ಕೆ ಇಚ್ಛಿಸುವಂಥದ್ದು, ಇದು ಇಡೀ ಹರೇಕಳ ಗ್ರಾಮದ ಗೌರವದ ಒಂದು ಕಿರೀಟ ಆಗಿದ್ದು ನಿಂತ ಒಂದು ಕೆಲಸ ಇವತ್ತು ಆಗಿದೆ. ಇಡೀ ಹರೇಕಳ ಗ್ರಾಮದ ಗೌರವವನ್ನು ಇನ್ನಷ್ಟು ಹೆಚ್ಚಿಸುವಂತ ಅವಕಾಶ ಆಗಿದೆ. ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನು, ಉಪಾಧ್ಯಕ್ಷರನ್ನು, ಸರ್ವ ಸದಸ್ಯರನ್ನು ಇದಕ್ಕೆ ಸಹಕಾರ ಕೊಟ್ಟಂತ ಪ್ರತಿಯೊಬ್ಬರು, ಗುತ್ತಿಗೆದಾರರು, ಪ್ರತಿಯೊಬ್ಬ ಅಧಿಕಾರಿಗಳನ್ನು ಹಿಡಿದು ಪ್ರತಿಯೊಬ್ಬರನ್ನು ಕೂಡ ನಾನು ವಿಶೇಷವಾಗಿ ಅಭಿನಂದಿಸಿ, ಯಾವುದಕ್ಕೆ ಅಂತ ಹೇಳಿದ್ರೆ, ಯಾವ ಒಂದು ಕೆಲಸ ನಾವು ಆಗುವುದಿಲ್ಲ ಎನಿಸಿದ್ದೇವ ಆ ಕೆಲಸವನ್ನು ಮಾಡಿದಂತ ಕೀರ್ತಿ ಅದು ಹರೇಕಳ ಗ್ರಾಮ ಪಂಚಾಯತ್ಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆವತ್ತು ಈ ಗೌರವ ತರುವ ಅವಕಾಶ ಆಗಿದೆ. ಇದು ಎಲ್ಲಾ ಗ್ರಾಮ ಪಂಚಾಯತಿ ಕೂಡ ಒಂದು ಮಾದರಿ ಯಾಕೆ ಅಂತ ಹೇಳಿದರೆ ಆಗ್ಲಿಕ್ಕೆ ಆಗ್ತದೆ ಅಂತ ತೋರಿಸುವಂತ ಒಂದು ಸಾಂಕೇತಿಕ ಬಿಲ್ಡಿಂಗ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಬೇರೆಯವರಿಗೆ ಒಂದು ಮಾಡೆಲ್ಗೊಂದು ಮಾದರಿ ಆಗ್ಬೇಕು. ಅದಕ್ಕೆ ಇವತ್ತು ಬೊಲಿಯನ್ನವರಲ್ಲಿ ಹೇಳಿದ್ದು ನಮ್ ಕೂಡ ಇಂಥ ಒಂದು ಕಟ್ಟಲಿಕ್ಕೆ ಮನಸ್ಸಾಗ್ತದೆ ಅಂತೇಳಿ. ನಾನು ಅದಕ್ಕೆ ಹೇಳ್ತಾ ಇದ್ದೇನೆ, ಯಾರಿಗೆಲ್ಲ ನಿಮಗೆ ಕಟ್ಟಲಿಕ್ಕೆ ಮನಸ್ಸುಂಟು ದಯವಿಟ್ಟು ಪ್ರಾರಂಭ ಮಾಡಿ. ನನ್ನ ಶಾಸಕರಿಂದ ಪ್ರತಿಯೊಬ್ಬರಿಗೂ ಕೂಡ 15 ಲಕ್ಷ ರೂಪಾಯಿ ಕೊಡೋ ಕೆಲಸ ನಾನು ಇವತ್ತು ಮಾಡ್ತೇನೆ. ನಮ್ಮೇಲೆ ಗುತ್ತಿಗೆ ಹೇಳ್ತಾರೆ ಇದೇ ದುಡ್ಡು ಬರಲಿಲ್ಲ, ಇನ್ನೇನು 15 ಅದು ಗಡಿಬಿಡಿ ಮಾಡಬೇಡಿ, ನಿಮ್ಗೆ 15 ಕೊಟ್ಟೆ ಮತ್ತೆ ಅವ್ರಿಗೆ ಕೊಡುವಂಥ ಕೆಲಸ ಇವತ್ತು ಮಾಡುವಂಥ. ಅದಕ್ಕೆ ನಾನು ಟೆನ್ಷನ್ ಮಾಡುವಂಥ ಬೇಡ, ನಿಮ್ಮ ಬಿಲ್ಲನ್ನು ಚುಕ್ತ ಮಾಡಿ ಅವ್ರಿಗೆ ಕೊಡೋದು ಕಾರಣ ಅದು ನಮ್ಮದು ಗ್ಯಾರಂಟಿ. ಅದೇ ಯಾರಿಗೆ ಇವತ್ತು ಇಚ್ಛೆ ಇದೆ ಇವತ್ತಿನಿಂದಲೇ ನೀವು ಇವತ್ತು ಪ್ರಾರಂಭ ಮಾಡಿ ಉತ್ತಮವಾದ ಜಾಗ ಗುರುತಿಸಿಕೊಳ್ಳಲಿಕ್ಕೆ, ಉತ್ತಮವಾದ ಸ್ಟ್ರಕ್ಚರ್ ಮಾಡಲಿಕ್ಕೆ, ಪ್ಲಾನ್ ಮಾಡಲಿಕ್ಕೆ ನೀವು ಪ್ರಾರಂಭ ಮಾಡಿ. ನಿಮಗೆ ಬಹುಶಃ ಮುಂದೆ ನಿಂತು ಸಹಕಾರ ಕೊಡುವ ಕೆಲಸ ನಾವೆಲ್ಲ ನಿಂತು ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದೇ ರೀತಿ ಬಹುಶಃ ಇವತ್ತು ಈ ಗ್ರಾಮದ ಅತ್ಯುತ್ತಮವಾಗಿ ಭವಿಷ್ಯದೊಂದು ಮಾದರಿಯಾಗಿ ಅಭಿವೃದ್ಧಿ ಮಾಡೆಲ್ ಬಹುಶಃ ಪಂಚಾಯತ್ ಮಾತ್ರ ಅಲ್ಲ, ಮಾಡೆಲ್ ಗ್ರಾಮವಾಗಿ ಇವತ್ತು ಪರಿವರ್ತನೆ ಆಗುವಂಥದ್ದಿದೆ. ಇವತ್ತು ಬಹುಶಃ ಉತ್ತಮವಾದ ಮೂಲಭೂತ ಸೌಕರ್ಯ ಜೊತೆಗೆ ಇವತ್ತು ಬಹುಶಃ ಉತ್ತಮವಾದ ರಸ್ತೆಗಳಿದೆ. ಇನ್ನು ಕೂಡ ಸುಮಾರು 1 ಕೋಟಿಯಷ್ಟು ರಸ್ತೆ ಅನುದಾನ ಇವತ್ತು ಬಿಡುಗಡೆ ಆಗಿದೆ. ಆ ಎಲ್ಲ ಕೆಲಸವನ್ನು ಕೂಡ ನಾವು ಇವತ್ತು ಮಾಡ್ತೇವೆ. ಕುಡಿಯುವ ನೀರಿಗೆ ಸಂಬಂಧಪಟ್ಟಾಗೆ ಎಷ್ಟು ಕೋಟಿ ಕುಡಿಯುವ ನೀರಿಗೆ ಸುಮಾರು 2 ಕೋಟಿ ರೂಪಾಯಿ ತನಕ ಕೂಡ ಅಲ್ಲಿ ಟ್ಯಾಂಕ್ ಮಾಡಿ ಬೋರ್ವೆಲ್ ಮಾಡಿ ಕುಡಿಯೋ ನೀರು ಕೂಡ ಇವತ್ತು ಶಾಶ್ವತವಾಗಿ 24 ಗಂಟೆ ಕುಡಿಯೋ ನೀರು ಕೊಡುವಂಥ ವ್ಯವಸ್ಥೆ, ಸುಸಜ್ಜಿತವಾದ ಇವತ್ತು ಆಸ್ಪತ್ರೆ. ಇವತ್ತೊಂದು ಬ್ರಿಡ್ಜ್ ಕಟ್ಟಿದಂಥ ಒಂದು ಗುತ್ತಿಗೆದಾರರು ಬಂದು ನಮ್ಮ ಹತ್ರ ಹೇಳ್ತಾರೆ, ನಾನು ಬ್ರಿಡ್ಜ್ ಕಟ್ಟಿದ್ದೆ, ನನಗೆ ಊರವರು ಪಂಚಾಯತ್ನವರು ಎಲ್ಲರೂ ಕೂಡ ನನಗೆ ಸಹಕಾರ ಕೊಟ್ಟಿದ್ದಾರೆ, ಅದಕ್ಕೆ ನನ್ನ ಪ್ರೀತಿಯಿಂದ ನನಗೆ ಅಲ್ಲಿ ಏನಾದೊಂದು ಗಿಫ್ಟ್ ಕೊಡಬೇಕಂತ ಕೇಳಿದಾಗ ಸಭಾಭವನ ಅದು ಚರ್ಚೆ ಮಾಡಿದಾಗ ಇಲ್ಲಿ ಚರ್ಚೆ ಹೇಳಿದ್ದು ನನಗೆ ಏನಾಗ್ಬೋದು ಅಂತ ಕೇಳಿದೆ. ನಮಗೆ ಆಸ್ಪತ್ರೆ ಇಲ್ಲ, ನಮ್ಗೆ ಆಸ್ಪತ್ರೆ ಕಟ್ಟಡ ಕೊಡಲಿ ಅಂತ ಹೇಳಿದಾಗ ಬಹುಶಃ ಅವರೊಂದು ಗುತ್ತಿಗೆದಾರರು ಒಂದು ಆಸ್ಪತ್ರೆ ಉಚಿತವಾಗಿ ಕಟ್ಟಿಕೊಡುವಂಥ ನಿರ್ದೇಶನ ಇದ್ದರೆ ಅದು ಹರೇಕಳ ಗ್ರಾಮದ ಪ್ರೀತಿಯ ಸಂಕೇತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಜಿ ಶಂಕರ್ ಅವರು ಇವತ್ತು ಕಟ್ಟಿಗೆ ಯಾಕೆ ನೀವೆಲ್ಲವರಿಗೆ ಬೆಂಬಲ ಕೊಟ್ಟ ಕಾರಣ, ಸಹಕಾರ ಕೊಟ್ಟ ಕಾರಣ ಬ್ರಿಡ್ಜು ಕೂಡ ಬೇಗ ಆಯಿತು. ಬಹುಶಃ ಇವತ್ತು ಅವ್ರು ಕೂಡ ಖುಷಿಯಿಂದ ಕೊಟ್ಟಿದ್ದಾರೆ. ಅವರು ಕೂಡ ಕೆಲಸ ಇದ್ದು ಟೆನ್ಷನ್ ಆಗೋದು. ಇದಿಷ್ಟು ದೊಡ್ಡ ಕೆಲಸ ಆಗೋ ಸಣ್ಣ ಪುಟ್ಟ ಸಮಸ್ಯೆ ಹಾಗೆ ಇರ್ತದೆ, ಆಗದು ಏನು ಕೂಡ ಆಗ್ಲಿಕ್ಕೆ ಎಲ್ಲಿ ಅಲ್ಲಿ ಇಲ್ಲಿ ಅದು ಯಾರು ಕೂಡ ಅದರ ಬಗ್ಗೆ ನಮ್ಗೆ ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗುವಾಗ ನಾವೆಲ್ಲರೂ ಕೂಡ ಬೆಂಬಲ ಕೊಡಬೇಕಂತ ಹೇಳಿ ಕಣ್ಣು ಮುಚ್ಚಿ ಬೆಂಬಲ ಕೊಟ್ಟ ಕಾರಣ ಅವರು ಆ ಪ್ರೀತಿಯ ಸಂಕೇತವಾಗಿ ಕಟ್ಟಿದಂತಹ ಆ ಆಸ್ಪತ್ರೆ ಎಲ್ಲರಿಗೂ ಕೂಡ ಅತ್ಯುತ್ತಮ. ಬಹುಶಃ ಇವತ್ತು ಇದನ್ನು ನಿಭಾಯಿಸಬೇಕೆಂದು ಹೇಳಿದಾಗ ಯಾನಪ್ಪ ಬಹುಶಃ ಇವತ್ತು ಕಾಲೇಜ್ನಲ್ಲಿ ಮಾಲೀಕರು ಮಾತಾಡಿದಾಗ ಹರೇಕಳ ಗ್ರಾಮಕ್ಕೆ ನಾವು ಸಹಕಾರ ಮಾಡಲಿಕ್ಕೆ ಮುಂದೆ ನಿಂತುಕೊಂಡು ಆ ಆಸ್ಪತ್ರೆಯನ್ನು ಫ್ರೀಯಾಗಿ ನಡೆಸುವಂತ ಕಾರ್ಯಕ್ರಮವನ್ನು ಏನಪ್ಪ ಇವತ್ತು ಹಮ್ಮಿಕೊಳ್ಳುವ ಅವಕಾಶ ಆಗಿದೆ. ಆದರೆ ಇದೆಲ್ಲ ಭವಿಷ್ಯಕ್ಕೆ ದೊಡ್ಡ ಮಟ್ಟದ ಕ್ರಾಂತಿಕಾರಿ ಬದಲಾಗುವಂತ ಘನತ್ಯಾಜ್ಯ ಅತ್ಯಗತ್ಯ, ಅದಕ್ಕೆ ಸೂಕ್ತವಾದ ಸ್ಥಳ ನೋಡಿಕೊಂಡು ಇವತ್ತು ನಿಭಾಯಿಸುವಂತ ಕೆಲಸ ಕೂಡ ಇವತ್ತು ಆಗಿದೆ. ವಾಹನ ಕೂಡ ಸಿಕ್ಕ ಅದಕ್ಕೆ ಜನಸಾಮಾನ್ಯ ಸಂಪೂರ್ಣವಾದ ಸಹಕಾರ ಕೊಡಬೇಕು. ಇದೊಂದು ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ಪ್ರವಾಸಿ ಕೇಂದ್ರ, ಯಾತ್ರಾ ಕೇಂದ್ರ ಪರಿವರ್ತನೆ ಆಗ್ತದೆ. ಇತಿಹಾಸ ಪ್ರಸಿದ್ಧವಾದ ಪವಿತ್ರವಾದ ಬೈತರ್ ಜುಮ್ಮಾ ಮಸೀದ್ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏಕೈಕವಾಗಿ ಅರ್ಧನಾಥೇಶ್ವರಿ ಇವತ್ತು ದೇವಸ್ಥಾನ, ಇಲ್ಲಿ ಅರ್ಪದವು ಚರ್ಚ್. ಬಹುಶಃ ಇದೆಲ್ಲ ಕೂಡ ಈ ಪ್ರದೇಶದ ಅಭಿವೃದ್ಧಿಗೆ ಒಂದು ಪ್ರವಾಸಿ ಯಾತ್ರಾ ಕೇಂದ್ರಕ್ಕೆ ಬಹುಶಃ ಎದ್ದು ನಿಲ್ಲುವಂತ ಅವಕಾಶ ಆಗ್ತದೆ. ಅದರ ಜೊತೆಯಲ್ಲಿ ಬಹುಶಃ ಇವತ್ತು ಬ್ರಿಡ್ಜ್ಗೆ ಸಂಬಂಧ ಅದು ಒಮ್ಮೆ ಉದ್ಘಾಟನೆ ಆದರೆ ಅಲ್ಲಿ ಚಿತ್ರವೇ ಬದಲಾವಣೆ ಆಗ್ತದೆ. ನಾನು ಅದಕ್ಕೆ ಹೇಳ್ತಾ ಇದ್ದೆ, ನಮ್ಮ ಮುಂದಿನ ಯೋಜನೆ ಏನಂತ ಹೇಳಿದ್ರೆ ಎಲ್ಲ ಕೂಡ ಸರಿಯಾಗಿ ಎಲ್ಲ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಎಲ್ಲ ಕೂಡ ಸರಿಯಾಗಿ ನಿಂತು ಎಲ್ಲ ಕೂಡ ವ್ಯವಸ್ಥೆ ಸರಿಯಾದ್ರೆ ನಮ್ಮ ಮುಂದಿನ ದೊಡ್ಡ ಯೋಜನೆ ಏನಂತ ಹೇಳಿದ್ರೆ ಹರೇಕಳ ಗ್ರಾಮದಿಂದ ನೇರವಾಗಿ ಸಜಿಪಗೆ ತನಕ ಕೂಡ ಸಂಪೂರ್ಣವಾದ ನಮ್ಮ ನದಿ ಬದಿ ಒಂದು ರಸ್ತೆಯನ್ನು ಇವತ್ತು ಮರೈನ್ ಡ್ರೈವ್ ತನಕ ಒಂದು ರಸ್ತೆಯನ್ನು ನಾವು ಇವತ್ತು ನಿರ್ಮಾಣ ಮಾಡು, ಅದರಿಂದ ತುಂಬೆಯಿಂದ ಸಚಿಪದಿಂದ ನೇರವಾಗಿ ತುಂಬೆಗೆ ಒಂದು ಬ್ರಿಡ್ಜ್ ಅನ್ನು ಕೊಟ್ಟರೆ ಇದೆಲ್ಲೂ ಕೂಡ ದೊಡ್ಡ ಮಟ್ಟದ ಒಂದು
ಭವಿಷ್ಯದ ದಿನಗಳಿಗೆ ಪೂರಕವಾಗುವಂಥ ವಿಚಾರ ಇವತ್ತು ಆಗ್ತದೆ. ನೀವೆಲ್ಲ ಆಲೋಚನೆ ಮಾಡ್ಬೋದು, ಇದೆಲ್ಲ ಸಾಧ್ಯ ಉಂಟಾ? ಅರೆಕಾಲದಿಂದ ನೇರವಾಗಿ ಸಚಿಪದಾನಕ ತಡೆಗೋಡೆ ಕಟ್ಟಿ ರೋಡ್ ಮಾಡಿ ಅಲ್ಲಿಂದ ಬ್ರಿಡ್ಜ್ ಮಾಡಿ 200 ಕೋಟಿಯ ಬ್ರಿಡ್ಜ್ ಅನ್ನೇ ಕಣ್ಣು ಮುಚ್ಚಿ ಹೀಗೆ ಮಾಡಿದ್ದೆ. ಇದು ಯಾವ ಲೆಕ್ಕ? ನಾವು ಅದು ಮಾಡಲಿಕ್ಕಿಂತ ಎಷ್ಟೋ ಮಾಡಲಿಕ್ಕೆ ನಮ್ಗೆ ಅವಕಾಶಕ್ಕೆ ಬರ್ತದೆ, ಅದು ಮಾಡಿ ಕೊಡ್ತದೆ ಅಂತ ಟೆನ್ಷನ್ ಮಾಡಬೇಕು, ಅದನ್ನ ಮಾಡಿ ತೋರಿಸ್ತೇವೆ. ಇದು ನಮ್ಮ ಯೋಜನೆ. ಅದಕ್ಕೆ ನಿಮ್ಮ ಸಹಕಾರ ಇರಲಿ ಮತ್ತು ದೇವರ ವಿಶೇಷ ಪ್ರಾರ್ಥನೆ ಆಶೀರ್ವಾದ ಇರುವಂಥ ಅವಕಾಶ ಆಗಲಿ. ಅದು ನಾವು ಮಾಡುವಂಥ ನನಗೆ ಆತ್ಮವಿಶ್ವಾಸ, ಎಲ್ಲ ಪ್ಲಾನಿಂಗ್ ಕೂಡ ಇವತ್ತು ಮಾಡುವಂಥ ವಿಚಾರ ಇವತ್ತು ನಾನು ಮಾಡಿದ್ದೇನೆ. ಅವಕಾಶ ಸಿಕ್ಕರೆ ಅದು ಖಂಡಿತವಾಗಿಯೂ ಅದಕ್ಕೆ ಅನುಷ್ಠಾನ ಮಾಡೋ ಜವಾಬ್ದಾರಿ ಇತ್ತು. ಆದ ಕಾರಣ ನಾನು ಯಾಕೆ ಇದು ಮಾತನ್ನು ಹೇಳ್ತೇನೆ, ಎಲ್ಲ ಗ್ರಾಮ ಪಂಚಾಯತ್ ಸೇರಿಕೊಂಡು ಸಣ್ಣ ಪುಟ್ಟ ಕೆಲಸ ಹೇಳದೆ ಇದಕ್ಕೆ ಎಷ್ಟು ಸಹಕಾರ ಇದೆ, ಪಂಚಾಯತ್ ಕೊಟ್ಟಿದ್ದ ಸಹಕಾರ ಇದೆ, ಕೊಟ್ಟು ಬಹುಶಃ ಎಲ್ಲರಿಗೂ ಸೇರುವಂಥ ಗೌರವ ಮುಖಾಂತರ ಬಂದು ನಿಲ್ಲುವಂಥ ವಿಚಾರ ಇವತ್ತು ಆದದ್ದು. ಆದ ಕಾರಣ ಭವಿಷ್ಯ ದಿನದಲ್ಲಿ ಇದು ಮಾಡೆಲ್ ಗ್ರಾಮವಾಗಿ ಇಡೀ ಕ್ಷೇತ್ರಕ್ಕೆ ಎಲ್ಲ ಗ್ರಾಮದ ಅಭಿವೃದ್ಧಿ ಜೊತೆಯಲ್ಲಿ ಕೂಡ ಇದು ಕೂಡ ಒಂದು ಎದ್ದು ನಿಂತು ಸರ್ವರಿಗೂ ಕೂಡ ಪ್ರಯೋಜನ ಆಗುವಂತ ಯೋಜನೆ ಇವತ್ತು ಆಗಿದೆ. ಯಾಕಾಗಿ ಬಹುಶಃ ನಾನು ಯೋಜನೆ ಹಾಕಿದ್ದೇನೆ ಅಂತ ಹೇಳಿದ ಹರೆಕಳದಿಂದ ನೇರವಾಗಿ ಸಚ್ ಬಗ್ಗೆ ಇವತ್ತು ನಾವು ಬದಿಕಟ್ಟಿ ರಸ್ತೆ ಒಂದು ದೊಡ್ಡ ಮತ್ತು ಪ್ರವಾಸಿ ಕೇಂದ್ರವಾಗಿ ಮೆರೈನ್ ಡ್ರೈವ್ ತರ ಆಗಿ ಜನಸಾಮಾನ್ಯ ಸಂಜೆ ಹೊತ್ತು ಬಂದು ಹೋಗುವಂತ ಅವಕಾಶ ಮಾಡಿ, ಜೊತೆಯಲ್ಲಿ ನಮ್ಗೆ ಏನು ಕೃಷಿಕರಿಗೆ ಒಂದು ಟೆನ್ಷನ್ ಇದೆ, ನಮ್ಮ ಕೃಷಿ ಹಾಳಾಗ್ತದೆ ಅಂತ ಹೇಳಿ ಅವರ ಕೃಷಿಯನ್ನು ಕೂಡ ರಕ್ಷಿಸುವಂತ ಕೆಲಸ ಯೋಜನೆ ಮುಖಾಂತರ ಹಾಕುವಂಥದ್ದು ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಎಲ್ಲ ಯೋಜನೆಗಳು ಮುಂದಿನ ದಿನ ಬರುವಂಥ ಅವಕಾಶ ಆಗ್ತದೆ. ತಾಲೂಕು ಪಂಚಾಯತ್ ಬಹುಶಃ ಬಂದು ನಿಂತು ಅತ್ಯುತ್ತಮವಾಗಿ ಆ ತಾಲೂಕು ಪಂಚಾಯತ್ ಕೂಡ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಬಿಲ್ಡಿಂಗ್ ಬೇರೆ ಬೇರೆ ಗ್ರೌಂಡ್ಗಳು ಬರುವಂಥ ವಿಚಾರ ಇವತ್ತು ಆಗುವಂಥದ್ದು. ಅದರ ಜೊತೆಯಲ್ಲಿ ಹರೆಕಳ ಗ್ರಾಮ ಮಾಡುವ ನಮಗೆ ಉತ್ತಮವಾದ ಒಂದು ಅಲ್ಲಿ ಸಲವಕ್ಕ ಬೀಚ್, ನಮ್ಮ ಸಮುದ್ರ, ನಮ್ಮ ನದಿ ಪಕ್ಕದಲ್ಲಿ ದೊಡ್ಡೊಂದು ಅಲ್ಲಲ್ಲ ಜಾಗ, ಖಾಲಿ ಜಾಗ ಆಗಿದೆ. ಅದಕ್ಕೆ ಅತಿ ಶೀಘ್ರದಲ್ಲೇ ಆ ಒಂದು ಜಾಗವನ್ನು ಅತ್ಯುತ್ತಮವಾದ ಒಂದು ಗ್ರೌಂಡ್ ಮಾಡಿ, ಅಲ್ಲಿ ಬರೀ ಗ್ರೌಂಡ್ ಮಾತ್ರ ಅಲ್ಲ, ಅಲ್ಲಿ ಫ್ಲಡ್ ಲೈಟ್ ಹಾಕೊಂಡು ನಮ್ಮ ಸಂಜೆ ಹೊತ್ತು ಬಂದು ಆಡುವಂತ ಎಲ್ಲ ಯುವಕ ಮತ್ತು ಯುವತಿಯರಿಗೆ ಅಲ್ಲಿ ಫ್ಲಡ್ ಲೈಟ್ ನ ವ್ಯವಸ್ಥೆಯಲ್ಲಿ ಗ್ರೌಂಡ್ ನಾವು ಮಾಡಿಕೊಳ್ಳುವ ವ್ಯವಸ್ಥೆ ಕೂಡ ನಾವು ಇವತ್ತು ಮಾಡ್ತೇವೆ. ಯಾಕೆ ಬಹಳ ಜನ ದುಡಿಯುವ ವರ್ಗ ಹೋಗ್ತಾರೆ ಬರ್ತಾರೆ, ಮತ್ತು ಅವ್ರಿಗೆ ಆಡ್ಲಿಕ್ಕೆ ಸಂಜೆ ಹೊತ್ತು ಚಾನ್ಸ್ ಇಲ್ಲ. ಅಂತ ಒಂದು ವರ್ಗಕ್ಕೆ ಕೂಡ ಇಲ್ಲಿ ದೊಡ್ಡ ಮಟ್ಟದ ಆ ಒಂದು ಸುಸಜ್ಜಿತವಾದ ಒಂದು ಗ್ರೌಂಡ್ ಅನ್ನು ಕೂಡ ನಿರ್ಮಾಣ ಮಾಡುವ ಒಂದು ವ್ಯವಸ್ಥೆ ಇವತ್ತು ಮಾಡುವಂಥದ್ದು. ಬರೀ ಹರೆಕಳ ಗ್ರಾಮಕ್ಕೆ ಮಾತ್ರ ಅಲ್ಲ, ನಾನು ಹೇಳ್ತಾ ಇದ್ದೇನೆ, ನೀವು ಯಾವ್ಯಾವ ಗ್ರಾಮ ಪಂಚಾಯತ್ ನಮಗೆ ಗ್ರೌಂಡ್ಗೆ ಜಾಗ ಕೊಡ್ತೀರಿ ಆ ಎಲ್ಲ ಗ್ರಾಮದಲ್ಲಿ ಕೂಡ ಮಾದರಿಯಾದ ಗ್ರೌಂಡ್ ನಾನು ನಿರ್ಮಾಣ ಇವತ್ತು ಮಾಡಲಿಕ್ಕೆ ನಾನು ಇವತ್ತು ತಯಾರಾಗಿ ಅದಕ್ಕೆ ಸಣ್ಣದಾದ ಸಂದು ದೊಡ್ಡ ಸಂಖ್ಯೆಗೆ ಅನುಗುಣವಾಗಿ ಆದ ಕಾರಣ ಮಾಡೆಲ್ ಆಗಿ ನಾವು ಮಾಡಲಿಕ್ಕೆ ಇವತ್ತು ಪ್ರಯತ್ನ ಪಡೋದು ವಿಚಾರ ಕೊಡ್ತೀನಿ ಮಾಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಹೆಚ್ಚಿಸುವಂಥದ್ದು. ಆದ ಕಾರಣ ಬಹುಶಃ ಎಲ್ಲ ಒಂದು ಅವಕಾಶಗಳು ಬಹುಶಃ ಹಂತವಾಗಿ ಇವತ್ತು ಬಂದು ನಿಲ್ಲುವಂಥ ವಿಚಾರ ಇವತ್ತು ಆಗಿದೆ. ಈ ಒಂದು ಕಟ್ಟಡದಲ್ಲಿ ಎಲ್ಲ ವ್ಯವಸ್ಥೆ ಇದೆ. ನಾವು ಚರ್ಚೆ ಮಾಡೋಕೆ ಹೇಳಿದೆವು, ಯಾರಾದರೂ ಒಂದು ಗ್ರಾಮಸ್ಥರು ಕೆಲಸ ಮಾಡ್ಲಿಕ್ಕೆ ಬಂದ ಸಂದರ್ಭದಲ್ಲಿ ಒಂದೇ ಕಡೆ ಎಲ್ಲ ವ್ಯವಸ್ಥೆ ಆಗಬೇಕು. ಅವನು ಪಂಚಾಯತ್ನ ಕೆಲಸ ಕೂಡ ಇಲ್ಲಿ ಆಗಬೇಕು. ಇನ್ನೊಂದು ಕಡೆ ವಿ ಎ ಆಫೀಸ್ ಹುಡುಕಿ ಇನ್ನೊಂದು ಕಡೆ ಹೋಗೋದಿಲ್ಲ, ವಿ ಎ ಕೂಡ ಕಚೇರಿ ಇಲ್ಲೇ ಇರಬೇಕು, ಲೈಬ್ರರಿ ಇಲ್ಲೇ ಇರಬೇಕು, ಪೋಸ್ಟ್ ಆಫೀಸ್ ಇಲ್ಲೇ ಇರಬೇಕು. ಇನ್ನು ಮುಂದೆ ನೀನು ಬಂದರೆ ಒಂದು ಬ್ಯಾಂಕ್ ಕೂಡ ಅದು ಇಲ್ಲಿಗೆ ತಂದು ನಿಲ್ಲಿಸುವಂಥ ಕೆಲಸ ಇವತ್ತು ಆಗೋ. ಎಲ್ಲ ಎಲೆಕ್ಟ್ರಿಸಿಟಿ ಪೇಮೆಂಟ್ ಕೂಡ ಇಲ್ಲೇ ಆಗ್ತದೆ. ಸೊ ಅಗತ್ಯ ಬಂದರೆ ಜನಸಾಮಾನ್ಯ ಸಣ್ಣ ಮಟ್ಟ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಸಭಾಂಗಣ ಕೂಡ ಇವತ್ತು ತಯಾರಾಗಿ ನಿಲ್ಲುವಂಥದ್ದು. ಪಬ್ಲಿಕ್ ಶೌಚಾಲಯ ಇವತ್ತು ಯಾರಿಗೆ ಬೇಕಾದಲ್ಲಿ ಕೂಡ ಒಂದು ಮಾದರಿಯಾದ ಪಬ್ಲಿಕ್ ಶೌಚಾಲಯ ಕೂಡ ಇವತ್ತು ಕಟ್ಟು ನಿಂತು. ಇಷ್ಟು ಮಾತ್ರ ಅಲ್ಲ, ಇದು ನಮ್ಮ ಬರೀ ಇದು ಪಂಚಾಯತ್ ಸದಸ್ಯರ ಪಂಚಾಯತ್ ಅಲ್ಲ, ಪಂಚಾಯತ್ ಸದಸ್ಯರ ಇದು ಊರವರ ಸರ್ವರ ಪಂಚಾಯತ್ ಎಂಬ ಭಾವನೆ ಬರಬೇಕಾದ್ರೆ ಸಂಜೆ ಹೊತ್ತು ಒಂದು ಕೂತ್ಕೊಂಡು ಹೋಗುವಂಥ ಉದ್ಯಾನವನ್ನು ಕೂಡ ಇದು ಸೃಷ್ಟಿ ಉದ್ದೇಶ ಅಂತ ಹೇಳಿದರೆ ಎಲ್ಲ ರೀತಿಯ ಸಣ್ಣ ಮಕ್ಕಳಿಂದ ಹಿಡಿದು ಮಹಿಳೆಯರು ಯುವಕರಿಂದ ವಯಸ್ಸಾದವ್ರ ತನಕ ಕೂಡ ಇಲ್ಲಿ ಬಂದು ಆನಂದಿಸುವಂತಹ ಸಂತೋಷದ ಮತ್ತು ನೆಮ್ಮದಿಯ ಒಂದು ವಾತಾವರಣ ನಿರ್ಮಾಣ ಮಾಡುವಂತಹ ಎಲ್ಲ ವಿಚಾರ ಇಟ್ಟುಕೊಂಡೊಂದು ಮಾದರಿಯಾದ ಒಂದು ಗ್ರಾಮ ಪಂಚಾಯತ್ ಅಂತ ಹೇಳಲಿಕ್ಕೆ ಇಚ್ಛಿಸುವ. ಆದ ಕಾರಣ ಇದನ್ನು ಬಹುಶಃ ಬಿಲ್ಡಿಂಗ್ ವ್ಯವಸ್ಥೆ ಚೆನ್ನಾಗಿದೆ, ಇದನ್ನು ಮುಂದೆ ತಗೊಂಡ ಜವಾಬ್ದಾರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲ ಸದಸ್ಯರಿಗೂ ಒಂದು ಒಗ್ಗಟ್ಟು ಪ್ರೀತಿ ವಿಶ್ವಾಸದಿಂದ ಮತ್ತೊಂದು ಮಾದರಿಯಾದ ಪಂಚಾಯತ್ ಬಂದ ತಕ್ಷಣ ಆ ಜನಸಾಮಾನ್ಯ ಕೆಲಸವನ್ನು ತತ್ಕ್ಷಣ ಮಾಡಿಕೊಂಡು ಯಾವುದೇ ಒಂದು ಅವರನ್ನು ಡಿಲೇ ಮಾಡದೆ ಕಾನೂನುಬದ್ಧ ಏನಿದೆ ಅದನ್ನು ಇಮಿಡಿಯೇಟ್ ಆಗಿ ಮಾಡಿಕೊಂಡು ಹೋಗುವಂಥ ವ್ಯವಸ್ಥೆ ಮಾಡಿ, ಯಾರಿಲ್ಲಿ ಬಹುಶಃ ಟೆನ್ಷನ್ ಅಲ್ಲಿ ಬರ್ತಾನೆ ಅವನು ಪ್ರೀತಿ ವಿಶ್ವಾಸದಿಂದ ಈ ಗೇಟಿಂದ ಹೊರಗೆ ಹೋಗುವಂಥ ಅವಕಾಶ ಆಗಬೇಕು. ನಿಜವಾದ ಪಂಚಾಯತ್ ಯಾವುದು ಜನಸಾಮಾನ್ಯ ಪಂಚಾಯತ್ ಅಂತ ಹೇಳಿದರೆ ಹರೇಕಳ ಗ್ರಾಮದ ಕಟ್ಟಕಡೆ ಮತ್ತು ನಿರ್ಗತಿಕನು ಕೂಡ ಈ ಪಂಚಾಯತ್ ಗೇಟ್ನೊಳಗೆ ಧೈರ್ಯವಾಗಿ ಆತ್ಮವಿಶ್ವಾಸ ಬಂದು ನನ್ನ ಕೆಲಸ ಆಗ್ಬೇಕಂತ ಹೇಳುವಂತ ಒಂದು ವಾತಾವರಣ ನೀವು ನಿರ್ಮಾಣ ಮಾಡಬೇಕು. ಅವನ ಕೆಲಸ ಆಗದಿದ್ರೆ ಕನಿಷ್ಠ ಅವನಿಗೆ ಒಂದು ಧೈರ್ಯ ಬರಬೇಕು, ನನ್ನ ಕೆಲಸ ಯಾಕೆ ಆಗ್ಲಿಲ್ಲ ಅಂತೇಳಿ ಅಧಿಕಾರಿಗಳ ಜೊತೆ ಕೇಳುವಂತಹ ಒಂದು ಅಧಿಕಾರ ಮತ್ತು ಧೈರ್ಯ ಬರುವಂತ ವಾತಾವರಣ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ನಿಮ್ಮೆಲ್ಲರ ಜವಾಬ್ದಾರಿ. ಆಗ ಬಹುಶಃ
B.R. ಅಂಬೇಡ್ಕರ್ ಬರೆದಂಥ ಸಂವಿಧಾನ ಮತ್ತು ಮಹಾತ್ಮ ಗಾಂಧೀಜಿಯ ರಾಮರಾಜ್ಯ ಗ್ರಾಮ ರಾಜ್ಯದ ಒಂದು ಕನಸು ಇವತ್ತು ನನಸಾಗಲಿಕ್ಕೆ ಪೂರಕವಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಮಹಾತ್ಮ ಗಾಂಧೀಜಿಯ ಕನಸು ರಾಮ ರಾಜ್ಯ ಆಗಬೇಕು, ಇಲ್ಲಿಂದ ಪೆಟ್ಟು ಮಾಡಿ ಅಂತಲ್ಲ, ಧರ್ಮ ಪೆಟ್ಟು ಮಾಡಿದ ಹೇಳಿದಲ್ಲ. ಅವ್ರು ಹೇಳಿದ ಉದ್ದೇಶ ಏನು? ತಂದೆ ತಾಯಿಗೋಸ್ಕರ ಶ್ರೀರಾಮ ಬಹುಶಃ ಇವತ್ತು ಅವರ ಅಧಿಕಾರವನ್ನು ಬಿಟ್ಟು ಕಾಡಿಗೆ ಹೋದರು, ವನವಾಸಕ್ಕೆ ಹೋದಂಥ ವಿಚಾರ ಆಯಿತು. ಅಧಿಕಾರವನ್ನು ತ್ಯಾಗ ಮಾಡಿ ಬಿಟ್ಟೋದಂಥ ಸಂಕೇತ. ಒಬ್ಬ ಸೋದರ ಹೋದಂಥ ಸಂದರ್ಭದಲ್ಲಿ ಅವನು ತಮ್ಮ ಲಕ್ಷ್ಮಣ ಕೂಡ ಜೊತೆಯಲ್ಲಿ ಹೋಗುವಂಥದ್ದು. ಆ ಇಡೀ ಗ್ರಾಮದ ಸೋದರ ಈ ರೀತಿಯ ಒಂದು ಭಾವನೆ ಮುಖಾಂತರ ಬರಬೇಕು. ಬಹುಶಃ ಪತ್ನಿಯಾದ ಸೀತೆಯವರು ಕೂಡ ಆ ಪವಿತ್ರತೆ ಮಹಿಳೆ ಬಹುಶಃ ಇವತ್ತು ಅವರ ಜೊತೆ ಸಾಥ್ ಕೊಟ್ಟರು. ಇದೆಲ್ಲ ಮಹಿಳೆಯರಿಗೆ ಕೂಡ ಒಂದು ಗೌರವ, ಒಂದು ಸಂಕೇತ. ಅದು ಇದೆ. ಈ ರೀತಿಯ ಒಂದು ತ್ಯಾಗಮಯ ಪ್ರೀತಿಯ ಸೋದರತೆಯ ಸೌಹಾರ್ದತೆಯ ಆ ಒಂದು ವ್ಯವಸ್ಥೆ ಒಂದು ಗ್ರಾಮ ಇದೆಯಲ್ಲ, ಆ ಒಂದು ಪರಿಕಲ್ಪನೆಯಿಂದ ಬಹುಶಃ ಇವತ್ತು ಹಾಗೆ ತ್ಯಾಗ ಇರಬೇಕು, ಪ್ರೀತಿ ಇರಬೇಕು, ಸೋದರತೆ ಇರಬೇಕು, ಕಷ್ಟ ಬಂದಾಗ ಅವನ ಜೊತೆ ನಿಲ್ಲುವಂತ ಮನೋ ಬರಬೇಕು. ಆವಾಗ ಈ ಗ್ರಾಮದ ಜನರಿಗೆ ಈ ಒಂದು ಭಾವನೆಗಳು ಬಂದಾಗ ಅದು ಬಹುಶಃ ಮಹಾತ್ಮ ಗಾಂಧೀಜಿಯಲ್ಲಿಂದ ಗ್ರಾಮ ರಾಜ್ಯದ ಇವತ್ತು ಕನಸಂದ್ರೆ ಇವತ್ತು ಹೇಳಲಿಕ್ಕೆ ಇಚ್ಛಿಸ್ತೇನೆ. B.R. ಅಂಬೇಡ್ಕರ್ ಬರೆದಂತ ಸಂವಿಧಾನ ಉಳಿಸ್ಲಿಕ್ಕೆ ಬೇಕಾಗುವಂತ ಎಲ್ಲಾ ಕೆಲಸಗಳು ಈ ಗ್ರಾಮದಲ್ಲಿ ಆಗ್ಬೇಕು. ಇವತ್ತು ಬೇರೆ ಬೇರೆ ನೀವು ಅಧಿಕಾರ ಕೇಳ್ತೀರಿ, ಬೇರೆ ಬೇರೆ ಹಕ್ಕುಗಳು ಕೇಳ್ತೀರಿ, ಬೇರೆ ಬೇರೆ ವ್ಯವಸ್ಥೆಗಳು ಕೇಳ್ತೀರಿ, ಬೇರೆ ಬೇರೆ ಹಕ್ಕುಗಳು, ಬೇರೆ ಬೇರೆ ಅಧಿಕಾರಗಳು, ಬೇರೆ ಬೇರೆ ವ್ಯವಸ್ಥೆಗಳು, ಬೇರೆ ಬೇರೆ ಅವಕಾಶಗಳು. ಅದು ಏನಾದ್ರು ಸಿಕ್ಕಬೇಕಾಗಿದ್ರೆ ಅದು B.R. ಅಂಬೇಡ್ಕರ್ ಸಂವಿಧಾನ ಉಳಿದಿದ್ರೆ ಮಾತ್ರ ಸಿಗ್ತದೆ. ಯಾವಾಗ B.R. ಅಂಬೇಡ್ಕರ್ ಸಂವಿಧಾನ ಉಳಿಲಿಕ್ಕೆ ಸಾಧ್ಯವಿಲ್ಲವೋ, ಅದಕ್ಕೆ ಅನುಗುಣ ಸರ್ಕಾರ ಇಲ್ಲವೋ, ನಿಮ್ಗೆ ಯಾವುದೇ ಹಕ್ಕು ಕೂಡ ಸಿಕ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರ ಕನಸು ಅದು B.R. ಅಂಬೇಡ್ಕರ್ ಸಂವಿಧಾನ ಉಳಿಸಿಕೊಂಡು ಹೋಗುವಂತ ಅವಕಾಶ ಮಾಡಬೇಕು. ಅದಕ್ಕೆ ಇವತ್ತೆಲ್ಲ ಶ್ರಮ ಪಡೋದು ಅವಕಾಶ ಆಗ್ಬೇಕು. ಯಾಕೆ ಈ ಮಾತು ಹೇಳ್ತೇನೆ ಅಂತ ಹೇಳಿದ್ರೆ, ಈ ದೇಶದ ಮತ್ತು ಈ ಸಮಾಜದ ಅದು ಹಳೆ ಕಾಲದ ಅತ್ಯಂತ ನಿರ್ಗತಿಕನು, ಅತ್ಯಂತ ಕಡುಬಡವನು, ಅತ್ಯಂತ ರೈತನು, ಶ್ರಮಿಕನು, ಕೂಲಿ ಕಾರ್ಮಿಕರು, ಮಹಿಳೆಯರು, ಯುವಕರು, ವಿದ್ಯಾರ್ಥಿಗಳು, ನಿರ್ಗತಿಕನು, ಶೋಷಿತ ವರ್ಗದವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಿರ್ಭಯವಾಗಿ ಒಬ್ಬಂಟಿಯಾಗಿ ಓಡಾಡುವ ಧೈರ್ಯ ಬಂದಿದ್ರೆ B.R. ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನು ಕೈಯಲ್ಲಿ ಓಡಾಡ್ತಾ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಬಹುಶಃ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಂಡು ಹೋಗುವಂತ ವಿಚಾರ ಇವತ್ತು ಆಗುವಂತ ಅವಕಾಶ ಇವತ್ತು ಮಾಡಬೇಕಾಗ್ತದೆ. ಆದ ಕಾರಣ ಇದಕ್ಕೆ ವಿಶೇಷವಾದ ಜನಜಾಗೃತಿ ಒಂದು ಕೆಲಸ ಕೂಡ ಅದು ಬಹುಶಃ ನಿಮ್ಮ ಗ್ರಾಮದಿಂದ ಇಲ್ಲಿಂದ ಪ್ರಾರಂಭ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ಇಚ್ಛಿಸುವಂತ ಕೆಲಸ. ಬೇರೆ ಬೇರೆ ಅದಕ್ಕೆ ಬೇರೆ ಬೇರೆ ವಿಚಾರಗಳು ನಾನು ಅದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗುದಿಲ್ಲ. ಆದರೆ ನಾನು ಒಂದು ಮಾತು ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳುವುದು ಇಚ್ಛಿಸ್ತೇನೆ. ಸಂವಿಧಾನ ಮಾಡುವಂಥ ಸಂವಿಧಾನ ಬಹುಶಃ ಬರುವಂಥ ಸಂದರ್ಭದಲ್ಲಿ ಹಲವಾರು ಸದಸ್ಯರು ಇದ್ದರು. ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಸಲಹೆ ಸೂಚನೆ ಬರ್ತಾ ಇತ್ತು. ಯಾರಿಗೆ ಮತದಾನ ಕೊಡಬೇಕಂತ ಚರ್ಚೆ ಆಯಿತು. ಯಾರಿಗೆ ಮತದಾನ ಹಕ್ಕನ್ನು ಕೊಡಬೇಕಂತೆ ಆವಾಗ ಒಂದು ಸದಸ್ಯರು ಹೇಳಿದ್ರಂತೆ, ನಾವು ಗಂಡಸರಿಗೆ ಮಾತ್ರ ಕೊಡುವ, ಮಹಿಳೆಯರಿಗೆ ಕೊಡುವಂಥದ್ದು ಬೇಡ. ಯಾಕಂದರೆ ಅಮೆರಿಕದಲ್ಲಿ, ಜರ್ಮನಿಯಲ್ಲಿ, ಫ್ರಾನ್ಸಿನಲ್ಲಿ, ಯುರೋಪಿನಲ್ಲಿ ಸ್ವತಂತ್ರ ಸಿಕ್ಕಿದ ತಕ್ಷಣ ಫಸ್ಟ್ ಅವರಿಗೆ ಮತದಾನ ಮಹಿಳೆಯರಿಗೆ ಯಾರು ಕೂಡ ಕೊಡಲಿಲ್ಲ. ಅಮೆರಿಕದಲ್ಲಿ 200 ವರ್ಷ ಕಳೆದ ನಂತರ ಗಂಡಸರಿಗೆ ಓಟ್ ಹಾಕಿ 200 ವರ್ಷ ಕಳೆದ ನಂತರ ಮಹಿಳೆಯರಿಗೆ ಅಲ್ಲಿ ಮತದಾನದ ಹಕ್ಕನ್ನು ಸಿಕ್ಕಿದ್ದು. ಫ್ರಾನ್ಸಿನಲ್ಲಿ 400 ವರ್ಷ ಕಳೆದಿದೆ. UK ಎಷ್ಟೋ ವರ್ಷ ಕಳೆದ ನಂತರ ಸ್ಟಾರ್ಟಿಂಗ್ ಸಿಕ್ಕಲಿಲ್ಲ. ಆಗ ಒಂದೊಂದು ಅಭಿಪ್ರಾಯ ಇಲ್ಲಂತೆ, ಗಂಡಸರಿಗೆ ಮಾತ್ರ ಕೊಡುವ, ಮಹಿಳೆಯರಿಗೆ ಕೊಡುವಂತ ಅಗತ್ಯ ಈಗ ಬೇಡ ಅಂತೇಳಿ. ಇನ್ನೊಬ್ಬರದ್ದು ಹೇಳಿದ್ರಂತೆ, ನಾವು ಯಾರು ದುಡ್ಡು ಕಟ್ತಾನೆ, ಟ್ಯಾಕ್ಸ್ ಕಟ್ತಾನೆ, ಅವನಿಗೆ ಮಾತ್ರ ಕೊಡುವ, ಟ್ಯಾಕ್ಸ್ ಕಟ್ಟದವನಿಗೆ ನಾವು ಮತದಾನ ಹಕ್ಕು ಕೊಡ್ಬೇಕಂತ ಇಲ್ಲ ಅಂತೇಳಿ. ಇನ್ನೊಬ್ಬರು ಬಂದು ಹೇಳಿದ್ರಂತೆ, ಯಾರು ಶಿಕ್ಷಣ ಇದ್ದಾರೆ ಅವರಿಗೆ ಮಾತ್ರ ಮತದಾನ ಹಕ್ಕನ್ನು ಕೊಡುವ, ಇಲ್ಲದ ಮತದಾನ ಮಿಸ್ಯೂಸ್ ಆಗ್ತದೆ, ಯಾರು ಸುಶಿಕ್ತನಾಗಿದ್ದಾನೆ ಅವನಿಗೆ ಮಾತ್ರ ಮತದಾನ ಹಕ್ಕನ್ನು ಕೊಡುವ ಅಂತೇಳಿ. B.R. ಅಂಬೇಡ್ಕರ್ ಮಾತನ್ನ ಕೇಳಿ ಎದ್ದು ಹೇಳಿದ್ರಂತೆ, ನಾವು ಈ ದೇಶದ ಪ್ರತಿಯೊಬ್ಬನು ಕೂಡ 21 ವರ್ಷ ಯಾರು ಇವತ್ತು ಮೇಲ್ಪಟ್ಟಂತಹ ಆ ಜನಸಾಮಾನ್ಯ ಯಾರು ಇವತ್ತು ಬುದ್ಧಿ ಮತ್ತು ಇದರಿಂದ ಅವ್ರಿಗೆ ಗೊತ್ತಿತ್ತು ಯಾವ ವಿಚಾರದ ಬುದ್ಧಿ ಮತ್ತು ಅವರ ಒಂದು ನಾರ್ಮಾಲಿಟಿ ಇದೆಯಾ, ಅವನಿಗೆ ಪ್ರತಿಯೊಬ್ಬನಿಗೂ ನಾವು ಮತದಾನ ಹಕ್ಕನ್ನು ಕೊಡಬೇಕು. ಯಾಕೆ ನಾವು ಕೊಡ್ಬೇಕಂತ ಹೇಳಿದ್ರೆ, ಆ ಜನಪ್ರತಿನಿಧಿ ಆದವನು ಆ ನಿರ್ಗತಿಕನ ಮನೆಗೆ 5 ವರ್ಷಕ್ಕೊಮ್ಮೆ ಅದು ಹೋಗುವಂತ ವಾತಾವರಣ ನಿರ್ಮಾಣ ಮಾಡ್ಬೇಕಂತ ನಾವು ಪ್ರತಿಯೊಬ್ಬರಿಗೆ ಮತ ಹಕ್ಕನ್ನು ಕೊಡುವಂತ ವಿಚಾರ. ಇದ್ರಲ್ಲಿ ಅತ್ಯಂತದ್ದು ಈಗಲೇ ಹೋಗೋದಿಲ್ಲ, ಮತ ಹಕ್ಕನ್ನು ಹೋಗ್ತಾನೆ ಇರಲಿಲ್ಲ. ಇದೆಲ್ಲ ಕೂಡ ಅವತ್ತಿನ ಕಾಲದಲ್ಲಿ ದೂರದರ್ಶನ ಕೊಟ್ಟಂತ ಇಂಥ ಹಲವಾರು ವಿಚಾರಗಳು ಕೂಡ ಇದೆ. ಇವತ್ತು ನಾವೆಲ್ಲ ಪಂಚಾಯತ್ ಸಿಸ್ಟಮ್ ಇರಲಿ, ಇನ್ನೊಂದು ಸಿಸ್ಟಮ್ ಇರಲಿ, ಈಗ ಅನುಷ್ಠಾನ ಮಾಡ್ತೇವೆ. ಇದೆಲ್ಲ ಕೂಡ ಸಂವಿಧಾನದಲ್ಲಿ ಬರೆದದ್ದನ್ನೇ 1 by 1 ಇವತ್ತು ಅನುಷ್ಠಾನಕ್ಕೆ ಮಾಡಿಕೊಂಡು ಬರುವಂತ ಒಂದು ವಿಚಾರಗಳು. ಆದ ಕಾರಣ ಇದನ್ನು ಅರ್ಥ ಮಾಡಿಕೊಂಡು ಬಹುಶಃ ಪ್ರತಿಯೊಬ್ಬ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಸದಸ್ಯರು
ಅದಕ್ಕೆ ಅನುಗುಣವಾಗಿ ತಮ್ಮ ಒಂದು ಆಡಳಿತವನ್ನು ನಡೆಸಿಕೊಂಡು ಇದು ಬರೇ ಒಂದು ಆಡಳಿತ ಸೌಧ ಮಾತ್ರ ಅಲ್ಲ, ಒಂದು ಸೌಹಾರ್ದತೆಯ ಪ್ರೀತಿಯ ಒಂದು ಸೌಧವಾಗಿರಬೇಕು. ಇದೊಂದು ಸೌಹಾರ್ದತೆ ಕೇಂದ್ರವಾಗಿರಬೇಕು. ನಿಮ್ಮ ಗ್ರಾಮ ಮಟ್ಟದಲ್ಲಿ ಯಾವುದೇ ಸಣ್ಣ ಪುಟ್ಟ ವಿಚಾರ ಇದ್ರೆ ಅದೆಲ್ಲ ಕೂಡ ಈ ಗ್ರಾಮ ಪಂಚಾಯತ್, ನೀವು ಮುಂದೆ ಎಲ್ಲ ಜಾತಿ ಎಲ್ಲ ಧರ್ಮದವ್ರು ಮುಖಂಡರು ಗ್ರಾಮ ಪಂಚಾಯತ್ಲಿ ಕೂತ್ಕೊಂಡು ಅದನ್ನು ಬಗೆಹರಿಸಿ ಅದು ಕೊನಾಜ ಪೊಲೀಸ್ ಸ್ಟೇಷನ್ ಹತ್ತಲಿಕ್ಕೆ ನೀವು ಯಾರು ಕೂಡ ಬಿಡಬಾರ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಬೇಕಾಗುವಂಥ ಒಂದು ಹಿರಿಯರೆಲ್ಲ ಸಮಿತಿ ಮಾಡಿ, ಸಭಾಂಗಣ ಇರೋದು ಇದೆ ಪಂಚಾಯತಿಗೆ ಮಾಡಲಿಕ್ಕೆ, ಹಿರಿಯರು ಎಲ್ಲ ಧರ್ಮದ ಹಿರಿಯ ಒಂದು ಸಮಿತಿ ಮಾಡಿ ಸಣ್ಣ ಪುಟ್ಟ ವಿಚಾರದಲ್ಲಿ ಕೂತ್ಕೊಂಡು ಅದಕ್ಕೆ ಚರ್ಚೆ ಮಾಡಿ ಫಸ್ಟ್ ಇಲ್ಲಿ ಅದನ್ನು ಮುಗಿಸುವಂತ ಕೆಲಸ ಮಾಡಿ. ನಾನು ಈ ಊರವರಿಗೆ ಹೇಳ್ತೇನೆ, ನಿಮ್ಮ ಊರವರು ಏನಾದರೂ ಕಾಂಪ್ರಮೈಸ್ ಪಂಚಾಯತಿಗೆ ಮಾಡಿ ಮುಗಿಸಿದ್ರೆ ಅದು ಪರ್ಮನೆಂಟ್ ಪಂಚಾಯತಿಗೆ ಪರಿಹಾರ, ಪೊಲೀಸ್ ಸ್ಟೇಷನ್ ಮುಗಿಸಿದ್ರೆ ಅದು ಟೆಂಪರರಿ ಪರಿಹಾರ. ಆದ ಕಾರಣ ಇಲ್ಲಿ ಅದನ್ನು ಅಲ್ಲಿ ಮುಗಿಸಿ ಇಲ್ಲಿ ಯಾಕೆ ಸಾಧ್ಯವಿಲ್ಲ, ಇಲ್ಲಿ ಕೂತ್ಕೊಂಡು ಇದೊಂದು ದೊಡ್ಡ ಮಟ್ಟದ ಇಂದಿನ ಸಂಪ್ರದಾಯವನ್ನು ಮುಂದೆ ತರುವಂತಹ ದೊಡ್ಡ ಮಟ್ಟದ ಮಾದರಿಯಾದ ಒಂದು ಪಂಚಾಯತ್ ಆಗಿ ತಾವು ಪರಿವರ್ತನೆ ಮಾಡ್ತೀರಿ ಎಂಬ ವಿಶ್ವಾಸಕ್ಕೂ ನನಗೆ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಬಹುಶಃ ಇಲ್ಲಿ ಎಲ್ಲ ಬೇರೆ ಬೇರೆ ನಾನು ಹೇಳಿದೆ, ಭದ್ರತೆ ಭಾಷೆ ಅವನು ಐಡಿಯನ್ನು ಕೂಡಿ ಮುಗಿಲಿಲ್ಲ, ಐಡಿಯನ್ನು ಬಹಳಷ್ಟಿದೆ, ಅದಕ್ಕೆ ನಾವು ಚರ್ಚೆ ಮಾಡ್ತಿದ್ದೇವೆ. ಅದಕ್ಕೆ ನಾವು ಹೇಳಿದ್ದೇವೆ ಏನಾದರೂ ನಮಗೆ ಚಾನ್ಸ್ ಸಿಕ್ಕಿದ್ರೆ ಇಲ್ಲಿ ನಾವು ಒಂದು ಓಪನ್ ಜಿಮ್ ಆಗಿ ಮಾಡಬೇಕು, ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅವು ಎಕ್ಸರ್ಸೈಸ್ ಮಾಡಲಿಕ್ಕೆ ಉದ್ಯಾನವನದಲ್ಲಿ ಓಪನ್ ಜಿಮ್ ಅನ್ನು ಸ್ಥಾಪನೆ ಮಾಡಿ ಅದಕ್ಕೆ ಒಂದು ಎಕ್ಸರ್ಸೈಸ್ ಮಾಡಿ ಒಂದು ವಾತಾವರಣ ನಿರ್ಮಾಣ ಮಾಡಿ ಆ ಒಂದು ಅವಕಾಶ ಕೂಡ ನಮ್ಮ ಉದ್ಯಾನವನದಲ್ಲಿ ಮಾಡೋದು ಅವಕಾಶ ಆಗಬೇಕು. ಮತ್ತು ಇದನ್ನೆಲ್ಲ ನೋಡಲಿಕ್ಕೆ ಒಂದು ವಾಚ್ಮ್ಯಾನ್ ಕೂಡ ಬೇಕು, ಅದನ್ನೆಲ್ಲ ಮೇಂಟೈನ್ ಮಾಡಲಿಕ್ಕೆ ಮತ್ತು ಅದನ್ನೆಲ್ಲ ಐಡಿಯಾ ಮಾಡಿ ಯಾವ ರೀತಿ ಅದನ್ನು ತೆಕ್ಕೊಳ್ಬೋದಂತೆಲ್ಲ ಮುಂದೆ ನಾವು ಕೂತ್ಕೊಂಡು ನಾವು ಚರ್ಚೆ ಮಾಡಿ ಹೋಗುವಂಥ ಅವಕಾಶ ನಾವೆಲ್ಲ ಇವತ್ತು ಮಾಡುವ. ಆದ ಕಾರಣ ನೀವು ಯಾವ ವೇಗದಲ್ಲಿ ಇದನ್ನು ಬಹಳ ಕಟ್ಟಿಕೊಂಡು ಹೋಗಿದ್ದೀರಿ ಆ ವೇಗದ ಇನ್ನಷ್ಟು ಮುಂದೆ ಹೊತ್ತುಕೊಂಡು ಹೋಗುವಂಥ ಅವಕಾಶ ಇವತ್ತು ಆಗಬೇಕಾಗ್ತದೆ. ಸತ್ತಾನ ಮನೆ ಪಕ್ಕದಲ್ಲಿದೆ, ಸಿದ್ದಿಕ್ ಅಲ್ಲೇ ಇದ್ದಾನೆ, ಇಂತಿಹಾಸ ಜಿಲ್ಲೆ ಸೊ ಅಲ್ಲ ಹತ್ತಿರದಲ್ಲೇ ಅವಕಾಶ ಇವತ್ತು ಆಗಿದೆ. ಆದ ಕಾರಣ ಇದೆಲ್ಲ ಕೂಡ ಒಂದು ಅತ್ಯಂತ ಸೌಂದರ್ಯದ ಒಂದು ಸಂಕೇತವಾಗಿದ್ದು ನಿಲ್ಲುವಂಥ ಅವಕಾಶ ಆಗಿದೆ. ಅಲ್ಲಿ ಅಗತ್ಯ ಬಂದಾಗ ಬಹುಶಃ ಇಲ್ಲಿ ಎಲ್ಲರೂ ನಾನು ಯಾಕೆ ಅಭಿನಂದಿಸಿ ಎಲ್ಲ ಪಂಚಾಯತ್ ಹೇಳಿದರೆ ನಾನು ವಿಡಿಯೋ ನೋಡಿದ್ದೆ, ಇನ್ಕ್ಲೂಡಿಂಗ್ ಮುಸ್ತಫನ್ ಅವರು ಕೂಡ ಬೆಳಿಗ್ಗೆ 5 ಗಂಟೆಗೆ ಬಂದು ಗುಡಿಸ್ತಿದ್ದಾರೆ. ಯಾರು ಎಲ್ಲ ಪಂಚಾಯತ್ ಅಧ್ಯಕ್ಷರು, ಮುಸ್ತಫನ್ ಅವರು, ಎಲ್ಲ ಪಂಚಾಯತ್ನ ಸದಸ್ಯರು, ಬಶೀರ್ ಅವರೆಲ್ಲರೂ ಕೂಡ ಇಲ್ಲಿ ಗುಡಿಸಿ ಕ್ಲೀನ್ ಮಾಡ್ತಾ ಇದ್ದಾರೆ. ಯಾಕೆ ಸ್ವಂತ ಮನೆ ಒಕ್ಕಲಾಗುವ ಯಾವ ರೀತಿ ಒಂದು ಸಂತೋಷ ಒಂದು ವಾತಾವರಣ, ಆ ರೀತಿಯ ಒಂದು ವಾತಾವರಣ ಇಲ್ಲಿ ಎದ್ದು ನಿಲ್ಲುವಂಥ ವಿಚಾರ ಇವತ್ತು ಆದದ್ದು. ಆದ ಕಾರಣ ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂಥ ಅವಕಾಶತ್ತಾಗಲಿ ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಗ್ರಾಮ ಪಂಚಾಯತ್, ಬೇರೆ ಬೇರೆ ಮಂತ್ರಿಗಳು, ಬೇರೆ ಬೇರೆ ಇಲಾಖೆಯವರು ಇದನ್ನೆಲ್ಲ ಬಂದು ನೋಡಿಕೊಂಡು ಹೋಗುವಂಥ ಅವಕಾಶ ಕೂಡ ಇವತ್ತು ಆಗ್ತದೆ. ಮತ್ತು ನಿಮಗಲ್ಲಿ ಲೈಬ್ರರಿ ಮಾಡಿ ಇಟ್ಟಿದ್ದಾರೆ, ಪುಸ್ತಕದ ಲೈಬ್ರರಿ ಮತ್ತು ಡಿಜಿಟಲ್ ಲೈಬ್ರರಿ. ದಯವಿಟ್ಟು ನಿಮ್ಮ ಮಕ್ಕಳು ಒಮ್ಮೆ ಕರ್ಕೊಂಡು ಬನ್ನಿ, ಅವ್ರು ಓದಲಿಕ್ಕೆ ಒಂದು ಅಭ್ಯಾಸ ಮಾಡಿ ಇದರಲ್ಲಿ. ಯಾಕೆಂತೇಳಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗೆ ಮಕ್ಕಳನ್ನು ಆದಷ್ಟು ಕಲೀಲಿಕ್ಕೆ ತಾವು ಇವತ್ತು ಪ್ರೇರಣೆ ಮಾಡಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಾವು ಮಂಗಳೂರಿನಲ್ಲಿ ನೀವು ನೋಡಿ ಶನಿವಾರ ಆದಿತ್ಯವಾರ ಎಲ್ಲ ಸಿಟಿ ಸೆಂಟರ್ ಫೋರಮ್ ಮಾಲೆಲ್ಲ ಫುಲ್ ಬಿಗ್ ಬಸ್ ಎಲ್ಲ ಪುರ್ಸೋತಿಲ್ಲ. ತಂದೆ ತಾಯಿ ಮಕ್ಕಳೆಲ್ಲ ಹೋಗಿ ಐಸ್ ಕ್ರೀಮ್ ಚಾಕ್ಲೇಟ್ ತಿಂದು ಬೇಕು ಸಂತೋಷ. ಅದೇ ರೀತಿ ಪಕ್ಕದಲ್ಲಿ ಒಮ್ಮೆ ಕನ್ನಡ ಸಾಹಿತ್ಯ ಪರಿಷತ್ನವರು ಒಂದು ಪುಸ್ತಕದ ಎಕ್ಸಿಬಿಷನ್ ಮಾಡಿದ್ರು, AC ಪುಸ್ತಕದ. ಒಂದು ತಾಯಿ ಇಲ್ಲ, ಒಂದು ಮಗು ಇಲ್ಲ, ಅಲ್ಲಿ ಕರ್ಕೊಂಡು ಹೋಗೋದಿಲ್ಲ. ನೀವು ಹೇಗೆ ಬೇರೆ ಕಡೆ ಕರ್ಕೊಂಡು ಹೋಗ್ತೀರಾ ಅಂಗಡಿಗೆ ಹೋಟೆಲ್ಗೆಲ್ಲ ತಿನ್ನಲಿಕ್ಕೆ, ಇದೇ ರೀತಿ ಮಕ್ಕಳೊಂದು ಸಾಹಿತ್ಯದ ಎಕ್ಸಿಬಿಷನ್ ಪುಸ್ತಕದ ಎಕ್ಸಿಬಿಷನ್ ಹೋದರೆ ಅಲ್ಲಿ ಆ ಮಗು ಒಂದು ಪುಸ್ತಕ ತೆಕ್ಕೊಂಡು ಬಂದರೆ ಅವನಿಗೆ ಅದರ ಆ ಒಂದು ರುಚಿ ಸಿಕ್ಕಿದೆ ಸಾಹಿತ್ಯದು. ಮತ್ತೆ ನೀವು ಹೇಳ್ಬೇಕಂತಿಲ್ಲ, ಆ ಮಗು ಅಥವಾ ಮಗಳು ಡೈರೆಕ್ಟ್ ಇಲ್ಲಿ ಲೈಬ್ರರಿ ಬಂದು ಓದಿಕೊಂಡು ಪುಸ್ತಕ ಅವರ ಜ್ಞಾನವನ್ನು ಬೆಳೆಸುವಂಥ ಕೆಲಸ ಮಾಡಿ ಭವಿಷ್ಯದ ದೊಡ್ಡ ಮಟ್ಟದ ಸಾಹಿತ್ಯದಕ್ಕೆ ಸಂಬಂಧಪಟ್ಟ ದೊಡ್ಡ ಮಟ್ಟದ ಹೆಸರು ಪಡೆದ ಅವಕಾಶ ಆಗ್ತದೆ. ಇದು ತಾವು ತಾಯಂದಿರು ಕೊಡುವಂಥ ದೊಡ್ಡ ಮಟ್ಟದ ಒಂದು ಪ್ರೋತ್ಸಾಹ ಅಂತ ನಾನು, ಮತ್ತು ತಂದೆಯರು ಕೊಡುವಂಥ ಪ್ರೋತ್ಸಾಹ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಈ ರೀತಿಯ 1-2 ಗಾಡಿ ಬಿಡಲಿಕ್ಕೆ ಉಂಟು ಕಂಕನಾಡಿಯಿಂದ, 2 ವೆಹಿಕಲ್. ಒಂದು ವೆಹಿಕಲ್ ಪಂಪೆಲ್, ಪಡೀಲ್, ಗರೋಡಿ, ಕಣ್ಣೂರಾಗಿ ಪರಗೆಪೇಟೆಗೆ ಬರೋದು. ಇನ್ನೊಂದು ಗಾಡಿ ಒಟ್ಟಿಗೆ ಬಿಟ್ಟದ್ದು, ಅದು ಪಂಪೆಲ್, ತೊಕ್ಕೋಟ್, ದೇಲಕಟ್ಟೆ, ಕುತ್ತಾರು, ಅರೇಕಲ ಬ್ರಿಡ್ಜ್ ಆಗಿ ಯಾರು ಫಸ್ಟ್ ಮುಟ್ಟೋದ್ರೆ ನಮ್ಗೆ ನೋಡ್ಬೇಕು. ನನಗೆ ವಿಶ್ವಾಸ ಇದೆ ನಮ್ಮಲ್ಲಿ ಬರುವ ಗಾಡಿಯೇ ಫಸ್ಟ್ ಮುಟ್ತದೆ. ಯಾಕೆ ಅಲ್ಲಿ ಬಹಳಷ್ಟು ವಾಹನ ದಟ್ಟಣೆಯಲ್ಲಿ ಬೇಗ ಹೋಗ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ದೊಡ್ಡ ಮಟ್ಟದ ಪ್ರಯೋಜನಕಾರಿ ಅಂತ ರಸ್ತೆ ಇದು. ಎಲ್ಲ ಬರೀ ಹರೇಕಲಕ್ಕೆ, ಕೊಣಾಜ್ಯಕ್ಕೆ ಅಥವಾ ದೇಲಕಟ್ಟೆ ಮಾತ್ರ ಅಲ್ಲ, ಇದು ಮಂಗಳೂರಿಗೆ ಹೋಗುವವರಿಗೆ ಕೂಡ ಇದು, ಮತ್ತು ಕೇರಳಕ್ಕೆ ಹೋಗುವಂತ ಎಲ್ಲ ಕೂಡ ದೊಡ್ಡ ಮಟ್ಟದ ಒಂದು ಸಂಪೂರ್ಣವಾದ ಒಂದು ಪ್ರಮುಖವಾದ ಕೇಂದ್ರ ರಸ್ತೆ ಆಗಿರೋದು ಪರಿವರ್ತನೆ ಆಗುವಂಥದ್ದು. ಇದೆಲ್ಲ ಕೂಡ ನಾಟಕಲ್ ಸರ್ಕಲ್ ಮಾದರಿಯಾಗಿ ನಾಳೆ ಅದರ ಡಿಸೈನ್ ನಾಳೆ ವಾಟ್ಸಪ್ ಅಲ್ಲಿ ಬೀಳ್ತೇನೆ. ಬಹಳ ಅತ್ಯುತ್ತಮವಾದ ಮಾದರಿಯಾದ ಮಂಗಳೂರಿನಲ್ಲಿ ಇದ್ದಂಥ ಸರ್ಕಲ್ ಅಲ್ಲಿ ಇವತ್ತು ಆಗ್ತದೆ.
ಕುತ್ತಾರ್ನಲ್ಲಿ ಕೂಡ ಇವತ್ತು ಪ್ರಾರಂಭ. ಕುತ್ತಾರ್ ಸರ್ಕಲ್ಗೆ ಕೆ ಎಸ್ ಸಗುಡವರು ಮುಂದೆ ಬಂದಿದ್ದಾರೆ. ನಾಟೆಕಲ್ ಸರ್ಕಲ್ ಯಾನಪ್ಪದವರು ತೀರ್ಮಾನ ಮಾಡ್ತಾರೆ. ಅಸೈಗೋಲಿ ಸರ್ಕಲ್ನಲ್ಲಿ ಬಹುಶಃ ಬ್ಯಾರಿಸ್ ಅವರು ಕಾಲೇಜಿನವರು ಇವತ್ತು ಮುಂದೆ ಬಂದು ನಿಂತಿದ್ದಾರೆ. ಎಲ್ಲರೂ ಕೂಡ ನಾವು ಮಾಡ್ತೇವೆ ಅಂತೇಳಿ ಅಭಿವೃದ್ಧಿ ಆಗುವ ಎಲ್ಲ ಕೂಡ ಬರ್ತದೆ. ನಾನು ನಿಮ್ಮಷ್ಟು ನನಗೇನು ಕೂಡ ಸಂತೋಷ, ನಮಗೆ ಬೇರೆ ಇಲ್ಲ. ಮೊನ್ನೆ ಬಂಟರ ಸಂಘದಲ್ಲಿ ಬಹುಶಃ ನಾವು ಇವತ್ತು ಕಾರ್ಯಕ್ರಮ ಇತ್ತು. ಅದಕ್ಕೆ ಬಾಂಬೆಯವರು ಅಲ್ಲಿ ಇಲ್ಲಿ ಅವರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಬಂದರು. ನನಗೊಬ್ಬ ಗೋಲ್ಡ್ ಫ್ರೆಂಡ್ಸ್ ನಮ್ಮ ಪ್ರಕಾಶ್ ಶೆಟ್ಟಿ ಬಂಜಾರ ಬಂದು ಹೇಳಿದರು, ಕಾದರ್ ಅವರು ನಾನು ಇಷ್ಟು ಇಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಅಂತ ನಾನು ಎಣಿಸಲಿಲ್ಲ. ನನಗೆ ನನಗೂ ತೂನ ಭಾರಿ ಖುಷಿ, ಭಯಂಕರ ಇಂಪ್ರೂವ್ಮೆಂಟ್ ಮಲ್ದಾರು. ಯಾನು ಖಂಡಿತವಾದ ಹೆಂಗೊಂದು 2 ಎಕರೆ ಜಾಗ ತೂಲೆ ಯಾನು 5 ಸ್ಟಾರ್ ಹೋಟೆಲ್ ಯಾನು ನಿಖಲವಾದರೆ ಕಟ್ಟಂತ ಸತ್ಯ ಹೇಳಿದ್ರು. ಮತ್ತೆ ಫೋನ್ ಹೊಡ್ಕೊಂಡು ಮಾಡಿದ್ರು. ಆಯ್ತು, ನಿನ್ನೆಲ್ಲ ಮೊನ್ನೆ ನನಗೆ ಕಣಚೂರು ಮಾಡೋಕೆ ಫೋನ್ ಮಾಡ್ತಾರೆ. ಕಾದರ್ ಯಾನು ನಮ್ಮ ಭಾಷೆಯಲ್ಲಿ ಹೇಳಿದರು. ನಾನು ಆಲೋಚನೆ ಹಾಕಿಟ್ಲೆ ಇಂದು ನಾನು ಕುತ್ತರ ಬಂಡೆ ನಾಟಕಲ್ ತೊರ್ತಲು ನಕ್ಕು ಮಲೇಷ್ಯಾ ಹಾಂಗ್ಕಾಂಗ್ ಸಿಂಗಾಪುರ್ ಆರ್ಥರ್ ರೋಡ್ ಉಂಟು. ಆ ಆರ್ಥರ್ ರೋಡ್ ಬೋಂಡವರು ನೆನಪಾಯಿತು ಅಂತ ಹೇಳಿ ವರ್ಷ ಅವರಲ್ಲಿ ವಿದೇಶದಲ್ಲಿ ಹೋಗುವಂಥ ನನಗೊಂದು ಪರಿಕಲ್ಪನೆ ಬಂತು. ನಾನು ಇವತ್ತು ಆಲೋಚನೆ ಮಾಡುವಾಗ ಇದನ್ನು ನಾವು ಇನ್ನಷ್ಟು ಚಂದವಾಗಿ ಮಾಡುವ, ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಇದೆ. ನಾವು 3 ಅಂಶ ಇಟ್ಕೊಂಡಿದ್ದೇವೆ. ಈಗಲೇ ಒಂದು ಮೀಟಿಂಗ್ ಎಲ್ಲ ಮೆಡಿಕಲ್ ನಾವು ಜೊತೆ ಕೂತ್ಕೊಂಡು ಮೊನ್ನೆ ನಾವು ಚರ್ಚೆ ಮಾಡಿದ್ದೇವೆ. ಒಂದು, ತೊಕ್ಕೋಟಿಯಿಂದ ಮುಡಿಪಿನವರೆಗೆ 2 ಕಡೆಯಲ್ಲಿ ಕೂಡ ಅತ್ಯುತ್ತಮವಾದ ಮರಗಳನ್ನು ನಡ್ಕೊಂಡು ಅದನ್ನು ಬೆಳೆಸಿಕೊಂಡು ಇವತ್ತು ಬರುವಂಥದ್ದು. 2ನೇದು, ಪ್ರತಿಯೊಂದು ಕಡೆಯಲ್ಲಿ ಕೂಡ ಇದೇ ರೀತಿ ಮಾದರಿಯಾದ ಬಸ್ ಸ್ಟ್ಯಾಂಡನ್ನು 2 ಕಡೆಯಿಂದ ಪ್ರತಿಯೊಂದು ಬಸ್ ಸ್ಟಾಪಲ್ಲಿ ನಾವು ಇವತ್ತು ಮಾಡುವಂಥದ್ದು. 3ನೇದು, 3 ಕಡೆ ಒಂದು ಮಾದರಿಯಾದಂಥ ಸಾರ್ವಜನಿಕ ಶೌಚಾಲಯವನ್ನು ನಾವು ಇವತ್ತು ನಿರ್ಮಾಣ ಪಬ್ಲಿಕ್. ಈ 3 ಅಂಶವನ್ನು ಈ ರಸ್ತೆಯಲ್ಲಿ ಬಂದಾಗ ಮತ್ತು ಮುಂದೆ ನನ್ನ ದೊಡ್ಡ ಅವಸರದಲ್ಲಿ ನಾವು ದೇರ್ಲಕಟ್ಟೆಯಿಂದ ಕುತ್ತಾರ್ನವರೆಗೆ ಬಹಳಷ್ಟು ವಿದ್ಯಾರ್ಥಿಗಳು ನಡೆದಾಡುವ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಫುಟ್ಪಾತ್ ಅನ್ನು ನಾವು ನಿರ್ಮಾಣ ಮಾಡಿಕೊಂಡು ಪಾದಚಾರಿಗಳ ರಸ್ತೆಯನ್ನು ನಿರ್ಮಾಣ ಮಾಡುವುದು, ಇದು ನಮ್ಮ 4ನೇ ಗುರಿ. ಈ ರೀತಿಯ ಆದರೆ ವಿದೇಶಕ್ಕಿಂತಲೂ ಉತ್ತಮವಾದ ರಸ್ತೆ ಮತ್ತು ಇದೊಂದು ರಸ್ತೆಯಾಗಿ ಇವತ್ತು ಪರಿವರ್ತನೆ ಆಗ್ತದೆ. ನಾನು ಅದಕ್ಕೆ ಹೇಳಿದೆ, ನಾನು ಇದನ್ನು ಬೇಕಾದರೆ ಬಹುಶಃ ನಾನು KRDLಗೆ ಸಮ ಸೆಂಟ್ರಲ್ ಗೌರ್ಮೆಂಟ್ ಹೇಳಿ ಮಾಡಿಸಿ ಅಂತ ಹೇಳಿ ಮಾಡ್ತಿದ್ರು. ಮತ್ತು ದುಡ್ಡು ಟೋಲ್ ಕಲೆಕ್ಟ್ ಮಾಡ್ತಾ ಇದ್ರು, ಯಾರಿಗೆ ಪ್ರೈವೇಟ್ನವ್ರಿಗೆ ಕೊಟ್ಟು. ಅದಕ್ಕಾಗಿ ನಮ್ಮ ಕ್ಷೇತ್ರದಲ್ಲಿ ಟೋಲ್ ಮುಕ್ತವಾದ ರಸ್ತೆ ನಿರ್ಮಾಣ ಮಾಡಬೇಕೆಂಬ ಉದ್ದೇಶದಿಂದಲೇ ಹಂತವಾಗಿ ನಾವು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಮಾಡಿದ್ದೇವೆ. ಅದಕ್ಕಾಗಿ ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ದೀರ್ಘವಾಗಿ ನಾನು ಇವತ್ತು ಮಾತಾಡಿದೆ. ನಮ್ಮ 2 MCಗಳು ಬಹುಶಃ ತ್ಯಾಗ ಮಾಸ್ಟರ್ ಮತ್ತು ನಮ್ಮ ಭಾಗ್ಯರಾಜ್ ಬಹಳ ಅತ್ಯುತ್ತಮವಾದ MC ಆಗಿ ಇವತ್ತು ಹಂತವಾಗಿ ಇವತ್ತು ಮೇಲೆ ಬರ್ತಾ ಇರೋ ಒಂದು ವಿಚಾರ ಆಗ್ತದೆ. ಸಿಂಗಾಗೊಂದು ಹಾಡು ಆಡಿಸುವ ಈಗ ನಾವು ಹೋಗುವ ಮುಂಚೆ. ಆದ ಕಾರಣ ಇವರೆಲ್ಲರಿಗೆ ಕಾರ್ಯಕ್ರಮ ನಿರೂಪಿಸಿದವರಿಗೆ ನನ್ನ ಶುಭಾಶಯ ಸಲ್ಲಿಸಿ ಮತ್ತೊಮ್ಮೆ ಬದ್ರುದ್ದೀನ್ ಅವರಿಗೆ ಅವಕಾಶ ಸಿಕ್ಕುವುದು ಕಡಿಮೆ. ಅವಕಾಶ ಸಿಕ್ಕಿದಂಥ ಸಂದರ್ಭದಲ್ಲಿ ಅದನ್ನು ಸದುಪಯೋಗಪಡಿಸಿಕೊಂಡು ಎಲ್ಲರ ಸಹಕಾರ ಮುಂದೆ ಹೋಗುವಂಥ ಜವಾಬ್ದಾರಿ ಬಹುಶಃ ನಿಮಗೆ ಇವತ್ತು ಮಾಡಿದ್ದೀರಿ. ಇನ್ನು ಮುಂದೆ ಕೂಡ ಅಂತ ಎಲ್ಲರ ಜೊತೆ ಕರ್ಕೊಂಡು ಹೋಗಿ ತಾಳ್ಮೆ, ಪ್ರೀತಿ, ವಿಶ್ವಾಸದಿಂದ ತಮ್ಮ ಕೆಲಸ ನಿಲ್ಲಿಸಿ ಈ ಊರಿಗೆ ದೊಡ್ಡ ಕೀರ್ತಿ ತರಲಿ. ನಮ್ಮ ಹಾಜಬ್ಬಕ್ಕನವರು ಇವತ್ತು ಪದ್ಮಶ್ರೀ ಪ್ರಶಸ್ತಿ ಪಡೆದು ನಮ್ಮ ಇಡೀ ಊರಿಗೆ ಗೌರವ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಭಾರತದ ದೇಶ ವಿಶ್ವದಲ್ಲಿ ಎಲ್ಲಿಯೂ ಕೂಡ ಯಾರಿಗೂ ಕೂಡ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ನಾವು ಪ್ರೀತಿ, ವಿಶ್ವಾಸ, ಸೋದರ, ನೆಮ್ಮದಿಯಿಂದ ನಮ್ಮಷ್ಟಕ್ಕೆ ಪ್ರೀತಿ ಇದ್ರೆ ಯಾರಿಗೂ ಕೂಡ ಈ ದೇಶದಲ್ಲಿ ಅವಕಾಶ ಇದೆ ಅಂತೇಳಿ ಅದು ಹಾಜಬ್ಬರು ಅದಕ್ಕೆ ನಮಗೆ ಸಂಕೇತ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅವಕಾಶ ಕೊಡಿ ನಿಮ್ಮ ಜೊತೆಯಲ್ಲಿ ನೋಡಿ. ಅರೆಕಲ್ಗ ನೀವು ಮುಖಾಂತರ ಒಂದು PG ಕಾಲೇಜ್ ಸರ್ಕಾರ ಮಂಜೂರಾತಿ ಆಗಿದೆ. ಆದರೆ ನಾನು ₹1 ಇಲ್ಲದ ಮನುಷ್ಯಗೆ ನೋಡಿ PC ಅರೆಕಲ ಮಂಜೂರಾತಿ ಆದರೆ ನಿಮ್ಮ ಮುಖಾಂತರ ₹1 ಇಲ್ಲದ 1 ಕೋಟಿ BLL ಕಂಪನಿ ನಮಗೆ ಬಿಲ್ಡಿಂಗ್ ಮಾಡಿಕೊಡ್ತಾ ನಿಮ್ಮ ಕೈ ಮುಗಿತು ಕೇಳ್ತಾರೆ. ಇದರ ಪರ್ಮಿಷನ್ ತೆಗೆದು 1 ಕೋಟಿವರೆ ಈಗ BLL ಕಂಪನಿ ಸತ್ಯ ನಿಮ್ಮ ಹತ್ರ ಹೇಳ್ತಾರೆ. BLL ಕಂಪನಿ ಅವರು ಬಹುಶಃ ಆಜಬ್ಬರ ನಮ್ಮ ಪ್ರಶಸ್ತಿ ನೋಡಿ PU ಕಾಲೇಜ್ ಆದರೆ ನಾವು ಅಲ್ಲಿಗೆ ಬಿಲ್ಡಿಂಗ್ ಕಟ್ಟಿ ಕೊಡ್ತಾ ಅಂತ ಕೂಡ ಹೇಳಿದ್ದಾರೆ. ನನಗೂ ಕೂಡ ಫೋನ್ ಮಾಡಿದ್ರು. ಪ್ರವೀಣ್ ಕುಂಪಲದವರ ಅಧಿಕಾರಿ ಕೂಡ ಆಗಿದ್ದಾರೆ. ಬಹುಶಃ PU ಕಾಲೇಜ್ ಕೂಡ ಇವತ್ತು ಅದು ಹೋಗಿ ಬಹುಶಃ ಪ್ರಪೋಸಲ್ ಹೋಗಿದೆ, ಇನ್ನೂ ಕೂಡ ಎಪ್ರೂವ್ ಆಗಲಿಲ್ಲ. ನಮ್ಮನೆ ನೋಡಿದ್ದೆ, ಬಹುಶಃ ಇನ್ನೂ ಕೂಡ ಎಪ್ರೂವ್ ಆಗಲಿಲ್ಲ. 26 ಕಾಲೇಜ್ ಸ್ಟಾರ್ಟ್ ಮಾಡಬಹುದಾ ಹೇಗೆ ಅಂತೇಳಿ ವರದಿಯನ್ನು ಇಲಾಖೆ ಮುಖಾಂತರ ಸರ್ಕಾರ ಕೇಳಿದೆ. ಅದರ ಅರ್ಥ ಇವತ್ತಲ್ಲ ನಾಳೆ ಸ್ಥಳ ಕೂಡ ನಾವು ಗುರುತಿಸಿದ್ದೇವೆ. 2 ಎಕರೆ ನಮ್ಮ ನ್ಯೂಪಾಡು ಜಂಕ್ಷನ್ ಅಲ್ಲಿ 2 ಎಕರೆ ಜಾಗ ಇದೆ, 2.5 ಎಕರೆ ಜಾಗ ಇದೆ. ಅದರಲ್ಲಿ 1 ಎಕರೆ ಪಬ್ಲಿಕ್ ಗ್ರೌಂಡ್ಗೆ, ಇನ್ನೊಂದು 1/4 ಎಕರೆ ನಮ್ಮ ಕಾಲೇಜಿಗೆ ಅಂತೇಳಿ ಗುರುತಿಸಿಕೊಳ್ಳೋ ಕೆಲಸ ಇವತ್ತಾಗಿದೆ. ಅದು ಸರ್ಕಾರ ಇವತ್ತು ಪ್ರಸ್ತಾವನೆ ಕಳಿಸಿದೆ, ಮಾಡಬಹುದಾ ಹೇಗೆ ಅಂತೇಳಿ. ನೆಕ್ಸ್ಟ್ ಬಜೆಟ್ ಅಲ್ಲಿ ಏನಾದರೂ ಘೋಷಣೆ ಮಾಡುವ. ಯಾಕೆ ಒಂದು ಕಾಲೇಜ್ ಪ್ರಾರಂಭ ಮಾಡಬೇಕಾದ್ರೆ ಇಷ್ಟು ಕೋಟಿ ಬೇಕು, ಇಷ್ಟು ಕಾಲೇಜ್ ಮಾಡಿದ್ರೆ ವರ್ಷಕ್ಕೆ ಇಷ್ಟು ಕೋಟಿ ಬೇಕು ವೇತನ ಎಲ್ಲ, ಅದೆಲ್ಲ ಸಾಧ್ಯವಿದೆ ಅಂತ ಚರ್ಚೆ ಮಾಡಿ ಆದಷ್ಟು ಬೇಗನೆ ಅದೆಲ್ಲ ಆಗಲಿ. ಬಹುಶಃ ಕನಸಿದೆ, ನನಸಾಗಿ ನಾವೆಲ್ಲರೂ ಕೂಡ ಅದಕ್ಕೆ
ತನ್ನ ಸಂಪೂರ್ಣ ಸಹಕಾರ ಕೊಡುವಂತ ನಾನು ಹೇಳಿಕೊಳ್ತಾ ನಿಮ್ಗೆಲ್ಲರ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಒಂದು ಪ್ರೀತಿಯ ಒಂದು ಮಾರ್ಗದರ್ಶನ ಸಲಹೆ ಸೂಚನೆ ಇರುವಂಥ ಅವಕಾಶ ಆಗಲಿ ಅಂತ ನಾನು ಕೇಳಿಕೊಳ್ತಾ ನನ್ನೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್. ಒಂದು ಭಗಿನಿಯರೇ, ಇವತ್ತು ಉಳ್ಳಾಲ ವಲಯ ಕಂಡ ಒಬ್ಬ ಧೀಮಂತ ಶಾಸಕ ನಮ್ಮ ಯುಟಿ ಖಾದರ್ ಅವರು ಜನ ಸಾಮಾನ್ಯ ಪ್ರಜೆ ಕೂಡ ಹೋಗಿ ಮಾತನಾಡಿದ್ರು. ಅದರ ಕೆಲಸ ಆಗುತ್ತೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ತಿಳಿದಿರುವಂತಹ ವಿಷಯ. ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಶಾಸಕರಲ್ಲಿ ಆರಾಮದಲ್ಲಿ ಮಾತಾಡ್ಲಿಕ್ಕೆ ಆಗುತ್ತೆ ಅಂತ ಅಂದ್ರೆ ಅದು ನಮ್ಮ ಹೆಮ್ಮೆಯ ಶಾಸಕ ಯುಟಿ ಖಾದರ್ ಅವರು. ಇವರು ಹೇಳೋದಕ್ಕೆ ನಮಗೆ ತುಂಬಾ ಖುಷಿ ಆಗುತ್ತೆ. ಇನ್ನೊಂದು, ಯಾವುದೇ ಒಂದು ಕೆಲಸ ಆಗೋದಿದ್ರು ಯುಟಿ ಖಾದರ್ ಅವರಲ್ಲಿ ಮಾತಾಡಿದ್ರು, ಒಂದು ವೇದಿಕೆಯಲ್ಲಿದ್ರು ಕೂಡ ಆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾರಿದ್ದಾರೆ ಅವರಿಗೆ ಅಲ್ಲಿಂದಲೇ ವೇದಿಕೆಯಲ್ಲೇ ಕರೆ ಮಾಡಿ ಆ ಕೆಲಸವನ್ನ ಶುರು ಮಾಡ್ತಾರೆ. ಸೊ ಇದ್ರ ಬಿಗಿನಿಂಗ್ ಕೂಡ ನಮ್ಗೆ ಗೊತ್ತಿರುವಂತದ್ದು, ಇದು ಪ್ರಾಕ್ಟಿಕಲ್ ಆಗಿ ನಾವು ಎಕ್ಸ್ಪೀರಿಯನ್ಸ್ ಆಗಿರುವಂತದ್ದು. ಅದನ್ನು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಖುಷಿ ಆಗ್ತಾ ಇದೆ ಅಂತ ಹೇಳ್ಕೊಳ್ತಾ, ಮತ್ತೆ ಮುಂದೆ ಕೂಡ ನಿಮ್ಮ ಈ ಒಂದು ರೀತಿಯ ಕೆಲಸ ಕಾರ್ಯಗಳು ನಡೆಯಲಿ ಅಂತ ಹೇಳ್ಕೊಳ್ಳುತ್ತಾ, ಬದ್ರುದ್ದೀನ್ ಅವರು ಈ ಒಂದು ಸೇತುವೆ ಇದು ಹರೇಕಳದ ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿಯುವಂಥದ್ದು. ಈ ಒಂದು ಸೌಧ ಇದು ಕೂಡ ಹರೇಕಳದ ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿಯುವಂಥದ್ದು. ಹಾಗಿರೋದ್ರಿಂದ ಶಾಸಕರು ಹಾಗೂ ಇಲ್ಲಿಯ ಅಧ್ಯಕ್ಷರು ಹಾಗೂ ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ಈ ಹರೇಕಳದ ಇತಿಹಾಸದಲ್ಲಿ ನಿಮ್ಮ ಹೆಸರು ಅಜರಾಮರವಾಗಿ ಉಳಿಯುತ್ತೆ ಅನ್ನುವಂತ ಮಾತಿನೊಂದಿಗೆ ಮುಂದೆ ಕೋಣಾಜೆ ಆರಕ್ಷಕ ಠಾಣೆಯ ವೃತ್ತ ನಿರೀಕ್ಷಕರು, ಉಪ ನಿರೀಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಆತ್ಮೀಯಪೂರ್ವಕವಾಗಿ ಆದರಪೂರ್ವಕವಾಗಿ ಈ ಒಂದು ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. ನಮ್ಮ ಪಿಡಿ ಆಗಿರುವಂತಹ ಕೇಶವ್ ಅವರು ದಯವಿಟ್ಟು ವೇದಿಕೆಗೆ ಬಂದು ನೇಪಿನ ತನಿಖೆಯನ್ನ ಸ್ವೀಕಾರ ಮಾಡಬೇಕು. ಈಗ ತಲಪಾಡಿಯಲ್ಲಿ ಪಿಡಿಒ ಆಗಿ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತೇವೆ. ನಮ್ಮ ಹರೇಕಳದಲ್ಲಿ ಕೂಡ ಜೋರ ಚಪ್ಪಾಳೆಯೊಂದಿಗೆ ಕೇಶವ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಬಂಧುಗಳೇ, ಜೋರ ಚಪ್ಪಾಳೆ. ಮತ್ತೊಬ್ಬರು ಇಷ್ಟೊತ್ತು ಕಾರ್ಯಕ್ರಮವನ್ನು ಬಹಳ ನಿರೂಪಣೆಯನ್ನು ಗೈದಂತ ಭಾಗ್ಯರಾಜ್ ಶೆಟ್ಟಿ ಬೆದ್ದೇಲಿ, ನಮ್ಮ ಹರೇಕಳ ರಾಮಕೃಷ್ಣ ಪ್ರೌಢಶಾಲೆ ಹಳೆಯ ವಿದ್ಯಾರ್ಥಿ. ಅದು ಮಾತ್ರ ಅಲ್ಲದೆ ನಮ್ಮ ಕುಡ್ಲದಲ್ಲಿ ನಿರೂಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಜೋರದ ಚಪ್ಪಾಳೆಯೊಂದಿಗೆ ನಮ್ಮ ಭಾಗ್ಯರಾಜ್ಗೆ ಅಭಿನಂದನೆ ಸಲ್ಲಿಸೋಣ. ನಮ್ಮ ಸನ್ಮಾನ್ಯ ಶಾಸಕರು ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ವಂದನೆಗಳು. ಅವರ ಬಶೀರ್ ಅವರು ಕೂಡ ಬನ್ನಿ. ಬಶೀರ್ ಅವರು ಗ್ರಾಮ ಪಂಚಾಯತ್ನ ಸದಸ್ಯರು, ಅವರು ಕೂಡ ಬಹಳ ಅದ್ಭುತವಾದ ಕ್ರಿಯಾಶೀಲ. ಎಲ್ಲರ ಅಪೇಕ್ಷೆ ಮೇರೆಗೆ ನಮ್ಮ ಭಾಗ್ಯರಾಜ ಶೆಟ್ಟಿ ಅವರು ಅವರಿಗೆ ಮೈಕ್ ಎಲ್ಲ ಹೌದು ಚಂದ ಇದೆ, ಹಾಗಾಗಿ ಅವರು ಹಾಡ್ತಾರೆ ಕಾರ್ಯಕ್ರಮ ಶ್ರೀ ಯಶವಂತ ಅವರಿಂದ. ಎಲ್ಲಿಗೂ ನಮಸ್ಕಾರಗಳು. ಏನಕೇನ ಪ್ರಕಾರೇಣ ಕೋಹಿನೋ ಮನುಷ್ಯತಿ ಪರೇಶ ಪರೋಪಕಾರಾರ್ಥ ಯಜ್ಜೀವತಿ ಸಜೀವತಿ ಅಂತ ಹೇಳಿ ಒಂದು ನಾನುಡಿ ಇದೆ. ತನಗಾಗಿ ಯಾವುದನ್ನು ಇಟ್ಕೊಳ್ಳದೆ ಈಗ ಒಂದು ನೂತನ ಕಟ್ಟಡ ಆಗಿದೆ. ಅದರಿಂದ ಎಲ್ಲರಿಗೂ ತಿಳಿದ ಹಾಗೆ ಒಂದು ಕೆಲವು ಸಮಯದಿಂದ ಇವರು ಅಧ್ಯಕ್ಷ ಸ್ಥಾನ ನಿರ್ಗಮ ಆಗಿದ್ರು ಕೂಡ ಈ ಕಟ್ಟಡ ಊರಿನವರಿಗೆ ಒಂದು ಸಹಾಯಕ್ಕೆ ಬರಲಿ ಅಂತೇಳಿ ಈ ಕಟ್ಟಡಕ್ಕೆ ನಮ್ಮ ಅಧ್ಯಕ್ಷರು ಮುನ್ನುಡಿ ಹಾಡಿದ್ದಾರೆ. ಅಂತೆಯೇ ಈ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಅಂದ್ರೆ ನಮ್ಮ ಹರೇಕಳದ ಅಭಿವೃದ್ಧಿಗೆ ಬೆನ್ನೆಲುಬಾಗಿ ನಿಂತವರು ನಮ್ಮ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರು, ಮಾನ್ಯ ಶಾಸಕರು, ಮಂಗಳೂರು ವಿಧಾನಸಭಾ ಕ್ಷೇತ್ರ ಹಾಗೂ ವಿರೋಧ ಪಕ್ಷದ ಉಪನಾಯಕರು, ಕರ್ನಾಟಕ ವಿಧಾನಸಭೆ. ಇವರನ್ನು ನಾವು ಹತ್ತಿರದಿಂದ ನಾವು ಕಂಡಿದ್ದೇವೆ. ಅಧ್ಯಕ್ಷರು ಏನಾದರೂ ಒಂದು ಸಮಸ್ಯೆ ಇದ್ರೂ ಕೂಡ ಅರ್ಧ ಗಂಟೆಯಲ್ಲಿ ಶಾಸಕರು ನಮ್ಮ ಕಟ್ಟಡ ಇರ್ತಿದ್ರು. ಅದು ಕತ್ಲೆ ಇರಲಿ, ರಾತ್ರಿ ಇರಲಿ, ಹಗಲಿರಲಿ, ನಮ್ಮ ಪ್ರತಿಯೊಂದು ಅಭಿವೃದ್ಧಿಯ ಹೆಜ್ಜೆಗಳಲ್ಲೂ ಕೂಡ ಮಾನ್ಯ ಶಾಸಕರು ನಮ್ಮೊಂದಿಗಿದ್ದರು. ಅವರಿಗೆ ನಮ್ಮ ಗ್ರಾಮ ಪಂಚಾಯತ್ ಪರವಾಗಿ ಮತ್ತು ಹರೇಕಳ ಗ್ರಾಮಸ್ಥರ ಪರವಾಗಿ ತುಂಬಾ ಧನ್ಯವಾದಗಳು ಸರ್. ಅಂತೆ ಇಂದಿನ ಈ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದರು ಸದಾಶಿವ ಉಳ್ಳಾಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಅವರಿಗೆ ಕೂಡ ಗ್ರಾಮ ಪಂಚಾಯತ್ ಪರವಾಗಿ ತುಂಬಾ ಧನ್ಯವಾದಗಳು. ರವೀಂದ್ರ ಹರೇಕಳ, ಮುಖ್ಯೋಪಾಧ್ಯಾಯರು, ರಾಮಕೃಷ್ಣ ಹೈಸ್ಕೂಲ್, ಕೋಡಿಗೆರೆ ಇಬ್ರಾಹಿಂ, ಮಾಜಿ ಅಧ್ಯಕ್ಷರು ಮೂಡ, ಮೊಹಮ್ಮದ್ ಮೋನು, ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು, ಮೊಹಮ್ಮದ್ ಮುಸ್ತಫಾ, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು, ಹಾಗೆ ಪದ್ಮಶ್ರೀ ಪ್ರಶಸ್ತಿ ವಿಜೇತರಾದಂತಹ ಹರೇಕಳ ಹಾಜಬ್ರವರು, ಇವರಿಗೆ ಗ್ರಾಮ ಪಂಚಾಯತ್ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ತುಂಬ ಧನ್ಯವಾದಗಳು. ಮುಖ್ಯವಾಗಿ
ನಮ್ಮ ಈ ಕಟ್ಟಡಕ್ಕೆ ನೀವು ಈಗಾಗಲೇ ನಮ್ಮ ಅಧ್ಯಕ್ಷರು ಇದರ ಬಗ್ಗೆ ಹೇಳಿರ್ತಾರೆ, ನಮಗೆ ಸ್ವಂತ ಅನುದಾನ ಅಂತ ಯಾವುದು ಇಲ್ಲ. ಆದರೂ ಕೂಡ ಈ ನಮ್ಮ ಈ ಅದ್ಭುತ ಕಟ್ಟಡಕ್ಕೆ ಒಂದು ಪೂರ್ಣ ರೂಪ ಮತ್ತು ಅದ್ಭುತ ರೂಪವನ್ನು ಕೊಡಲಿಕ್ಕೆ ನಮಗೆ ಸಹಕಾರ ನೀಡಿದವರು ನಾಡೋಜ ಡಾಕ್ಟರ್ ಜಿ ಶಂಕರ್, ಮೊಹಮ್ಮದ್ ಫರಾದಿ ಅನಪಯ, ನಶಲ್ ಎಂ ಮುಖ್ಯ ಕಾರ್ಯನಿರ್ವಾಹಕ ಬರಕ್ ಓವರ್ಸೀಸ್, ಮೈಮೂನಾ ವೈಫ್ ಆಫ್ ಅಬ್ದುಲ್ ಮಜೀದ್ ಅವರ ಪರವಾಗಿ ಅಜ್ಮೀನ್ ಅವರಿದ್ದಾರೆ, ರಾಜ್ ಕಮಲ್. ಇವರಿಗೆ ತುಂಬ ಧನ್ಯವಾದಗಳನ್ನು ನಾವು ನಮ್ಮ ಗ್ರಾಮ ಪಂಚಾಯತ್ ಪರವಾಗಿ ಸರ್ವ ಸದಸ್ಯರ ಪರವಾಗಿ ನೀಡಲಿದ್ದೇವೆ. ಅಂತೆಯೇ ನಮ್ಮ ಈ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಆಡಳಿತದ ಹಿತದೃಷ್ಟಿಯಲ್ಲಿ ನಮ್ಮೊಂದಿಗಿದ್ದವರು, ಈ ಕಟ್ಟಡ ಪ್ರಾರಂಭ ಆಗುವಾಗ ನಮ್ಮೊಂದಿಗಿದ್ದವರು ಶ್ರೀ ನಾಗರಾಜ್ ಇವರವರು, ಅವರಿಗೆ ಕೂಡ ಗ್ರಾಮ ಪಂಚಾಯತ್ ಪರವಾಗಿ ತುಂಬ ಧನ್ಯವಾದಗಳು ಸರ್. ಅಂತೆಯೇ ಈ ಇಂದಿನ ಈ ಕಾರ್ಯಕ್ರಮಕ್ಕೆ ಪ್ರೀತಿ ಕರೆಗೆ ಹೋಗ್ಬಿಟ್ಟು ನಮ್ಮೊಂದಿಗಿದ್ದವರು ಶ್ರೀ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಯಾದಂತಹ ಮಾನ್ಯ ಶ್ರೀ ರಾಜಣ್ಣ ಅವರು, ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳು ಸರ್. ಅಂತೆಯೇ ಪೊಲೀಸ್ ಮಿತ್ರರು ನಮ್ಮೊಂದಿಗಿದ್ದಾರೆ, ಅವರು ಕೂಡ ನಮ್ಮ ಗ್ರಾಮ ಪಂಚಾಯತ್ ಪರವಾಗಿ ತುಂಬ ಧನ್ಯವಾದಗಳು. ಮುಖ್ಯವಾಗಿ ನಮ್ಮ ಇಂದಿನ ಈ ಕಾರ್ಯಕ್ರಮ, ನಮ್ಮ ಈ ಕಟ್ಟಡದ ಆ ಒಂದು ಘನತೆ, ಆ ಒಂದು ವೈಚಾರಿಕತೆ ನಾಡಿ ಇಡೀ ಹಬ್ಬುವಂತೆ ಮಾಡಿದವರು ನಮ್ಮ ಪತ್ರಿಕಾ ಮಾಧ್ಯಮದವರು, ಅವರಿಗೂ ಕೂಡ ಗ್ರಾಮ ಪಂಚಾಯತ್ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ತುಂಬ ಧನ್ಯವಾದಗಳು. ಮುಖ್ಯವಾಗಿ ಸಂಘ ಸಂಸ್ಥೆಗಳು, ನಮ್ಮಲ್ಲಿ ನಮ್ಮ ಅಧ್ಯಕ್ಷರು ಏನಾದರೂ ಒಂದು ಕಾರ್ಯಕ್ರಮ ಹೇಳಬೇಕಂತ ಹೇಳಿದ್ರೆ ನಮ್ಮೊಂದಿಗೆ ಸಹಕರಿಸುತ್ತಿದ್ದವರು ನಮ್ಮ ಸ್ಥಳೀಯ ಸಂಘ ಸಂಸ್ಥೆಗಳು, ಅವರು ಕೂಡ ಗ್ರಾಮ ಪಂಚಾಯತ್ ಪರವಾಗಿ ತುಂಬ ಧನ್ಯವಾದಗಳು. ಅಂತೆಯೇ ನಮ್ಮ ಅಧ್ಯಕ್ಷರ ಪ್ರೀತಿಯ ಕರೆಗೆ ಹೋಗೊಟ್ಟು ನಮ್ಮೊಂದಿಗೆ ವೇದಿಕೆ ಹಂಚಿಕೊಂಡವರು ಎಲ್ಲ ತಾಲೂಕ್ ಪಂಚಾಯತ್ನ ಮಾಜಿ ಸದಸ್ಯರುಗಳು ಹಾಗೂ ಎಲ್ಲ ಗ್ರಾಮ ಪಂಚಾಯತ್ನ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಅವರಿಗೂ ಕೂಡ ಗ್ರಾಮ ಪಂಚಾಯತ್ನ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ತುಂಬಾ ಧನ್ಯವಾದಗಳನ್ನು ಹೇಳಿಕೊಳ್ಳಲು ಇಚ್ಛಿಸುತ್ತಿದ್ದೇನೆ. ಅಂತೆ ಕೊನೆಯದಾಗಿ ನಮಗೆ ಇನ್ನು ಈ ಕಾರ್ಯಕ್ರಮದ ನಿರೂಪಕರಾಗಿ ಇದ್ದವರು ಶ್ರೀ ಭಾಗ್ಯರಾಜ್ ಶೆಟ್ಟಿ ಹಾಗೂ ತ್ಯಾಗಂ ಸರ್, ಅವರು ಕೂಡ ಗ್ರಾಮ ಪಂಚಾಯತ್ ಪರವಾಗಿ ತುಂಬ ಧನ್ಯವಾದಗಳು. ಕೊನೆಯದಾಗಿ ಇನ್ನು ಈ ಕಟ್ಟಡಕ್ಕೆ, ಸುಸಜ್ಜಿತ ಕಟ್ಟಡಕ್ಕೆ ತನ್ನ ಪೂರ್ತಿ 24 ಗಂಟೆಯನ್ನು ಕೂಡ ನೀಡಿದಂತ ನಮ್ಮ ಅಧ್ಯಕ್ಷರಾದಂಥ ಶ್ರೀ ಬದ್ರುದ್ದೀನ್ ಅವರಿಗೆ ಕೂಡ ಗ್ರಾಮ ಪಂಚಾಯತ್ ಪರವಾಗಿ ಗ್ರಾಮಸ್ಥರ ಪರವಾಗಿ ತುಂಬಾ ಧನ್ಯವಾದಗಳು. ಒಂದು ವಿಷಯ ಹೇಳಿದ್ದೇನೆ, ನಾವಾಗ ಕೇಳ್ತಿದ್ರಿ ಇವರಿಗೆ ಯಾಕೆ ಈ ಕೆಲಸ ಆಗ್ತಿತ್ತು ಅಂತ ಹೇಳಿ. ಇಲ್ಲಿ ಒಂದೇ ಒಂದು ಗುಟ್ಟು ಏನಂತ ಹೇಳಿದ್ರೆ ನಿಸ್ವಾರ್ಥ, ತನಗಾಗಿ ಯಾವುದನ್ನು ಕೂಡ ಮಾಡಲಿಲ್ಲ ಇದರಲ್ಲಿ. ಇದು ನಾವು ನನಗೆ ಕಣ್ಣಾರೆ ಕಂಡದ್ದು. ಬೇರೆ ಬೇರೆ ನಮ್ಮ ಸಂಘ ಸಂಸ್ಥೆಗಳಿಗೆ ಅಥವಾ ನಮ್ಮ ದಾನಿಗಳ ಹತ್ರ ಹೋಗುವಾಗ ಇವ್ರು ಕೇಳಿದ್ದು ಸಿಕ್ತಿತ್ತು. ಯಾಕೆ? ಒಂದೇ ಒಂದು ಕಾರಣ, ಅದ್ರಲ್ಲಿ ಅವರು ತನಗಾಗಿ ಏನು ಕೇಳಲಿಲ್ಲ ಎಷ್ಟವರೆಗೆ ಕೂಡ. ಅದು ಸೀಟ್ಗಾಗಿರ್ಲಿ ಅಥವಾ ಬೇರೆ ಯಾವುದೋ ಉದ್ದೇಶಕ್ಕಾಗಿರ್ಲಿ ತನಗಾಗಿ ಕೇಳಲಿಲ್ಲ. ಇದಕ್ಕೆಲ್ಲವೂ ತುಂಬಾ ಸಹಕಾರ ನೀಡಿದವರು ಅಂತ ಹೇಳಿದ್ರೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು. ಅದ್ಭುತವಾದ ನಮ್ಮ ಸದಸ್ಯ ತಂಡ ಇದೆ. ಅದನ್ನು ನಾನು ಹಿಂದೆ ಎಂದು ಬೇರೆ ಪಂಚಾಯತ್ ನಾನು ಕಂಡಿರಲಿಲ್ಲ. ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಅದೊಂದು ವಿಚಿತ್ರ, ಅಲ್ಲಿ ಜಗಳನೂ ಆಗ್ತದೆ, ಗಲಾಟೆನೂ ಆಗ್ತದೆ, ಕೊನೆಗೆ ಹೊರಗೆ ಬಂದಾಗ ಎಲ್ಲ ಫ್ರೆಂಡ್ಸ್ಗಳಾಗಿರ್ತಾರೆ. ಸೊ ಈ ಕಟ್ಟಡವನ್ನು ಅತ್ಯುತ್ತಮವಾಗಿ ಎದ್ದೇಳ್ಬೇಕಂತ ಹೇಳಿದಾಗ ಅಲ್ಲಿ ಸದಸ್ಯರ ಸಹಭಾಗಿತ್ವ ಅದ್ಭುತವಾಗಿತ್ತು. ಅವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಧನ್ಯವಾದವನ್ನು ಹೇಳಿಕೊಳ್ಳಲು ಇಚ್ಛೆ ಪಡ್ತಿದ್ದೇನೆ. ಮತ್ತೆ ಪ್ರತಿಯೊಂದು ಈ ನಮ್ಮ ಗ್ರಾಮ ಪಂಚಾಯತ್ನ ಕಾರ್ಯಗಳಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರು ದಿನರಾತ್ರಿ ಎನ್ನದೆ, ಹಗಲು ರಾತ್ರಿ ಎನ್ನದೆ ಕೆಲಸವನ್ನು ನಿರ್ವಹಿಸಿದ್ರು. ಅವರು ಕೂಡ ವೈಯಕ್ತಿಕವಾಗಿ ನಾನು ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಇದನ್ನು ಈ ಧನ್ಯವಾದ ಸಮರ್ಪಣೆಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಮೊದಲನೇದಾಗಿ ನಮ್ಮ ಉದಯವಾಣಿ ರಿಪೋರ್ಟರ್ ಆಗಿರುವಂತಹ ವಸಂತ್ ಕೊನಾಜೆ ದಯವಿಟ್ಟು ವೇದಿಕೆಗೆ ಬರಬೇಕು. ಸಂಘದೊಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಗ್ರಾಮ ಪಂಚಾಯತ್ ಪರವಾಗಿ ಅಂತೇಳಿ ವಿನಂತಿ ಮಾಡಿದೆ. ಜೋರಾಗಿ ಚಪ್ಪಲೊಂದಿಗೆ ಈ ಮಾಧ್ಯಮ ಬಂಧುಗಳನ್ನ ಅಭಿನಂದಿಸೋಣ. ನಂತರ ಸತೀಶ್ ಪುಂಡಿಕೈ ಅವರು ನಮ್ಮ ವಿಜಯ ಕರ್ನಾಟಕದ ವರದಿಗಾರರು, ಹಾಗೆ ಅನ್ಸರ್ ಇನ್ನೊಳ್ಳಿ ಸತೀಶ್ ಪುಂಡಿಕೈ ಅವರು ದಯವಿಟ್ಟು ನಮ್ಮ ಹಿರಿಯರು ಸತೀಶ್ ಪುಂಡಿಕೈ ಅವರು, ಅನ್ಸರ್ ಇನ್ನೊಳ್ಳಿ ಅವರು ನಮ್ಮ ವಿಜಯವಾಣಿ ಪತ್ರಿಕೆಯ ವರದಿಗಾರರು ಶ್ರೀಯುತ ಅನ್ಸರ್ ಇನ್ನೊಳ್ಳಿ ಕೂಡ ವೇದಿಕೆ ಬರಬೇಕು. ಹಾಗೆ ಸತೀಶ್ ಕೊನಾಜೆ ಅವರು ನಮ್ಮ ಪ್ರಜಾವಾಣಿಯ ರಿಪೋರ್ಟರ್ ಆಗಿರುವಂತಹ ಶ್ರೀಯುತ ಡಾಕ್ಟರ್ ಸತೀಶ್ ಕೊನಾಜೆ ಅವರು ಕೂಡ ವೇದಿಕೆಗೆ ಬರಬೇಕು. ಹಾಗೆ ವಿಶ್ವವಾಣಿಯ
ವರದಿಗಾರರಾಗಿರುವಂತಹ ಶ್ರೀ ದಿನೇಶ್ ಅವರು ಕೂಡ ವೇದಿಕೆಗೆ ಬಂದು ಸಣ್ಣ ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿ ಮಾಡ್ತೇವೆ. ಹಾಗೆ ಈಗ ತಾನೇ ಮಧುಮಗ E4 ಚಾನೆಲ್ ನ ಆರಿಫ್ ಕಲ್ಕಟ್ಟ ಅವರು ಕೂಡ ವೇದಿಕೆಗೆ ಬಂದು ಈ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಡೈಜಿ ವರ್ಲ್ಡ್ ನ ಮೋಹನ್ ಕುತ್ತಾರ್ ಅವರು ಇಲ್ಲಿದ್ರು ಕೂಡ ವೇದಿಕೆಗೆ ಬರಬೇಕು, ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಹಾಗೆ ಪ್ರೊಸಕೋರಲ್ನ ತಮಗೆಲ್ಲ ಗೊತ್ತಿರುವ ಹಾಗೆ ಬಹಳ ಒಬ್ಬ ಕ್ರಿಯಾಶೀಲ ಯುವಕ ದಯವಿಟ್ಟು ಅವರು ಕೂಡ ಬರಬೇಕು. ಹಾಗೆ ಹಬ್ಬಕ್ಕ ಟಿವಿ ಮಾಧ್ಯಮದ ಗಣೇಶ್ ಅವರು ಕೂಡ ವೇದಿಕೆಗೆ ಬರಬೇಕು. ಬಶೀರ್ ಕಲ್ಕಟ್ಟ ಅವರು ಕೂಡ ಇದ್ರು, ನಮ್ಮ ವಿಜಯ ಕಿರಣ ಮತ್ತೆ ವಾರ್ತಾ ಭಾರತೀಯ ವರದಿಗಾರರಾಗಿರುವಂತ ಬಶೀರ್ ಕಲ್ಕಟ್ಟ. ಲಿಬ್ಜತ್ ಹೌದೌದು, ಲಿಬ್ಜತ್ ಅವರು ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸಿರುವಂತ ಸಲೀಂ ಮೇಘ, ಹೌದು ನಮ್ಮ ಸಲೀಂ ಅವರು ಕೂಡ ದಯವಿಟ್ಟು ಬರಬೇಕು. ಜಾಸಿನ್ ಅವರು, ಹೌದು, ಎಲ್ಲಿ ಅವರಿಗೆ ನೆನಪಿನ ಕಾಣಿ ಕೊಟ್ಟದೇ ಇಲ್ಲ, ಎಲ್ಲ ಫೇಸ್ಬುಕ್ ಆಗ್ಬೋದು, ಎಲ್ಲ ಟ್ವಿಟರ್ ಆಗಿರ್ಬೋದು, ಎಲ್ಲರೂ ಕೂಡ ಜಾಸಿನ್ ದಯವಿಟ್ಟು ಬನ್ನಿ, ವೇದಿಕೆಯಲ್ಲಿ ಬನ್ನಿ. ಹೌದಪ್ಪ, ನಮ್ಮ ಒಂದು ನೆನಪಿನ ಕಾಣಿಕೆಯನ್ನು ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಎಲ್ಲರೂ ಜೋರದ ಚಪ್ಪಳೆಯೊಂದಿಗೆ ವರದಿಗಾರನ, ನಮ್ಮ ಊರಿನ ಹೆಮ್ಮೆಯ ವರದಿಗಾರರು, ಉಳ್ಳಾಲ ಕ್ಷೇತ್ರದ ಹೆಮ್ಮೆಯ ವರದಿಗಾರರು ಅವರೆಲ್ಲರೂ ಕೂಡ ಲಿಬ್ಜತ್ ಕರ್ತಾ ಆಯ್ತು ಎಷ್ಟೊತ್ತಿಗೆ ಬಂದ್ರು. ಲಿಬ್ಜತ್ ಮತ್ತೆ ಚಪ್ಪಾಳೆ ತಟ್ಟಿಯವರು, ಅವರು ಆ ಮನುಷ್ಯ ಡ್ರೈವಿಂಗ್ ಮಾಡಿಕೊಂಡು ಅವರನ್ನು ಇದೇ ಕ್ಷೇತ್ರದ ವೇದಿಕೆಯಲ್ಲಿ ಸನ್ಮಾನ ಕೂಡ ಮಾಡಿದ್ದೇವೆ ಲಿಬ್ಜ ಅವರನ್ನ. ಯಾಕೆಂತ ತಮಗೆಲ್ಲ ಗೊತ್ತಿದೆ, ಮಧುಮಗ ಹಾಗೆ ಅಂತ ಸನ್ಮಾನ ಮಾಡಿದ್ದು. ಒಳ್ಳೆಯ ಅವರ PA ಆಗಿ ವರ್ಕ್ ಮಾಡ್ತಾ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿದ ಲಿಬ್ಜತ್ ಅವರಿಗೆ ಕೂಡ ವಂದನೆಗಳು. ಇದೀಗ ಹಾಡು UT ಖಾದರ್ ಅವರಿಗೆ ಈ ಒಂದು ಹಾಡನ್ನ ಡೆಡಿಕೇಟ್ ಮಾಡ್ತಾ ಇದ್ದೇವೆ. ನೀನೇ ರಾಜಕುಮಾರ, ನೀನೇ ರಾಜಕುಮಾರ, ಹೊಸ ಬೆಳಕಂದು ಬಂದು ಬೆಳಕಿದೆ ಮನೆಯ ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲಲು ಸೋತು ತಲೆಯಾಗದು. ಗೊಂಬೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಎಂದು ಆಗಲಿಲ್ಲದು, ಇರಲಿ ಕಿರಿಯರ ಬರಲಿ ಬೇಗ ತೋರದು, ಎಂದು ಬೇಗ ತೋರದು. ಇಲ್ಲ ಇತ್ತು ಏನು ಇಲ್ಲದ ಬದುಕಿರುವ ಪ್ರೀತಿಯಂತಿರುವ ಯೋಗವನ್ನೇ ನಮಗೆ ಹತ್ತಿರಾಯ ಬಾಳು ಮಧುಮಗ ಒಮ್ಮೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ.
ಗೀತವೇ ಇದು ಆಡಿಸುವ ತನ್ನ ಕರುಣೆಯ ವೇಳೆ ನಮ್ಮ ಪಾತ್ರವು ಸಮಯದ ಸೂತ್ರವನದು ಕಥೆಯು ಹೇಳಿತು ಬಂದೆ ಆ ಕಥೆಯಲ್ಲಿ ಬಡ ಜನಂಗೆ ನೀನೇ ಬಂದೆ ಮಗವೊಮ್ಮೆ ಕರೆದು ನಮಗೆ ವೇದಿಕೆ ಒಂದೇ ಕರೆಗೆ ಸೂರ್ಯನ ಚಂದ್ರನ ಈ ರಾಜನೊಬ್ಬ ಆಡಿಸಿ ನೋಡು ಬೀಳಿಸಿ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಮತ್ತೆ ಹೇಳುತ್ತೈತೆ ನಿನ್ನೆ ರಾಜಕುಮಾರ